हरि हरि हरे राम 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 हरि हरि हरे कृष्ण 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 हरि हरि हरे राम 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 हरि हरि हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಅವರು ನಾಮನಿಷ್ಠ ಪ್ರಭುಜಿಯವರ ನೇತೃತ್ವದಲ್ಲಿ ನಡೆಸುತ್ತಿರುವಂತಹ ಭಾಗವತಂ ರಸಮಾಲಯಂ ತರಗತಿಗಳಿಗೆ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತಿ ಗೋಪೀಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನೇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಾಯ ಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಗ್ರಯೇ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು 6ನೇ ಅಧ್ಯಾಯ ನಾರದರು ಮತ್ತೆ ವ್ಯಾಸ ಮಹರ್ಷಿಗಳ ಮಧ್ಯೆ ಸಂಭಾಷಣೆ. ಇದಕ್ಕೆ ಮೊದಲು ನಾವು ಹಿಂದಿನ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡ್ವಿ ಅಂತ ಒಂದ್ಸತಿ, ಯಾಕಂದ್ರೆ ಅದೇ ಕಂಟಿನ್ಯೂಯೇಷನ್ ಅಲ್ವಾ ಈಗ, ಅದ್ರಿಂದ ಹಿಂದಿನ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡ್ವಿ ಅಂತ ಒಂದ್ಸತಿ ನೋಡಿ ಬರೋಣ. ಹೇಳ್ತೀರಾ ಯಾರಾದ್ರೂ ಏನೆಲ್ಲ ತಿಳ್ಕೊಂಡಿದ್ದೀರಿ ಹಿಂದಿನ ಅಧ್ಯಾಯದಲ್ಲಿ ಅಂತ? ಮೊದಲಿಗೆ ಋಷಿಗಳ ಪ್ರಶ್ನೆಯಲ್ಲಿ 6 ಪ್ರಶ್ನೆಗಳು ಬಂತು, ಅದಕ್ಕೆ ಉತ್ತರಗಳು ಕೂಡ ಸಿಕ್ತು. ನಂತರ 4ನೇ ಅಧ್ಯಾಯದಿಂದ ನಮಗೆ ಶುರು ಆದದ್ದು 2ನೆಯ ಪ್ರಶ್ನೆಗಳು. ಅಂದ್ರೆ 2ನೆಯ ಒಂದು ಸೆಟ್ ಆಫ್ ಪ್ರಶ್ನೆಗಳು ಕೇಳ್ತಾರೆ ಋಷಿಗಳು. ಭಾಗವತದ ಬಗ್ಗೆ ಕೇಳ್ತಾರೆ, ಶುಕಮುನಿಗಳ ಬಗ್ಗೆ ಕೇಳ್ತಾರೆ. ನಂತರ ಸೂತಮುನಿಗಳ ಬಗ್ಗೆ ನಾವು ತಿಳ್ಕೊತೀವಿ. ಸೂತಮುನಿಗಳನ್ನ ಅವರು ಪರೀಕ್ಷಿತ ಮಹಾರಾಜನ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಭಾಗವತ ಅದು ಯಾವಾಗ ಪ್ರಾರಂಭ ಆಯ್ತು,
ಯಾಕೆ ಪ್ರಾರಂಭ ಆಯ್ತು. ನಂತರ ಪರೀಕ್ಷಿತ ಮಹಾರಾಜ ಆಮರಣ ಉಪವಾಸ ಇದ್ದು ಅದನ್ನ ಕೇಳುವಂತ ಪರಿಸ್ಥಿತಿ ಅವನಿಗೆ ಯಾಕೆ ಒದಗಿ ಬಂತು. ನಂತರ ಶುಕಮುನಿಗಳು ಅವರು ಜೀವನ್ಮುಕ್ತರು, ಅವರು ಹೇಗೆ ಒಂದೇ ಜಾಗದಲ್ಲಿ, ಅಂದ್ರೆ ಸನ್ಯಾಸಿಗಳು ಅವರು ಎಲ್ಲೂ ಒಂದು ಜಾಗದಲ್ಲಿ ಅರ್ಧ ಗಂಟೆಗಿಂತ ಹೆಚ್ಚಾಗಿ ಸಮಯ ಇರೋದಿಲ್ಲ, ಅಂತವ್ರು 7 ದಿನ 7 ರಾತ್ರಿ ಒಂದೇ ಜಾಗದಲ್ಲಿ ಕೂತು ಆ ಭಾಗವತವನ್ನ ಹೇಳಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತಹ ಸಂದರ್ಭದ ಬಗ್ಗೆ ಅವರು ಕೇಳ್ತಾರೆ. ಈಗ ಮೊದಲನೇ ಪ್ರಶ್ನೆ ಅವ್ರು ಕೇಳಿರುವಂತದ್ದು ಭಾಗವತ ಅದು ಹೇಗೆ ಅದು ಉದಯವಾಯ್ತು ಅಂತ. ಆ ಭಾಗವತ ಹೇಗೆ ಪ್ರಾರಂಭ ಆಯ್ತು. ವ್ಯಾಸರು ಅನೇಕ ವೇದಗಳನ್ನೆಲ್ಲ ರಚನೆ ಮಾಡಿದ್ದಾರೆ, ಆದ್ರೂ ಭಾಗವತ ರಚನೆ ಮಾಡುವಂತಹ ಪರಿಸ್ಥಿತಿ ಏನು ಬಂತು ಅಂತ ಕೇಳಿದಾಗ ಅದನ್ನ ವಿವರಣೆ ಮಾಡ್ತಾ ಸುತ ಗೋಸ್ವಾಮಿಗಳು ಈ ಎಲ್ಲ ವೃತ್ತಾಂತವನ್ನ ಹೇಳ್ತಾ ಇದ್ದಾರೆ, ವ್ಯಾಸರ ಬಗ್ಗೆ ತಿಳಿಸ್ತಾರೆ. ವ್ಯಾಸರು ಮತ್ತೆ ಹೇಗೆ ವೇದಗಳನ್ನ ರಚನೆ ಮಾಡಿದ್ರು ಕೂಡ ಅವರಿಗೆ ಅತೃಪ್ತಿ ಅನ್ನೋದು ಇರುತ್ತೆ. ಅವರು ಪಂಚಮ ವೇದ ಪುರಾಣಗಳನ್ನೆಲ್ಲ ರಚನೆ ಮಾಡಿದ್ದಾರೆ, ಮಹಾಭಾರತವನ್ನೆಲ್ಲ ಕೊಟ್ಟಿದ್ದಾರೆ, ಆದ್ರೂ ಕೂಡ ಅವರಿಗೆ ಅತೃಪ್ತಿ ಇರುತ್ತೆ. ಆದ ಕಾರಣ ಆ ಅತೃಪ್ತಿಯಲ್ಲಿ ಇದ್ದಾಗ ಅವರು ಆತ್ಮಾವಲೋಕನ ಮಾಡ್ಕೋತಾರೆ, ತಮ್ಮಲ್ಲಿ ತಾವೇ ಹುಡುಕ್ತಾರೆ, ಕಾರಣವನ್ನ ಹುಡುಕ್ತಾರೆ. ಆಗ ಅದೇ ಸಂದರ್ಭಕ್ಕೆ ಅಲ್ಲಿಗೆ ಅವರ ಗುರುಗಳಾದ ನಾರದರು ಆಗಮಿಸ್ತಾರೆ. ನಾರದರು ಬಂದ ಮೇಲೆ ಅವರು ನಾರದರ ಹತ್ರ ತಮ್ಮ ಎಲ್ಲ ವ್ಯತೆಯನ್ನ ಹೇಳ್ಕೋತಾರೆ. ಹೇಳ್ಕೊಂಡು ಅವ್ರು ಹೇಳ್ತಾರೆ, ನಿಮ್ಗೆ ಎಲ್ಲಾ ಗೊತ್ತಿದೆ, ನೀವು ಭಗವಂತನಿಗೂ ನಿಮಗೂ ವ್ಯತ್ಯಾಸ ಇಲ್ಲ, ನಿಮ್ಗೆ ನನ್ನ ಹೃದಯದಲ್ಲಿ ಏನ್ ನಡೀತಿದೆ ಎಲ್ಲ ಕೂಡ ನಿಮ್ಗೆ ತಿಳಿದಿದೆ, ನನ್ನ ಈ ವ್ಯಾಕುಲಕ್ಕೆ ಏನು ಕಾರಣ ಅಂತ ನಾರದರನ್ನೇ ಪ್ರಶ್ನೆ ಮಾಡ್ತಾರೆ. ಆಗ ನಾರದರು ಅದಕ್ಕೆ ಉತ್ತರವಾಗಿ ಅವರ ಸ್ವಂತ ಇಂದಿನ ಜನ್ಮದ ಎಲ್ಲ ವೃತ್ತಾಂತವನ್ನ ಹೇಳ್ತಾರೆ, ಅವ್ರು ಹೇಗೆ ನಾರದರಾದ್ರು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ವೇದಗಳನ್ನ ಕೊಟ್ಟಿದ್ದೀರಿ, ಅವೆಲ್ಲವೂ ಕೂಡ ಹಂತ ಹಂತವಾಗಿ ಮೃಗೀಯ ಯಾರು ಸಮಾಜ ಇದೆ ಅದನ್ನ ನಾಗರಿಕತೆಗೆ ತಂದು ಕೊಡುವಂತದ್ದು. ಜನರು ಸಾಮಾನ್ಯವಾಗಿಯೇ ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿನ ಹೊಂದಿದ್ದಾರೆ, ಆದ ಕಾರಣ ನೀವು ಆ ಇಂದ್ರಿಯ ತೃಪ್ತಿಯನ್ನ ಪಡೆಯೋದಕ್ಕೆ ಏನ್ ಬೇಕೋ ಅದನ್ನೇ ತೋರಿಸ್ತಾ ಇದ್ದೀರಿ. ಆಮೇಲೆ ವೇದಗಳಲ್ಲಿ ಬರ್ತಾ ಇರೋದ್ರಿಂದ ಅವ್ರು ಏನ್ ಅನ್ಕೊಳ್ತಾರೆ, ಅದೇ ನಿಜವಾದ ಧರ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಅದನ್ನೇ ಅವರು ಗಂಭೀರವಾಗಿ ತಗೊಂಡು ಅದರಲ್ಲೇ ಅವರು ಮುಳುಗಿದ್ದಾರೆ. ನೀವು ಅವರಿಗೆ ಈ ರೀತಿ ಗಂಭೀರವಾಗಿ ಅವರು ಅದನ್ನ ಪರಿಗಣಿಸ್ತಿರ್ಬೇಕಾದ್ರೆ ನೀವು 4 ಪುರುಷಾರ್ಥಗಳನ್ನ ಕೊಟ್ಟಿದ್ದೀರಿ, ಪಂಚಮ ಪುರುಷಾರ್ಥ ಅವ್ರಿಗೆ ತಿಳಿಸ್ಲೇ ಇಲ್ಲ, ಭಗವಂತನ ಭಕ್ತಿ ಸೇವೆ ಬಗ್ಗೆ, ಭಗವಂತನಿಗೆ ಶರಣಾಗೋದ್ರ ಬಗ್ಗೆ ಹೇಳಲೇ ಇಲ್ಲ. ಆದ ಕಾರಣ ನಿಮ್ಗೆ ಈ ಅತೃಪ್ತಿ ಆಗ್ತಾ ಇದೆ. ಅವರೆಲ್ಲರೂ ಕೂಡ ನಿಮ್ಮ ವೇದಗಳನ್ನ ಗಂಭೀರವಾಗಿ ತಗೊಂಡು ಅದನ್ನ ಅವರು ಅದುವೇ ಧರ್ಮ ಅಂತ ಹೇಳಿ ಪಾಲನೆ ಮಾಡ್ತಾ ಇದ್ದಾರೆ. ಇಂದ್ರಿಯ ತುಷ್ಟಿಯಲ್ಲೇ ಜನ ಮುಳುಗಿ ಹೋಗ್ತಾ ಇದ್ದಾರೆ. ಅವರನ್ನ ನೀವು ಉನ್ನತ ಮಟ್ಟಕ್ಕೆ ತರಬೇಕು. ಅಂದ್ರೆ ಹಂತವಾಗಿ ನಾವು ಹೇಳ್ತೀವಿ, ಹಂತವಾಗಿ ಅಂತಂದ್ರೆ ಕರ್ಮ ಮಾಡುವಂತದ್ದು, ಜ್ಞಾನ ಬೆಳೆಸ್ಕೊಳ್ಳುವಂಥದ್ದು, ಧ್ಯಾನ ಮಾಡುವಂಥದ್ದು, ನಂತರ ಭಕ್ತಿ ಸೇವೆಯಲ್ಲಿ ತೊಡಗುವಂಥದ್ದು, ಹೀಗೆ ಹೇಳ್ತಾ ಇದ್ದೀರಿ. ಆದ್ರೆ ಅನೇಕ ಜನ ಭಗವಂತನಲ್ಲಿ ಭಕ್ತಿ ಹೊಂದಿರುವಂತಹ ಭಕ್ತರಿದ್ದಾರೆ, ಮುಕ್ತಾತ್ಮರಿದ್ದಾರೆ. ಮತ್ತೆ ಅಂತವ್ರು ಅಲ್ಲದವರು ಕೂಡ ನೇರವಾಗಿ ಭಕ್ತಿಯಲ್ಲಿ ತೊಡಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಅವರು ತಮ್ಮ ಜನ್ಮ ವೃತ್ತಾಂತವನ್ನೇ, ಹಿಂದಿನ ಜನ್ಮದ ವೃತ್ತಾಂತವನ್ನೇ ಉದಾಹರಣೆಯಾಗಿ ಹೇಳ್ತಾರೆ. ಅವರು ನಾರದರು ಒಂದು ಅದಕ್ಕೂ ಮೊದಲು ಒಂದು ಗಂಧರ್ವರಾಗಿರ್ತಾರೆ. ಹರಿಕೃಷ್ಣ ಅವರ ಹೆಸರೇನಾಗಿರುತ್ತೆ ಅಂತ ಯಾರಾದ್ರೂ ಹೇಳ್ತೀರಾ? ಗಂಧರ್ವರಾಗಿದ್ದಾಗ ಹರಿಕೃಷ್ಣ ಉಪವರ್ಣ ಅಲ್ವಾ? ಉಪವರ್ಣ ಗಂಧರ್ವರಾಗಿರ್ತಾರೆ. ಆಗ ಅವರು ತುಂಬಾ ನೋಡ್ಲಿಕ್ಕೆ ಸುಂದರವಾಗಿರ್ತಾರೆ. ಅವರು ಮತ್ತೆ ಅವರ ಕಂಠ ಕೂಡ ಅಷ್ಟೇ ಸುಮಧುರವಾಗಿರುತ್ತೆ. ಎಲ್ಲ ಸ್ತ್ರೀಯರು ಅವರ ಕಡೆ ಆಕರ್ಷಿತರಾಗ್ತಾ ಇರ್ತಾರೆ. ಅವರು ಒಮ್ಮೆ ಏನ್ ಮಾಡ್ತಾರೆ, ದೇವತೆಗಳ ಸಭೆಯಲ್ಲಿ ಭಗವಂತನ ಕೀರ್ತನೆಯನ್ನ ಮಾಡ್ತಿರ್ಬೇಕಾದ್ರೆ ಅವರು ತಪ್ಪಾದ ರೀತಿಯಲ್ಲಿ ಹಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೋಪಗೊಂಡ ದೇವತೆಗಳು ಏನ್ ಮಾಡ್ತಾರೆ, ಅವರಿಗೆ ಶಪಿಸಿಬಿಡ್ತಾರೆ, ನೀವು ಶೂದ್ರರಾಗಿ ಜನ್ಮವನ್ನು ಪಡೀರಿ ಅಂತ. ಆಗ ಅವರು ಮುಂದಿನ ಜನ್ಮದಲ್ಲಿ ಒಬ್ಬ ದಾಸ್ಯ ಪುತ್ರನಾಗಿ ಜನ್ಮ ಪಡಿತಾರೆ. ಆ ದಾಸ್ಯ ಪುತ್ರನ ಜನ್ಮದ ವೃತ್ತಾಂತವನ್ನ ಹೇಳ್ತಾರೆ. ಹೇಗೆ ಒಬ್ಬ ವ್ಯಕ್ತಿ ಶೂದ್ರನೇ ಆಗಿರ್ಬೋದು, ಅವರು ಆಗಿರ್ಬೇಕು ಅಂತ ಏನಿಲ್ಲ. ಆ ಒಬ್ಬ ವ್ಯಕ್ತಿ ಅವರು ಶೂದ್ರರಾಗಿದ್ದಾಗ್ಲೂ ಕೂಡ ಅವರಿಗೆ ಬರೀ 5 ವರ್ಷ ವಯಸ್ಸಾಗಿರುತ್ತೆ. ಆ ರೀತಿ 5 ವರ್ಷದ ಬಾಲಕ, ಅವ್ರಿಗೆ ಯಾವುದೇ ಜ್ಞಾನ ಇಲ್ಲ, ಅಕ್ಷರ ಜ್ಞಾನ ಇಲ್ಲ, ಏನೂ ಇಲ್ಲ. ತಾಯಿ ಯಾವುದೇ ಶಾಲೆಗೂ ಅವ್ರನ್ನ ಕಳ್ಸಿದ್ದಿಲ್ಲ. ಆದ್ರೂ ಕೂಡ ಅವ್ರಿಗೆ ಈ ಆಧ್ಯಾತ್ಮಿಕ ಜ್ಞಾನವನ್ನ ತಿಳ್ಕೊಳ್ಳುವುದಕ್ಕೆ ಹೇಗೆ ಅವರು ಅರ್ಹರಾಗ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹಾಗೆ ಎಂತಹದೇ ಸಮಾಜದಲ್ಲಿ ಎಂತಹದೇ ವ್ಯಕ್ತಿ ಆದ್ರೂ ಕೂಡ ಅವನು ಹೇಗೆ ತನ್ನ ಭಗವಂತನ ಭಕ್ತಿ ಸೇವೆಯ ಮೂಲಕ ನೇರವಾಗಿ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಆದ ಕಾರಣ ನೀನು ಕೂಡ ಎಲ್ಲರಿಗೂ, ಅಂದ್ರೆ ಎಲ್ಲ
ಮನುಷ್ಯರಿಗೆ, ಅಂದ್ರೆ ಯಾರೆಲ್ಲ ಈ ವೇದಗಳನ್ನ ಓದ್ತಾ ಇದ್ದಾರೆ, ಅದನ್ನ ಆಚರಣೆ ಮಾಡ್ತಾ ಇದ್ದಾರೆ, ಅವರಿಗೆ ನೀನ್ ತಿಳಿಸ್ಕೊಡ್ಬೇಕಾಗಿತ್ತು. ನೀನ್ ಅವ್ರಿಗೆ ಭಕ್ತಿ, 5ನೇ ಪುರುಷಾರ್ಥದ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ಬೇಕಾಗಿತ್ತು. ಭಗವಂತನಿಗೆ ಶರಣಾಗೋದ್ರ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ಬೇಕಾಗಿತ್ತು. ನೇರವಾಗಿ ಅದನ್ನ ಮಾಡಿದ್ರೆ, ಪ್ರಭುಪಾದ್ರು ಕೂಡ ಹೇಳ್ತಾರೆ, ಲಿಫ್ಟ್ ಅಲ್ಲಿ ಏರಿದ ಹಾಗೆ ಒಂದೇ ಒಂದೇ ಕ್ಷಣದಲ್ಲಿ ನಾವು ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದನ್ನ ಬಿಟ್ಟು ನೀನು ಕ್ರಮಕ್ರಮವಾದ ಮಾರ್ಗವನ್ನ ಕೊಟ್ಟಿದ್ಯಾ, ಅದು ಅನೇಕ ಜನ್ಮಗಳನ್ನ ಹಿಡಿಯುತ್ತೆ. ನಾವು ನಿನ್ನೆ ರೀನಾ ಮಾತಾಜಿಯವರ ಕ್ಲಾಸಲ್ಲಿ ಕೇಳಿದ್ವಿ, ಹೇಗೆ ಆ ಪುರುಷೋತ್ತಮ ಯೋಗದಲ್ಲಿ ಹೇಳುವ ಹಾಗೆ ಆಲದ ಮರ ಜಟಿಲವಾದ ರೆಂಬೆ ಕೊಂಬೆಗಳಿರುವ ಹಾಗೆ ಅದು ಅದರ ಬೇರುಗಳು ಮೇಲ್ಮುಖ ಕೆಳಮುಖವಾಗಿರುತ್ತೆ. ಅಂದ್ರೆ ಪುಣ್ಯ ಮಾಡಿದಾಗ ಊರ್ಧ್ವ ಲೋಕಗಳಿಗೆ ಹೋಗುತ್ತೆ, ಪಾಪ ಮಾಡಿದ್ರೆ ಅಧೋ ಲೋಕಗಳಿಗೆ ಹೋಗುತ್ತೆ. ಎಷ್ಟು ಜಟಿಲವಾಗಿದೆ ಅಂದ್ರೆ ಅದು ಎಲ್ಲಿ ಪ್ರಾರಂಭ ಎಲ್ಲಿ ಅಂತ್ಯ ಅನ್ನೋದೇ ಇಲ್ಲ. ಹಾಗೆ ಎಲ್ಲಾ ಜನರನ್ನ ದಾರಿ ತಪ್ತಾ ಇದ್ದಾರೆ. ಎಲ್ಲರೂ ಕೂಡ ಮತ್ತೆ ಮತ್ತೆ ಈ ಭೌತಿಕ ಜಗತ್ತಿನಲ್ಲೇ ಸಿಕ್ಕಾಕೋತಾ ಇದ್ದಾರೆ. ನೀನು ಅದನ್ನ ಮಾಡ್ಲಿಕ್ಕೆ ಮಾಡುವುದು ನಿನ್ನ ಉದ್ದೇಶ ಅಲ್ಲ. ಎಲ್ಲರನ್ನು ಕೂಡ ಭಕ್ತರು ಏನ್ ಮಾಡ್ತಾರೆ, ಎಲ್ಲರನ್ನು ಕೂಡ ಅಂದ್ರೆ ಸಮಾಜದಲ್ಲಿರುವಂತಹ ಯಾರೆಲ್ಲ ಜೀವಿಗಳಿದ್ದಾರೆ ಅವರನ್ನೆಲ್ಲ ಭಗವಂತನ ಧಾಮಕ್ಕೆ ಕಳಿಸಿಕೊಡುವಂತ ಕೆಲಸ ಮಾಡ್ತಾರೆ. ಆಗಿರುವಾಗ ನೀನು ಏನ್ ಮಾಡ್ತಾ ಇದೀಯ ಅಂತಂದ್ರೆ, ನೀನ್ ಹೇಳಿರುವ ವೇದಗಳ ಪ್ರಕಾರ ಅವರೆಲ್ಲರೂ ಕೂಡ ಮತ್ತೆ ಮತ್ತೆ ಈ ಭೌತಿಕ ಜಗತ್ತಿನ ಬಂಧನದಲ್ಲೇ ಸಿಕ್ಕಾಕೋತಾ ಇದ್ದಾರೆ. ಮೊದಲಿಗೆ ಅವ್ರಿಗೆ ಇಂದ್ರಿಯ ತೃಪ್ತಿ ಅಂದ್ರೆ ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ಇದೆ, ಅದನ್ನೇ ಧರ್ಮ ಅಂತ ನೀನ್ ತಿಳಿಸ್ಕೊಟ್ಮೇಲೆ ಅವರಂತೂ ಇದನ್ನೇ ಗಂಭೀರವಾಗಿ ತಗೊಂಡು ಆಚರಣೆಯಲ್ಲಿ ಇಲ್ಲೇ ಇರ್ತಾರೆ. ಆದ ಕಾರಣ ನೀನ್ ಅವ್ರಿಗೆ 5ನೇ ಪುರುಷಾರ್ಥದ ಬಗ್ಗೆ ಹೇಳ್ಬೇಕು, ಭಗವಂತನ ವಿಷಯಗಳ ಬಗ್ಗೆ, ಭಗವಂತನ ಭಕ್ತರ ಲೀಲೆಗಳ ಬಗ್ಗೆ, ಭಗವಂತನ ನಾಮ ರೂಪ ಗುಣ ಲೀಲೆಗಳ ಬಗ್ಗೆ, ಅವನ ಶಕ್ತಿಗಳ ಬಗ್ಗೆ ಎಲ್ಲವನ್ನು ಕೂಡ ನೀನು ಕೂಲಂಕುಷವಾಗಿ ಅವರಿಗೆ ನೇರವಾಗಿ ಹೇಳ್ಬೇಕು. ಆಗ್ಲೇನೆ ನಿನಗೆ ಆ ತೃಪ್ತಿ ಅನ್ನೋದು ಸಿಗುತ್ತೆ ಅನ್ನೋದಕ್ಕೆ ಅವರು ಅವರ ಜನ್ಮ ವೃತ್ತಾಂತವನ್ನ ಹೇಳ್ತಾ ಇದ್ದಾರೆ. ಎಂತಹ ವ್ಯಕ್ತಿಯಾದ್ರೂ ಕೂಡ ಅದನ್ನ ಆಚರಣೆ ಮಾಡೋದ್ರಿಂದ ಹೇಗೆ ಭಗವಂತನನ್ನ ಒಮ್ಮೆಲೆ ಪಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅವರು ತಮ್ಮದೇ ಒಂದು ಉದಾಹರಣೆಯಾಗಿ ಹೇಳ್ತಿದ್ದಾರೆ. ಹಾಗೆ ಹೇಳ್ತಿರ್ಬೇಕಾದ್ರೆ ಅವ್ರು ಹೇಳ್ತಾರೆ, ನಂತರ ಅವರು ದಾಸ್ಯ ಪುತ್ರರಾದ ಮೇಲೆ ಏನಾಗುತ್ತೆ ಅಂತಂದ್ರೆ, ಆ ದಾಸಿ ಯಾವ ಜನ್ಮದ ಪುಣ್ಯ ಮಾಡಿದ್ರು ಅವ್ರ ತಾಯಿ, ಅವರಿದ್ದಂತ ಕಡೆಗೆ ಈ ಚಾತುರ್ವರ್ಣ ಅಂತ ಹೇಳ್ತಾರೆ. ಚಾತುರ್ವರ್ಣ ಅಂದ್ರೆ ಅದೊಂದು ಮಳೆಗಾಲ ಸಮಯ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಈ ಸನ್ಯಾಸಿಗಳು ಮತ್ತೆ ವೈಷ್ಣವರು, ಮುಕ್ತಾತ್ಮರು ಅವರೆಲ್ಲ ಏನ್ ಮಾಡ್ತಾರೆ, ಒಂದೇ ಜಾಗದಲ್ಲಿ ಆಶ್ರಯವನ್ನ ಪಡಿತಾರೆ. ಅಲ್ಲಿ ಎಲ್ಲರೂ ಸೇರಿ ಭಗವಂತನ ವಿಚಾರವಾಗಿ ಆ ಕೀರ್ತನೆ ಮತ್ತೆ ಶ್ರವಣ ಕೀರ್ತನದಲ್ಲಿ ತೊಡಗ್ತಾರೆ. ಈ ರೀತಿ ಅವ್ರು ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಅವರ ತಾಯಿ ದಾಸಿ ಆದ ಕಾರಣ ಅವರೆಲ್ಲರ ಸೇವೆಯನ್ನ ಮಾಡ್ತಿರ್ತಾರೆ. ಆಗ ತಾಯಿ ಮಾಡಿದ್ದನ್ನ ನೋಡ್ತಾ ನೋಡ್ತಾ ಮಗು ಕೂಡ ಅವರನ್ನ ಅನುಸರಣೆ ಮಾಡ್ಕೊಂಡು ತಾನು ಕೂಡ ಆ ವೈಷ್ಣವರು ಯಾರು ಬಂದಿದ್ದಾರೆ, ಮಹರ್ಷಿಗಳು, ಅವರ ಸೇವೆಯನ್ನ ಮಾಡ್ತಾರೆ. ಮತ್ತೆ ನಾವು ನೋಡ್ತೀವಿ, ಅವರು ಅವರ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ಅವರು ಯಾರು ವೈಷ್ಣವರು ತಿಂದು ಉಳಿದ ಆಹಾರ ಏನಿದೆ, ಸಾಧಾರಣವಾಗಿ ಯಾರಾದ್ರೂ ತಿಂದು ಉಳಿದ ಆಹಾರವನ್ನ ನಾವು ಉಚ್ಚಿಷ್ಟ ಅಂತ ಹೇಳ್ತೀವಿ. ಉಚ್ಚಿಷ್ಟ ಅಂದ್ರೆ ಅದು ಎಂಜಿಲು, ಅದನ್ನ ತಿನ್ನಬಾರದು ಅಂತ ಭಗವದ್ಗೀತೆಯಲ್ಲಿ ನಾವು ನೋಡ್ತೀವಿ. ಉಚ್ಚಿಷ್ಟ ಅಂದ್ರೆ ಅದು ತಮೋಗುಣದಿಂದ ಕೂಡಿರುತ್ತೆ ಅಂತ. ಆದ್ರೆ ಯಾರು ಭಗವದ್ಭಕ್ತರಿದ್ದಾರೆ ಮತ್ತೆ ಭಗವಂತನ ಉಚ್ಚಿಷ್ಟ ಕೂಡ ಅದು ಶ್ರೇಷ್ಠವಾದದ್ದು, ಮಹಾಪ್ರಸಾದ. ಅಂದ್ರೆ ನಾವು ಪ್ರಸಾದ ಅಂತ ಭಗವಂತನಿಗೆ ನೈವೇದ್ಯ ಮಾಡಿ ಅವನು ಸ್ವೀಕಾರ ಮಾಡಿದ್ದನ್ನೇ ನಾವು ತಗೊಳ್ಳುವಂತದ್ದು, ಅದನ್ನ ನಾವು ಪ್ರಸಾದ ಅಂತ ಕರಿತೀವಿ. ಹಾಗೆ ಭಗವದ್ಭಕ್ತರು ತಿಂದು ಉಳಿದ ಶೇಷ ಭಾಗ ಅದೇನಿದೆ ಅದನ್ನ ಮಹಾಪ್ರಸಾದ ಅಂತ ಕರೀತಾರೆ. ಹೀಗೆ ಮಹರ್ಷಿಗಳು ತಿಂದು ಉಳಿದ ಭಾಗವನ್ನ ಅವರಲ್ಲಿ ಕೇಳ್ಕೊಂಡು ಅದನ್ನ ಸ್ವೀಕಾರ ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ಮತ್ತೆ ಭಕ್ತರ ಸಂಘ ಮಾಡೋದ್ರಿಂದ, ಅವರ ಜೊತೆಯಲ್ಲಿ ಕೂಡಿ ಆ ಶ್ರವಣ ಸಂಕೀರ್ತನೆಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಇವರಲ್ಲೂ ಕೂಡ ಆ ಭಕ್ತಿ ಅನ್ನೋದು ಅಂಕುರಿಸುತ್ತೆ. ಅವರಲ್ಲೂ ಕೂಡ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಅದು ಬೆಳೆಯುತ್ತೆ. ನಂತರ ಅವರು ಕೂಡ ಏನ್ ಮಾಡ್ತಾರೆ, ಅವರೇ ಕೊನೆಗೆ ಆ 4 ಅಂದ್ರೆ ಚಾತುರ್ವರ್ಣಗಳು, ಆ 4 ಮಾಸಗಳು ಮುಗಿದ ಮೇಲೆ ಆ ಮಹರ್ಷಿಗಳು ಅಲ್ಲಿಂದ ಹೊರಡ್ತಾರೆ. ಅವರು ಹೊರಡೋ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ನಾರದರು ಅವರಿಂದ ದೀಕ್ಷೆನ ಪಡ್ಕೋತಾರೆ. ದೀಕ್ಷೆನ ಪಡ್ಕೊಳ್ಳುವಾಗ ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ 2 ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ಒಂದು ಏನ್ ಹೇಳ್ತಾರೆ ಅಂತಂದ್ರೆ, ನೀನು ಎಲ್ಲ ಈ ಸೃಷ್ಟಿಯಲ್ಲಿ ಇರುವುದು ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು, ನೀನು ಕೂಡ ಭಗವಂತನಿಗೆ ಸೇರಿದವನು. ನಿನ್ನಲ್ಲಿ ಇರುವಂತಹ ಏನಾದ್ರೂ ಒಂದು ಪ್ರತಿಭೆ ಅನ್ನೋದಿದ್ರೆ ಅದು ಕೂಡ ಭಗವಂತನಿಗೆ ಸೇರಿದ್ದು, ಅದು ಕೂಡ ಭಗವಂತನಿಂದಲೇ ಸಿಕ್ಕಿರುವಂತದ್ದು. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಪ್ರತಿಭೆ ಅನ್ನೋದನ್ನ ಭಗವಂತ ಕೊಟ್ಟಿರ್ತಾನೆ. ಆ ಜ್ಞಾನವನ್ನ ಕೊಟ್ಟಿರ್ತಾನೆ. ಕೆಲವರಿಗೆ ಸುಮಧುರವಾದ ಕಂಠವನ್ನ ಕೊಟ್ಟಿರ್ತಾನೆ, ಕೆಲವರಿಗೆ ಅಡಿಗೆ ಮಾಡುವ ಇದನ್ನ ಕೊಟ್ಟಿರ್ತಾನೆ. ಆದ್ರೆ ನಾವು ಆ ಎಲ್ಲ ಪ್ರತಿಭೆಗಳನ್ನ ಭಗವಂತನ ಸೇವೆಯಲ್ಲಿ ಬಳಸ್ಬೇಕು. ಅದೇ ರೀತಿ ಪ್ರತಿಯೊಂದು ವಸ್ತುವನ್ನು ಕೂಡ ಭಗವಂತನ ಭಕ್ತಿಯಲ್ಲಿ ಬಳಸ್ಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ. ಅಂದ್ರೆ ಯಾರು
ಮಾಯಾವಾದಿ ಸನ್ಯಾಸಿಗಳಿರ್ತಾರೆ, ಅವರು ನೇತಿ ನೇತಿ ಅಂತ ಹೇಳ್ತಾರೆ. ಇದು ಭೌತಿಕ ವಿಷಯ, ಅದರಲ್ಲಿ ನಾನು ತೊಡಗೋದಿಲ್ಲ, ಇದು ನನಗೆ ಬೇಡ ಅಂತ ಎಲ್ಲವನ್ನು ಕೂಡ ತ್ಯಾಗ ಮಾಡುವಂಥದ್ದು. ಆ ರೀತಿ ತ್ಯಾಗ ಮಾಡ್ದಿರಾ ಯುಕ್ತ ವೈರಾಗ್ಯ ಅಂತಾರೆ. ಯುಕ್ತ ವೈರಾಗ್ಯ ಅಂದ್ರೆ ಎಲ್ಲವನ್ನೂ ಬಳಸುವಂಥದ್ದು, ಆದ್ರೆ ಇಂದ್ರಿಯ ತೃಪ್ತಿಗಾಗಿ ಅಥವಾ ತನ್ನ ಸಂತೋಷಕ್ಕಾಗಿ ಮಾಡ್ದಿರಾ ಅದನ್ನ ಭಗವಂತನ ಸಂತುಷ್ಟಿಗಾಗಿ ಮಾತ್ರ ಮಾಡುವಂಥದ್ದನ್ನ ಯುಕ್ತ ವೈರಾಗ್ಯ ಅಂತಾರೆ. ಆ ರೀತಿ ಮಾಡ್ಬೇಕು ಅನ್ನೋದನ್ನ ಆ ಮಹರ್ಷಿಗಳು ನಾರದರಿಗೆ ತಿಳಿಸ್ಕೊಡ್ತಾರೆ. ನಂತರ ಇನ್ನೊಂದು ವಿಷಯವನ್ನ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ನೀನು ಆಧ್ಯಾತ್ಮಿಕ ಜ್ಞಾನವನ್ನ ಪಡ್ಕೊಳ್ಳೋದ್ರಲ್ಲಿ ಮತ್ತೆ ಭಗವಂತನ ಭಕ್ತಿ ಸೇವೆ ಮಾಡೋದ್ರಲ್ಲಿ ಮತ್ತಷ್ಟು ಆಸಕ್ತಿನ ಬೆಳೆಸ್ಕೋ. ಈ ಲೌಕಿಕ ವಿಚಾರಗಳು ಅದಕ್ಕೆ ಒಂದು ಉದಾಹರಣೆನ ಹೇಳ್ತಾರೆ. ಹೇಗೆ ಹೇಳ್ತಾರೆ ಅಂತಂದ್ರೆ, ಬೆಂಕಿ ಜೊತೆಯಲ್ಲಿ ಒಂದೇ ತಗೊಂಡ್ರೆ ಇನ್ನೊಂದು ಫ್ರೀ ಅನ್ನ ಹಾಗೆ ಬೆಂಕಿ ಜೊತೆಲಿ ಹೊಗೆ ಬರುತ್ತೆ. ಆ ಹೊಗೆ ಅನ್ನೋದು ಅದು ಬೇಡವಾದ್ದು, ನಮ್ಗೆ ಬೇಕಾಗಿರುವಂತದ್ದು ಬೆಂಕಿ. ಅದೇ ರೀತಿ ನಾವು ಈ ಭೌತಿಕ ಜಗತ್ತಿನಲ್ಲಿರುವಾಗ ಬೇಡವಾದ ವಿಷಯಗಳು 1000 ಇದ್ರೂ ಕೂಡ ಅದರ ಮಧ್ಯೆ ಆಧ್ಯಾತ್ಮಿಕ ವಿಚಾರವನ್ನ, ಭಗವಂತನ ಭಕ್ತಿ ಸೇವೆಯನ್ನ ನೀನು ಆರಿಸ್ಕೋ, ಅದನ್ನ ನಿನ್ನ ಜೀವನದಲ್ಲಿ ಅಳವಡಿಸ್ಕೋ, ಅದನ್ನ ಮತ್ತಷ್ಟು ಬೆಳೆಸ್ಕೋ ಅಂತ ಹೇಳ್ತಾರೆ. ಇದೆರಡು ಉಪದೇಶಗಳನ್ನ ಅವ್ರು ಕೊಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಆಮೇಲೆ ಏನಾಯ್ತು ಅನ್ನೋದನ್ನ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಳ್ತೀವಿ. ಈ ಅಧ್ಯಾಯದಲ್ಲಿ ಏನೆಲ್ಲ ವಿಷಯಗಳು ಬರುತ್ತೆ ಅಂತ ನೋಡೋಣ. ಈ ಅಧ್ಯಾಯದಲ್ಲಿ ವ್ಯಾಸದೇವ ನಾರದನ ಹಿಂದಿನ ಜನ್ಮದ ಬಗ್ಗೆ ವಿಚಾರಿಸುತ್ತಾನೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ನೀವು ಏನೆಲ್ಲ ಆಯ್ತು ಅನ್ನೋದನ್ನ ಕೇಳ್ತಾನೆ. ಮತ್ತೆ ನಾರದನಿಗೆ ಭಗವಂತನ ದರ್ಶನ, ಈ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ನಾರದನಿಗೆ ಭಗವಂತನ ದರ್ಶನ ಆಗುತ್ತೆ. ನಾರದನಿಗೆ ಭಗವಂತ ಸೂಚನೆಗಳನ್ನ ಕೊಡ್ತಾನೆ. ನಂತರ ನಾರದ ಪರಿಪೂರ್ಣತೆಯನ್ನು ಪಡಿತಾನೆ. ನಾರದನ ತೀರ್ಮಾನ ಏನಂತ ಹೇಳ್ತಾರೆ, ನಾರದರು ಏನಂತ ತೀರ್ಮಾನ ಮಾಡ್ತಾರೆ, ಭಗವಂತನನ್ನ ವರ್ಣಿಸು ಅನ್ನೋದನ್ನ ವ್ಯಾಸರಿಗೆ ನೇರವಾಗಿ ಹೇಳ್ತಾರೆ. ಈ ಎಲ್ಲಾ ವಿಷಯಗಳು ನಾವು ಈ 6ನೇ ಅಧ್ಯಾಯದಲ್ಲಿ ತಿಳ್ಕೊಳ್ಳಿಕ್ಕೆ ಇದ್ದೀವಿ. ಮೊದಲನೇ ಶ್ಲೋಕ. ಸೂತಾ ಉವಾಚ ಏವಂ ನಿಶಮ್ಯ ಭಗವಾನ್ ದೇವರ್ಷೇ ಜನ್ಮ ಕರ್ಮ ಚ ಭೂಯಃ ಪ್ರಚತ್ತಾಂ ಬ್ರಹ್ಮನ್ ವ್ಯಾಸಃ ಸತ್ಯವತಿ ಸುತಃ. ಸೂತರು ಹೇಳಿದರು, ಓ ಬ್ರಾಹ್ಮಣರೇ, ಹೀಗೆ ನಾರದರ ಜನ್ಮ ಮತ್ತು ಕಾರ್ಯಗಳ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿದು ಸತ್ಯವತಿಯ ಮಗನಾದ ಮತ್ತು ಭಗವಂತನ ಅವತಾರವಾದ ವ್ಯಾಸ ಮಹರ್ಷಿಗಳು ಈ ಕೆಳಕಂಡಂತೆ ಪ್ರಶ್ನಿಸಿದರು. ಅಂದ್ರೆ ಈಗ ನಾರದರು ಅಂದ್ರೆ ವ್ಯಾಸರು ನಾರದ ಮಹರ್ಷಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರ ಹಿಂದಿನ ಜನ್ಮದಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಇಲ್ಲಿ ವ್ಯಾಸರು ಸತ್ಯವತಿಯ ಮಗ ಅನ್ನೋದನ್ನ ಹೇಳ್ತಿದ್ದಾರೆ. ಮತ್ತೆ ಅವರು ಭಗವಂತನ ಅವತಾರ, ಶಕ್ತ್ಯಾವೇಶ ಅವತಾರ ಅನ್ನೋದನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ವ್ಯಾಸ ಮಹರ್ಷಿಗಳು ನಾರದರ ಪರಿಪೂರ್ಣತೆಯ ಬಗ್ಗೆ ಇನ್ನಷ್ಟು ಕುತೂಹಲ ಉಳ್ಳವರಾಗಿ ಅವರ ಬಗ್ಗೆ ಮತ್ತಷ್ಟು ತಿಳಿಯಲು ಬಯಸಿದರು. ಅಂದ್ರೆ ಅವ್ರಿಗೀಗ ನಾರದರು ಹೀಗೆ ಆ ಮಹರ್ಷಿಗಳಿಂದ ವೈಷ್ಣವರಿಂದ ದೀಕ್ಷೆನ ಪಡ್ಕೊಂಡಿದ್ದಾಯ್ತು. ಪಡ್ಕೊಂಡ್ಮೇಲೆ ಅವ್ರ ಜೀವನ ಕ್ರಮ ಹೇಗಿತ್ತು, ಅವರ ಜೀವನ ಹೇಗೆ ಬದಲಾಯ್ತು ಅನ್ನೋದನ್ನ ಕೇಳೋದ್ರಲ್ಲಿ ಅವ್ರಿಗೆ ಆ ಉತ್ಸುಕತೆ ಅನ್ನೋದಿದೆ. ನಾರದರು ಸ್ವಲ್ಪ ಕಾಲ ಭಗವಂತನ ದರ್ಶಾನುಗ್ರಹವನ್ನು ಪಡೆಯಲು ಹೇಗೆ ಸಮರ್ಥರಾದ್ರು. ಈಗ ಇಲ್ಲಿ ಪ್ರಶ್ನೆಗಳ ಒಳಗೆ ಪ್ರಶ್ನೆಗಳು. ಈಗ ಶೌನಕಾದಿಗಳು ಸೂತ ಮುನಿಗಳನ್ನ ಕೇಳಿದ ಪ್ರಶ್ನೆ, ಭಾಗವತ ಹೇಗೆ ಉದಯ ಆಯ್ತು ಅಂತ. ಈಗ ನಾವು ನೋಡ್ತಾ ಇರುವಂತದ್ದು ವ್ಯಾಸರು ನಾರದರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಏನೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಅಂದ್ರೆ, ಆ ಜನ್ಮದಲ್ಲಿ ಅವರು ಹೇಗೆ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಪಡೆದ್ರು, ಮತ್ತೆ ಅವರಿಗೆ ಭಗವಂತನ ದರ್ಶನ ಪಡೆಯೋದಕ್ಕೆ ಹೇಗೆ ಸಾಧ್ಯ ಆಯ್ತು. ನಂತರ ಅಷ್ಟರಲ್ಲೇ ಅವರು ಭಗವಂತನಿಂದ ಅಗಲಿದ್ದಕ್ಕಾಗಿ, ಅಂದ್ರೆ ಅವ್ರಿಗೆ ಒಮ್ಮೆ ಮಾತ್ರನೇ ಭಗವಂತನ ದರ್ಶನ ಆಗೋದಕ್ಕೆ ಸಾಧ್ಯ ಆಗುತ್ತೆ ಆ ಜನ್ಮದಲ್ಲಿ. ಆಮೇಲೆ ಅವರು ಭಗವಂತನನ್ನ ಮತ್ತೆ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಅವರು ಹೇಗೆ, ಅವರಿಗೆ ಆ ಅಗಲುವಿಕೆ, ಆ ನೋವು ಅದು ಹೇಗೆ ಯಾವ ತರ ಆಯ್ತು ಅನ್ನೋದನ್ನ ನಾರದರಿಂದ ಈ ಅಧ್ಯಾಯದಲ್ಲಿ ವ್ಯಾಸರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಈಗ ವ್ಯಾಸರ ಆ ಪ್ರಶ್ನೆಗಳಿಗೆ ಮುಂದೆ ನಾರದರು ಉತ್ತರವನ್ನು ಕೊಡ್ತಾರೆ. ಇನ್ನೊಂದು ಶ್ಲೋಕ, ಅದು ಮತ್ತೆ ವ್ಯಾಸರ ಪ್ರಶ್ನೆ ಆಗಿದೆ. ವ್ಯಾಸ ಉವಾಚ ಭಿಕ್ಷುಭಿ ವಿಪ್ರವಸೀತೆ ವಿಜ್ಞಾನ ಅದೇಶ್ರುಭಿಃ ತವ ವರ್ತಮಾನ ವಯಸಿ ಆದ್ಯೇ ತಥಾ ಕಿಂ ಅಕರೋತ್ ಭವಾನ್. ಶ್ರೀ ಮಹರ್ಷಿಗಳು ಹೇಳಿದರು, ನೀವು
ಈ ಜನ್ಮ ತಳೆಯುವುದಕ್ಕೆ ಮೊದಲು ಮಹರ್ಷಿಗಳು ನಿಮಗೆ ವೈಜ್ಞಾನಿಕವಾದ ಅಲೌಕಿಕ ಜ್ಞಾನವನ್ನು ಹೇಳಿಕೊಟ್ಟಿದ್ದರಲ್ಲ, ಆ ಮಹರ್ಷಿಗಳನ್ನು ಬೀಳ್ಕೊಟ್ಟ ಬಳಿಕ ತಾವು ಅಂದ್ರೆ ನಾರದರು ಏನು ಮಾಡಿದಿರಿ ಅಂದ್ರೆ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಚಾತುರ್ಮಾಸ ಕಳೆದು ಹೋಗಿದೆ, ಎಲ್ಲ ಮಹರ್ಷಿಗಳು ಅವರು ತಮ್ಮ ಮತ್ತೆ ಅವರು ಪರಿವಾಚಕಾಚಾರ್ಯರು ಅಂದ್ರೆ ಅವರು ಒಂದು ಕಡೆ ಇರೋದಿಲ್ಲ, ಸನ್ಯಾಸಿಗಳು ಅವರು ಅಂದ್ರೆ ಇಡೀ ಬ್ರಹ್ಮಾಂಡವನ್ನ ಸುತ್ತಾ ಇರ್ತಾರೆ, ಎಲ್ಲರಿಗೂ ಕೂಡ ಆಧ್ಯಾತ್ಮಿಕ ಜ್ಞಾನವನ್ನ ಕೊಡ್ತಾ ಇರ್ತಾರೆ. ಹೀಗೆ ಅವರು ಹೊರಟು ಬಿಟ್ರಲ್ಲ ಅಲ್ಲಿಂದ. ಈಗ ನೀವು ಅವರಿಂದ ಪಡೆದಂತಹ ಜ್ಞಾನ ಅದರಿಂದ ನೀವು ಏನ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ. ವ್ಯಾಸ ಮಹರ್ಷಿಗಳು ಸ್ವತಃ ನಾರದರ ಶಿಷ್ಯರಾಗಿದ್ದರು. ಆದ್ದರಿಂದ ನಾರದರು ತಮ್ಮ ಸದ್ಗುರುಗಳಿಂದ ದೀಕ್ಷೆ ಪಡೆದ ಮೇಲೆ ಏನು ಮಾಡಿದರೆಂದು ತಿಳಿಯಲು ವ್ಯಾಸರು ಕುತೂಹಲ ಪಟ್ಟಿದ್ದು ಸಹಜವೇ ಇದೆ. ಅವರಂತೆಯೇ ಜೀವನದ ಪರಿಪೂರ್ಣ ಸ್ಥಿತಿಯನ್ನು ಹೊಂದಲು ತಾವು ನಾರದರ ಹೆಜ್ಜೆಗಳಲ್ಲಿ ಹೆಜ್ಜೆ ಇಡಲು ವ್ಯಾಸರು ಬಯಸಿದ್ದರು. ಸದ್ಗುರುಗಳಿಂದ ಹೀಗೆ ಕೇಳಿ ತಿಳಿಯುವ ಆಸೆ ಉನ್ನತಿಯ ಪಥದಲ್ಲಿ ಅವಶ್ಯಕವಾದ ಅಂಶವಾಗಿದೆ. ಈ ಪ್ರಕ್ರಿಯೆಯನ್ನು ಪಾರಿಭಾಷಿಕವಾಗಿ ಸದ್ಧರ್ಮ ಪೃಚ್ಛ ಎಂದು ಕರೆಯುತ್ತಾರೆ. ಅಂದ್ರೆ ಇಲ್ಲಿ ಸದ್ಧರ್ಮ ಪೃಚ್ಛ ಅಂತ ಹೇಳ್ತಾ ಇದ್ದಾರೆ. ಸದ್ಧರ್ಮ ಪೃಚ್ಛ ಅಂತಂದ್ರೆ ನಮ್ಮ ಗುರುಗಳು ಯಾವ ರೀತಿ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಪಡೆದಿದ್ದಾರೆ, ಅವರಿಂದ ನಾವು ಗುರುಗಳಿಂದ ನಾವು ಹೇಗೆ ಪ್ರಶ್ನೆ ಮಾಡ್ಬೇಕು ಅಂತ ನಾವು ಭಗವದ್ಗೀತೆಯಲ್ಲಿ ಕೇಳಿದೀವಿ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತೆ ತೇ ಜ್ಞಾನ ಜ್ಞಾನಿನ ತತ್ವದರ್ಶಿನಃ. ಅಂದ್ರೆ ಅವರಿಂದ ನಾವು ಅವರ ಸೇವೆಯನ್ನು ಮೊದಲು ಮಾಡ್ಬೇಕು, ನಂತರ ಅವರಿಂದ ವಿನೀತರಾಗಿ ಪ್ರಶ್ನೆಗಳನ್ನ ಕೇಳಬೇಕು. ಅವರಿಗೆ ಎಲ್ಲವೂ ತಿಳಿದಿರುವ ಕಾರಣ ಅವ್ರು ನಮಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಆಗುತ್ತೆ. ಅವ್ರಿಗೆ ಎಲ್ಲ ಗೊತ್ತಿರುತ್ತೆ, ಅವ್ರು ಭಗವಂತನ ಸಾಕ್ಷಾತ್ಕಾರವಾದ ಕಾರಣ ಅವರು ನಮ್ಮ ಪ್ರಶ್ನೆಗಳಿಗೆ ಉತ್ತರವಾಗಿ ನಮಗೂ ಕೂಡ ಭಗವಂತನನ್ನ ತೋರಿಸ್ಕೊಡ್ತಾರೆ. ಹಾಗೆ ಇಲ್ಲಿ ಅದೇ ರೀತಿ ವ್ಯಾಸರು ನಾರದರಿಂದ ಆ ಸದ್ಧರ್ಮ ಪೃಚ್ಛ ಅಂತ ಹೇಳುವ ಹಾಗೆ ಅವರು ಹೇಗೆ ಉನ್ನತಿಯನ್ನ ಪಡೆದ್ರು, ದೀಕ್ಷೆಯ ನಂತರ ಅವರು ಹೇಗೆ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಪಡೀಲಿಕ್ಕೆ ಸಾಧ್ಯ ಆಯ್ತು ಅಂತ ಕೇಳ್ತಾ, ಅದನ್ನ ಯಾಕೆ ಕೇಳ್ತಾ ಇದ್ದಾರೆ, ಅವರ ಹೆಜ್ಜೆ ಜಾಡಿನಲ್ಲಿಯೇ ನಾವು ಕೂಡ ಮುಂದುವರಿಬೇಕು ಆಧ್ಯಾತ್ಮಿಕವಾಗಿ ಅನ್ನೋದು ಅವರ ಇಚ್ಛೆ ಆಗಿದೆ. ಶ್ಲೋಕ 3. ಸ್ವಯಂಭುವಾಕ್ಕಯ ವೃತ್ಯ ವರ್ತಿತಂ ತೇ ಪರಾಂವಯಃ ಕಥಂ ಚ ಇದಂ ಉದಾಸ್ರಾಕ್ಷಿ ಕಾಲೇ ಪ್ರಾಪ್ತೆ ಕಲೇವರಂ. ಓ ಬ್ರಹ್ಮಪುತ್ರ, ದೀಕ್ಷೆಯ ಅನಂತರ ನಿಮ್ಮ ಬದುಕನ್ನು ನೀವು ಹೇಗೆ ಕಳೆದಿರಿ? ಕಾಲಾಂತರದಲ್ಲಿ ನಿಮ್ಮ ಹಿಂದಿನ ದೇಹವನ್ನು ತ್ಯಜಿಸಿ ಈ ದೇಹವನ್ನು ಹೇಗೆ ಪಡೆದಿರಿ? ಅಂದ್ರೆ ದೀಕ್ಷೆ ನಂತರ ಅವರ ಬದುಕಿನಲ್ಲಿ ಏನೆಲ್ಲ ವ್ಯತ್ಯಾಸಗಳು ಆಯ್ತು, ಕಾಲಾಂತರದಲ್ಲಿ ನಿಮ್ಮ ಹಿಂದಿನ ದೇಹವನ್ನು ತ್ಯಜಿಸಿ ಈ ದೇಹವನ್ನು ಹೇಗೆ ಪಡೆದ್ರಿ ಅಂದ್ರೆ ನಂತರ ನೀವು ಆ ಜನ್ಮದಲ್ಲಿ ನೀವು ಆಧ್ಯಾತ್ಮಿಕದಲ್ಲಿ ಉನ್ನತಿಯನ್ನು ಪಡೆದು ಯಾರು ನಾರದರು ಒಂದು ಪುಟ್ಟ ಬಾಲಕನಾಗಿದ್ರು, ದಾಸ್ಯ ಪುತ್ರರಾಗಿದ್ರು. ಅವರ ದೇಹತ್ಯಾಗದ ನಂತರ ಅವರು ಹೇಗೆ ನಾರದರ ಒಂದು ದೇಹವನ್ನ ಪಡ್ಕೊಂಡ್ರು, ಅಂದ್ರೆ ಅವ್ರು ಹೇಗೆ ನಾರದರು ಆದ್ರು ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಶ್ರೀ ನಾರದ ಮುನಿಗಳು ತಮ್ಮ ಹಿಂದಿನ ಜನ್ಮದಲ್ಲಿ ಕೇವಲ ಒಬ್ಬ ಸಾಮಾನ್ಯ ದಾಸಿಯ ಮಗನಾಗಿದ್ದರು. ಆದ್ದರಿಂದ ಅವರು ಹೇಗೆ ಇಷ್ಟು ಸಮರ್ಪಕವಾಗಿ ಶಾಶ್ವತ ಜೀವನದ ಅತ್ಯಾನಂದದ ಮತ್ತು ಜ್ಞಾನಮಯವಾದ ಆಧ್ಯಾತ್ಮಿಕ ದೇಹಕ್ಕೆ ರೂಪಾಂತರಗೊಂಡರು ಎಂಬುದು ನಿಜಕ್ಕೂ ಮಹತ್ವದ್ದಾಗಿದೆ. ಎಲ್ಲರ ಸಮಾಧಾನಕ್ಕಾಗಿ ನಾರದರು ಈ ಸಂಗತಿಯನ್ನು ಪ್ರಕಟಪಡಿಸಬೇಕೆಂದು ವ್ಯಾಸ ಮಹರ್ಷಿಗಳು ಬಯಸಿದರು. ಅಂದ್ರೆ ಈ ಪ್ರಶ್ನೆಯನ್ನು ಅವ್ರು ಯಾಕೆ ಕೇಳ್ತಾ ಇದಾರೆ ಅಂದ್ರೆ, ಇಲ್ಲಿ ನಾರದರು ಅವರು ನಾವು ನೋಡ್ತೀವಿ, ನಾವೇನಾದ್ರೂ ಸ್ವಲ್ಪ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಹೊಂದಿದ್ರೆ ನಾವು ಶ್ರೀಮಂತರ ಕುಟುಂಬದಲ್ಲೋ ಬ್ರಾಹ್ಮಣರ ಕುಟುಂಬದಲ್ಲೋ ಜನ್ಮ ಪಡೆದು ನಮ್ಮ ಆಧ್ಯಾತ್ಮಿಕ ಜ್ಞಾನದಲ್ಲಿ ಮತ್ತೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಲಿಕ್ಕೆ ಸಹಾಯ ಆಗುತ್ತೆ ಅಂತ ನಾವು ನೋಡಿದ್ದೀವಿ. ಆಗಿಲ್ಲದೆ ವೈಷ್ಣವರ ಕುಟುಂಬದಲ್ಲಿ ಜನ್ಮ ಪಡೆದ್ರೆ ಅದಕ್ಕಿಂತ ಶ್ರೇಷ್ಠವಾದದ್ದು ಅಂತ ತಿಳ್ಕೊಂಡಿದೀವಿ. ಇಲ್ಲಿ ನಾರದರು ಒಬ್ಬ ದಾಸಿಯ ಪುತ್ರ ಅಂದ್ರೆ ಶೂದ್ರರ ಮನೆಯಲ್ಲಿ ಜನ್ಮವನ್ನ ಪಡೆದಿದ್ದಾರೆ. ಹಾಗಿರ್ಬೇಕಾದ್ರೆ ಅವ್ರಿಗೆ ಹೇಗೆ ಈ ಜ್ಞಾನ ಅನ್ನೋದು ಸಿಕ್ತು, ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಸಿಕ್ತು, ಮತ್ತೆ ಅದರಲ್ಲಿ ಅವರು ಪರಿಪೂರ್ಣತೆಯನ್ನು ಕೂಡ ಅದೇ ಜನ್ಮದಲ್ಲಿ ಪಡ್ಕೊಂಡು ಬಿಟ್ರು. ಅದೆಲ್ಲ ಹೇಗೆ ಸಾಧ್ಯ ಆಯ್ತು ಅನ್ನೋದು ತಿಳ್ಕೊಳ್ಳುವ ಕುತೂಹಲ ವ್ಯಾಸ ಮಹರ್ಷಿಗಳಿಗೆ. ಅದರಿಂದ ಅವರು ಈ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಬ್ಬ ರಾಜನ ಮಗನೂ ಅಲ್ಲ, ಅಥವಾ ಒಂದು ಜ್ಞಾನಿನೂ ಅಲ್ಲ, ಅಥವಾ ಒಂದು ವೈಷ್ಣವನ ಮನೆಯಲ್ಲಿ ಜನ್ಮವನ್ನು ಪಡೆದಿಲ್ಲ, ವಾದ ಯಾವುದೇ ಒಂದು ಐಹಿಕವಾಗಿ ನಾವು ತಿಳ್ಕೊಳ್ಳುವಂತ ಯಾವುದೇ ಉನ್ನತ ಅರ್ಹತೆಗಳು ಅವರಲ್ಲಿ ಇರ್ಲಿಲ್ಲ. ಆದ್ರೂ ಕೂಡ ಆಧ್ಯಾತ್ಮಿಕವಾಗಿ ಅವರು ಹೇಗೆ ಉನ್ನತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಯ್ತು ಅನ್ನೋದು ಅವರ ಕುತೂಹಲಕ್ಕೆ ಪ್ರಶ್ನೆಯಾಗಿದೆ.
ಮತ್ತೆ ಪ್ರಾಕ್ ಕಲ್ಪ ವಿಷಯಾಂ ಏತಾಂ ಸ್ಮೃತಿಂ ತೇ ಮುನಿ ಸತ್ತಮ ನಾಹಿ ಏಷಾಂ ವ್ಯವದಾತ್ ಕಾಲ ಏಷ ಸರ್ವ ನಿರಾಕೃತಿ. ಓ ಮಹರ್ಷಿ, ಕಾಲವು ಭವಿಷ್ಯಕ್ಕೆ ಹಳೆಯದೆಲ್ಲವನ್ನು ಅಳಿಸಿ ಹಾಕಿ ಬಿಡುತ್ತದೆ. ಹಿಂದಿನ ಕಲ್ಪದಲ್ಲಿ ಬ್ರಹ್ಮದೇವರ ಒಂದು ದಿನ ನಡೆದ ಈ ವಿಷಯ ಕಾಲದಿಂದ ಭಗ್ನವಾಗದೆ ತಮ್ಮ ನೆನಪಿನಲ್ಲಿ ಇನ್ನೂ ಅಚ್ಚಳಿಯದೆ ಹೇಗೆ ತಾನೇ ಉಳಿದಿದೆ. ಓ ಮಹರ್ಷಿ, ಕಾಲವು ಭವಿಷ್ಯಕ್ಕೆ ಸೇರಿದಂತೆ. ಹರೇ ಕೃಷ್ಣ, ಇದು ಯಾರಾದ್ರೂ ಹೇಳ್ತೀರಾ? ಇದು ನಾವು ಭಗವದ್ಗೀತೆಯಲ್ಲೂ ಕೂಡ ಈ ಪ್ರಸಂಗ, ಇಂಥದೇ ಒಂದು ಪ್ರಸಂಗ ಬರುತ್ತೆ. ಅಂದ್ರೆ ಅಲ್ಲಿ ಅರ್ಜುನ ಕೂಡ ಕೇಳ್ತಾನೆ, ಪರಮಾತ್ಮ ಹೇಳ್ತಾನೆ, ನಾನು ನಿನಗೆ ಯಾವ ಜ್ಞಾನವನ್ನ ಕೊಡ್ತಾ ಇದ್ದೀನಿ, ಭಗವದ್ಗೀತೆ ಜ್ಞಾನವನ್ನ ಇದಕ್ಕೂ ಮೊದಲು ವಿವಸ್ವಾನನಿಗೆ ಹೇಳಿದೆ. ವಿವಸ್ವಾನ್ ಮನುವಿನಿಂದ ಇಕ್ಷ್ವಾಕುವಿಗೆ, ಹೀಗೆ ಈ ಜ್ಞಾನ ಅದು ಮೊದಲೇ ನಾನು ನಿನಗೂ ಮೊದಲೇ ಅನೇಕ ವರ್ಷಗಳ ಹಿಂದೆ ತಿಳಿಸಿದ್ದೆ ಅಂತ ಹೇಳ್ತಾರೆ. ಆಗ ಅರ್ಜುನನಿಗೆ ಒಂದು ಆಶ್ಚರ್ಯ ಆಗುತ್ತೆ. ನಿನಗೂ ನನಗೂ ಒಂದೇ ವಯಸ್ಸಿರ್ಬೋದು, ನೀ ಹೇಗೆ ಅಷ್ಟು ಹಿಂದೆ ಹೋಗಿ ವಿವಸ್ವಾನ್ ಸೂರ್ಯ ದೇವನಿಗೆ ಹೇಳಲಿಕ್ಕೆ ಸಾಧ್ಯ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಏನಂತ ಹೇಳ್ತಾನೆ, ನೀನು ನಾನು ಕೂಡ ಪ್ರತಿ ಯುಗದಲ್ಲೂ ಕೂಡ ಜನ್ಮ ಪಡಿತೀವಿ, ಜೊತೆಯಲ್ಲೇ ಬರ್ತೀವಿ. ಆದ್ರೆ ನನ್ನ ದೇಹ ಆಧ್ಯಾತ್ಮಿಕವಾದದ್ದು, ನಿನ್ನ ದೇಹ ಅಂದ್ರೆ ನಾವು ಪ್ರತಿಯೊಬ್ಬರು ಕೂಡ ಈ ಭೌತ ಜೀವಿಗಳು, ನಾವು ಹುಟ್ಟಿ ಮತ್ತೆ ಸತ್ವಿ ಅಂತಂದ್ರೆ ಈ ಜನ್ಮದಲ್ಲಿ ನಡೆದದ್ದೆಲ್ಲ ನಮ್ಗೆ ಮರ್ತೋಗುತ್ತೆ. ಮುಂದಿನ ಜನ್ಮದಲ್ಲಿ ಅದು ಯಾವುದು ನಮಗೆ ನೆನಪಲ್ಲಿರೋದಿಲ್ಲ. ಆದ್ರೆ ಭಗವಂತ ಅವನು ಅಜ, ಅವನಿಗೆ ಜನ್ಮರಹಿತ, ಅವನು ಹುಟ್ಟೋದು ಇಲ್ಲ, ಅವನು ಸಾಯುದು ಇಲ್ಲ. ಆದ ಕಾರಣ ಅವನಿಗೆ ಎಲ್ಲವೂ ನೆನಪಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾರದರು ಕೂಡ ಭಗವಂತನ ಹಾಗೆ ಇಂದಿನ ಜನ್ಮದಲ್ಲಿ ನಡೆದದ್ದೆಲ್ಲ ಅವ್ರಿಗೆ ಹೇಗೆ ನೆನಪಿದೆ, ಅವ್ರು ಹೇಗೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಈಗ ನಾರದರಾಗಿದ್ದಾರೆ, ಆದ್ರೂ ಕೂಡ ಹಿಂದಿನ ಜನ್ಮದಲ್ಲಿ ಅವರು ದಾಸಿಪುತ್ರನಾಗಿದ್ದಾಗ ಆದದ್ದು, ಮತ್ತೆ ಆ ಗಂಧರ್ವನಾಗಿ ಅಂದ್ರೆ ಉಪಪರ್ಣನಾಗಿ ಜನ್ಮ ಪಡೆದಾಗ ನಡೆದ ಎಲ್ಲ ವೃತ್ತಾಂತಗಳು ಅವ್ರಿಗೆ ಹೇಗೆ ನೆನಪಿದೆ ಅನ್ನೋದು ಇಲ್ಲಿ ವ್ಯಾಸರ ಪ್ರಶ್ನೆ ಆಗಿದೆ. ಐಹಿಕ ಶರೀರ ನಾಶವಾದ ಬಳಿಕವೂ ಆತ್ಮ ನಾಶವಾಗಲಾರದು, ಹಾಗೆಯೇ ಆಧ್ಯಾತ್ಮಿಕ ಪ್ರಜ್ಞೆ ಕೂಡ ನಾಶವಾಗಲಾರದು. ಶ್ರೀ ನಾರದರು ಹಿಂದಿನ ಕಲ್ಪದಲ್ಲಿ ಐಹಿಕ ಶರೀರವನ್ನು ಪಡೆದಿದ್ದಾಗಲೇ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಬೆಳೆಸಿಕೊಂಡಿದ್ದರು. ಐಹಿಕ ದೇಹದ ಪ್ರಜ್ಞೆ ಎಂದರೆ ಐಹಿಕ ದೇಹವೆಂಬ ಮಾಧ್ಯಮದ ಮೂಲಕ ಪ್ರಕಟಿಸಿದ ಆಧ್ಯಾತ್ಮಿಕ ಪ್ರಜ್ಞೆ ಎಂದೇ ಅರ್ಥ. ಈ ಪ್ರಜ್ಞೆ ಅಧಮ, ವಿನಾಶಕ ಮತ್ತು ವಿಕೃತವಾದದ್ದು. ಮನಸ್ಸು ಮತ್ತು ಪ್ರಜ್ಞೆಯು ಆಧ್ಯಾತ್ಮಿಕ ನೆಲೆಗೆ ಏರಿದಾಗ ಅವು ಆತ್ಮದಂತೆಯೇ ನಾಶವನ್ನು ಹೊಂದುವುದಿಲ್ಲ. ಈಗ ನಮಗೆ ಒಂದು ಪ್ರಭುಪಾದರು ಹೇಳಿದಂಥದ್ದು ನೆನಪಾಗುತ್ತೆ. ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ನಾವು ಆಧ್ಯಾತ್ಮಿಕವಾಗಿ ಈಗ ಹೇಳ್ತೀವಿ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಅಂದ್ರೆ ಜ್ಞಾನಿಗಳು ಅನೇಕ ಜನ್ಮಗಳನ್ನ ಪಡಿತಾರೆ, ಮತ್ತೆ ಮತ್ತೆ ಜನ್ಮವನ್ನು ಪಡೆದು ಅನೇಕ ಜನ್ಮಗಳು ಕಳೆದು ಭಕ್ತರ ಸಹವಾಸದಿಂದಲೂ ಭಗವಂತನ ಅನುಗ್ರಹದಿಂದಲೂ ಅವರು ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ ಅಂತ. ಹಾಗೆ ಈ ಆಧ್ಯಾತ್ಮಿಕ ವಿಷಯ ಅನ್ನುವಂಥದ್ದು, ಆಧ್ಯಾತ್ಮಿಕ ಜ್ಞಾನ ಅನ್ನುವಂಥದ್ದು ಹೇಗೆ ಅಂತಂದ್ರೆ, ನಾವು ಇಲ್ಲಿ ಈ ಜನ್ಮದಲ್ಲಿ ಎಲ್ಲಿಗೆ ನಿಲ್ಸಿದೀವಿ ಅಲ್ಲಿಂದಲೇ ನಾವು ಅದನ್ನ ಮುಂದುವರಿಸ್ತೀವಿ ಮುಂದಿನ ಜನ್ಮದಲ್ಲಿ. ಆದ್ರೆ ನಮ್ಮ ಲೌಕಿಕ ಜ್ಞಾನ ಅನ್ನುವಂಥದ್ದು ಅದು ಆ ರೀತಿ ಇಲ್ಲ. ಅಂದ್ರೆ ಈ ಜನ್ಮದಲ್ಲಿ ನಾವು ಎಂತಹದೇ IAS IPS PhD ಏನೇ ಮಾಡಿದ್ರು ಕೂಡ ಮುಂದಿನ ಜನ್ಮ ನಾವು ಪಡೆದ್ವಿ ಅಂತಂದ್ರೆ ಅದು ಮನುಷ್ಯ ಜನ್ಮ ಆಗಿದ್ದ ಪಕ್ಷದಲ್ಲಿ ನಾವು ಮತ್ತೆ LKG ಇಂದಾನೇ ಓದ್ಬೇಕು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ನಾರದರು ಅವರಿಗೆ ಏನ್ ಜ್ಞಾನ ಸಿಕ್ಕಿತ್ತು ಅದು ಆಧ್ಯಾತ್ಮಿಕ ಜ್ಞಾನವಾಗಿದ್ದ ಕಾರಣ ಅವರಿಗೆ ಹಿಂದಿನ ಜನ್ಮದಲ್ಲಿ ನಡೆದದ್ದು ಯಾವುದೂ ಕೂಡ ಅವರು ಮರಿಲಿಲ್ಲ. ಅದು ಆತ್ಮದಂತೆಯೇ ನಾಶ ಹೊಂದುವುದಿಲ್ಲ. ಅಂದ್ರೆ ಆತ್ಮಕ್ಕೆ ಹೇಗೆ ನಾಶ ಇಲ್ವೋ ಹಾಗೆ ಈ ಆಧ್ಯಾತ್ಮಿಕ ಜ್ಞಾನಕ್ಕೂ ಕೂಡ ಯಾವುದೇ ನಾಶ ಅನ್ನೋದು ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ ಕಾರಣ ಅವ್ರಿಗೆ ಆ ನಾರದರು ದಾಸ್ಯಪುತ್ರನಾಗಿದ್ದಾಗ ಏನೆಲ್ಲ ನಡೀತು ಅವೆಲ್ಲವೂ ಕೂಡ ಅವ್ರಿಗೆ ನೆನಪಿದೆ. ಈಗ ನಾವು ಮುಂದೆ ನೋಡ್ತೀವಿ, ಬ್ರಹ್ಮನ ಒಂದು ದಿನ ಅಂದ್ರೆ ಬ್ರಹ್ಮನ ಹಿಂದಿನ ಕಲ್ಪದಲ್ಲಿ ಬ್ರಹ್ಮದೇವರ ಒಂದು ದಿನ ಅಂದ್ರೆ, ಈಗ ಕಲ್ಪ ಅಂತಂದ್ರೆ ಒಂದು ಕಲ್ಪದಲ್ಲಿ 1000 ದಿವ್ಯ ಯುಗಗಳು ಬರುತ್ತೆ. ಒಂದು ದಿವ್ಯ ಯುಗ ಅಂತಂದ್ರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಅಂತಹ ಆ 4 ಯುಗಗಳು ಸೇರಿ ಒಂದು ದಿವ್ಯ ಯುಗ ಆದ್ರೆ, ಅಂತಹ 1000 ದಿವ್ಯ ಯುಗಗಳು ಕಳೆದ್ರೆ ಬ್ರಹ್ಮನ ಒಂದು ಕಲ್ಪ ಅಂತ ಹೇಳ್ತಾರೆ. ಹೀಗೆ ಬ್ರಹ್ಮನ ಹಿಂದಿನ ಕಲ್ಪದಲ್ಲಿ ಅಂತಂದ್ರೆ 1000 ಯುಗಗಳಲ್ಲಿ ಒಂದು ಯುಗದಲ್ಲಿ ಇವರ ಜನ್ಮ ಆಗಿದೆ. ನಾರದರು ದಾಸಿಪುತ್ರನಾಗಿ ಜನ್ಮ ಪಡೆದಿದ್ದಾರೆ. ಆ ಕಲ್ಪ ಕಳೆದು ಇನ್ನೊಂದು
ದಿನ ಬ್ರಹ್ಮನ ಇನ್ನೊಂದು ದಿನ ಪ್ರಾರಂಭ ಆಗಿದೆ. ಆಗ ಇವರು ನಾರದರಾಗಿರುವಂತದ್ದು, ಇಲ್ಲಿ ವ್ಯಾಸರಿಗೆ ಈ ವಿಷಯವನ್ನ ತಿಳಿಸ್ತಿರುವಂತದ್ದು. ಅಷ್ಟು ಹಳೆಯ ವಿಷಯಗಳು ಕೂಡ ನಮ್ಗೆ ಇಂದಿನ ಜನ್ಮದ್ದೇ ನೆನಪಿರೋದಿಲ್ಲ. ಇಲ್ಲಿ ಅನೇಕ ಅನೇಕ ಜನ್ಮಗಳು ಲೆಕ್ಕನೇ ಇಲ್ಲ. ಅಷ್ಟು ಹಳೆಯ ವಿಷಯಗಳು ನಿನ್ಗೆ ಹೇಗೆ ನೆನಪಿದೆ ಅನ್ನೋದನ್ನ ಇಲ್ಲಿ ವ್ಯಾಸರು ಕೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗ್ಲಿ. ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಿದ್ದಾರೆ, ಆಧ್ಯಾತ್ಮಿಕ ವಿಷಯ ಅನ್ನುವಂಥದ್ದು ಆತ್ಮಕ್ಕೆ ಸಂಬಂಧಪಟ್ಟಂತದ್ದು. ಆತ್ಮಕ್ಕೆ ಹೇಗೆ ನಾಶ ಅನ್ನೋದಿಲ್ವೋ ಹಾಗೆ ಈ ಆಧ್ಯಾತ್ಮಿಕ ವಿಷಯಕ್ಕೂ ನಾಶ ಅನ್ನೋದು ಇರೋದಿಲ್ಲ. ಆದ ಕಾರಣ ನಾರದರಿಗೆ ಎಲ್ಲವೂ ಕೂಡ ನೆನಪಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 5. ನಾರದ ಉವಾಚ ಭಿಕ್ಷುಭಿ ವಿಪ್ರವಸೀತೆ ವಿಜ್ಞಾನ ಅದೇಶ್ರುಭಿಃ ಮಮ ವರ್ತಮಾನ ವಯಸಿ ಆದ್ಯೇ ತಥಾ ಏತತ್ ಆಕರಶಂ. ನಾರದರು ಹೇಳಿದರು, ನಿನಗೆ ವೈಜ್ಞಾನಿಕವಾದ ಅಲೌಕಿಕ ಜ್ಞಾನವನ್ನು ನೀಡಿದ ನನಗೆ ವೈಜ್ಞಾನಿಕವಾದ ಅಲೌಕಿಕ ಜ್ಞಾನವನ್ನು ನೀಡಿದ ಆ ಮಹರ್ಷಿಗಳು ಬೇರೆ ಪ್ರದೇಶಕ್ಕೆ ಹೊರಟು ಹೋದರು. ಹಾಗಾಗಿ ಈ ರೀತಿ ಕಾಲ ಕಳೆಯಬೇಕಾಗಿತ್ತು. ಈಗ ಅವರು ಆ ವೃತ್ತಾಂತವನ್ನ ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಯಾರು ಮಹರ್ಷಿಗಳು ಬಂದಿದ್ರು, ವೈಷ್ಣವರು, ಅವರು ಬೇರೆ ಪ್ರದೇಶಗಳಿಗೆ ಹೊರಟೋಗಿದ್ದಾರೆ. ಈಗ ಅವರು ಮುಂದಿನ ಜೀವನ ಅವರದು ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮುಂದಿನ ಜೀವನದಲ್ಲಿ ಅವರು ಏನ್ ಮಾಡ್ತಾರೆ ಮುಂದೆ ಅಂತ. ನಾರದರು ಅವರ ಹಿಂದಿನ ಜನ್ಮದಲ್ಲಿ ಮಹರ್ಷಿಗಳ ಕೃಪೆಯಿಂದ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಂಡಾಗ ಅವರು ಕೇವಲ 5 ವರ್ಷದ ಹುಡುಗನಾಗಿದ್ದರು. ಅವರ ಬದುಕಿನಲ್ಲಿ ಸ್ಪಷ್ಟವಾದ ಬದಲಾವಣೆ ಆಯಿತು. ಸದ್ಗುರುಗಳಿಂದ ದೀಕ್ಷೆ ಪಡೆದ ಬಳಿಕ ಜೀವನದಲ್ಲಿ ಆಗುವ ಬದಲಾವಣೆಯು ಎದ್ದು ಕಾಣುವ ಒಂದು ಸ್ಪಷ್ಟ ಕುರುಹ ಆಗಿದೆ. ಭಕ್ತರ ನಿಜವಾದ ಸಹಚರ್ಯವು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಬದುಕಿನಲ್ಲಿ ಶೀಘ್ರ ಬದಲಾವಣೆಯನ್ನು ತರುತ್ತದೆ. ಶ್ರೀ ನಾರದರ ಹಿಂದಿನ ಜನ್ಮದಲ್ಲಿ ಈ ಬದಲಾವಣೆ ಹೇಗಾಯಿತೆಂಬುದನ್ನು ಅಧ್ಯಾಯದಲ್ಲಿ ಅನುಕ್ರಮವಾಗಿ ವರ್ಣಿಸಲಾಗಿದೆ. ಅಂದ್ರೆ ನಾವು ನೋಡ್ತೀವಿ, ನಾರದರು ಈ ರೀತಿ ದೀಕ್ಷೆ ಅಂದ್ರೆ ವೈಷ್ಣವರಿಂದ ಉಪದೇಶಗಳನ್ನ ಪಡೆದಾಗ ಅವರಿಗೆ ವಯಸ್ಸು ಬರೀ 5 ವರ್ಷ. ಅಂದ್ರೆ ಅವರು ನಾರದರಲ್ಲಿ ಅನೇಕ ಒಳ್ಳೆಯ ಗುಣಗಳು ಇತ್ತು ಅನ್ನೋದನ್ನ ನಾವು ನೋಡ್ತೀವಿ. ಅಂದ್ರೆ ಅವರ ತಾಯಿ ಮಾಡ್ತಿದ್ದಂತಹ ಏನೆಲ್ಲ ಸೇವೆ ಇತ್ತು ಅದನ್ನ ಅವರು ಅನುಸರಣೆ ಮಾಡ್ತಿದ್ರು. ಅವರು ಕೂಡ ತಾಯಿಯ ಹಾಗೆಯೇ ವೈಷ್ಣವರ ಸೇವೆಯನ್ನ ಮಾಡ್ತಾರೆ. ಮತ್ತೆ ಅವರಿಗೆ ಯಾವುದೇ ಪುಟ್ಟ ಮಕ್ಕಳು ಅಂದ್ರೆ ನಾವು ನೋಡ್ತೀವಿ, ಅವ್ರಿಗೆ ಆಟ ಆಡೋದ್ರಲ್ಲಿ ಜಾಸ್ತಿ ಆಸಕ್ತಿ ಇರುತ್ತೆ. ಹಾಗೆ ಇವ್ರಿಗೆ ಆಟ ಆಡೋದ್ರಲ್ಲೆಲ್ಲ ಆಸಕ್ತಿ ಇರ್ಲಿಲ್ಲ. ಅವ್ರಿಗೆ ಆ ವಯಸ್ಸಿನಲ್ಲೇ ಭಗವಂತನ ವಿಷಯಗಳಲ್ಲಿ ವಿಚಾರವನ್ನ ಮತ್ತಷ್ಟು ಇನ್ನಷ್ಟು ಕೇಳುವಂತಹ ತಿಳ್ಕೊಳ್ಳುವಂತಹ ಕುತೂಹಲ ಇತ್ತು. ನಂತರ ಅವರಿಗೆ ಮಿತಭಾಷಿಗಳಾಗಿದ್ರು. ಅಂದ್ರೆ ಅವ್ರು ಯಾವುದೇ ಬೇಡದ ವಿಷಯಗಳಾಗಿ ಪ್ರಜಲ್ಪ ಅಂತ ಹೇಳ್ತೀವಲ್ಲ, ಆ ರೀತಿ ಕಾಡು ಹರಟೆಯನ್ನ ಹೊಡಿತಿರ್ಲಿಲ್ಲ. ಬಾಯಿಗೆ ಬಂದದನ್ನೆಲ್ಲ ಪುಟ್ಟ ಮಕ್ಳು ಮಾತಾಡ್ತಾರೆ, ಹಾಗೆ ಅವ್ರಿನ್ನು ಮಾತಾಡ್ತಾ ಇರ್ಲಿಲ್ಲ. ಆದ ಕಾರಣ ಅವರು ಅಷ್ಟು ಪುಟ್ಟ ವಯಸ್ಸಿನಲ್ಲಿಯೇ ದೀಕ್ಷೆನ ಪಡ್ಕೊಂಡಿದ ತಕ್ಷಣ ಅವರಲ್ಲಿ ಇನ್ನಷ್ಟು ಮತ್ತಷ್ಟು ಬದಲಾವಣೆಗಳು ಆಯ್ತು. ಅಂದ್ರೆ ಅವ್ರು ಹೇಗೆ 5 ವರ್ಷದ ಬಾಲಕ ಅವರು ಪರಿವ್ರಾಜಕಾಚಾರ್ಯ ಆಗ್ತಾರೆ ಅಂತಂದ್ರೆ ನಾವೆಲ್ಲರಿಗೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಅಷ್ಟು ಪುಟ್ಟ ಬಾಲಕ ಅವರು ಸನ್ಯಾಸ ದೀಕ್ಷೆ ತಗೊಂಡ ಹಾಗೆ ಅವರು ಏನ್ ಮಾಡ್ತಾರೆ, ನಾವು ಮುಂದೆ ನೋಡ್ತೀವಿ, ಅವರು ಕಾಡು ಬೇಡುಗಳನ್ನ ಅಲಿತಾರೆ. ಅಂದ್ರೆ ಅವರು ತನ್ನ ತಾಯಿಯನ್ನ ಕಳ್ಕೊಂಡಿದ್ದಾರೆ. ತಾಯಿ ಅವರಿಗೆ ಮುಂದೆ ನಾವು ನೋಡ್ತೀವಿ, ಅವರು ದೀಕ್ಷೆ ಪಡ್ಕೊಂಡು ಕೆಲವೇ ದಿನಗಳಲ್ಲಿ ಅವರ ತಾಯಿನ ಕಳ್ಕೊತಾರೆ. ಅಷ್ಟು 5 ವರ್ಷದ ಮಗು ತಾಯಿನ ಕಳ್ಕೊಂಡಿದೆ ಅಂತಂದ್ರೆ ನಾವು ನಾವ್ ಯಾರನ್ನಾದ್ರೂ ಆತರ ನೋಡಿದ್ರೆ ಹೇಳ್ತೀವಿ, ಅಯ್ಯೋ ಭಗವಂತ ಎಷ್ಟೊಂದು ಕ್ರೂರಿ ನೀನು. ಒಂದು ತಾಯಿಗೆ ಇದ್ದದ್ದು ಮಗು, ಆ ಮಗುಗೆ ಇದ್ದದ ತಾಯಿ, ಆ ಮಗುಗೂ ಕೂಡ ಏನು ಅಷ್ಟೇನ್ ವಯಸ್ಸಾಗಿಲ್ಲ, ಬರೀ 5 ವರ್ಷದ ಬಾಲಕ ತಾಯಿಯನ್ನು ಕೂಡ ಕಳ್ಕೊಂಡು ಈಗ ಯಾರಿದ್ದಾರೆ ಅವ್ನಿಗೆ, ಬೇರೆ ಯಾರು ದಿಕ್ಕಿಲ್ಲ. ಇಂತಹ ಪರಿಸ್ಥಿತಿಗೆ ಅವನ್ನ ತಳ್ಬಿಟ್ಟಲ್ಲ, ಎಷ್ಟು ಕ್ರೂರ ನೀನು ಅಂತ ಅನ್ಕೋತೀವಿ. ಹಾಗೆ ಇಲ್ಲಿ ಆ ರೀತಿ ಯೋಚನೆ ಮಾಡಲ್ಲ ನಾರದರು. ಮುಂದೆ ನೋಡೋಣ ಅವ್ರಿಗೆ ಯಾವ ರೀತಿ ಅದನ್ನ ಸ್ವೀಕಾರ ಮಾಡ್ತಾರೆ ಅಂತ. ಇಲ್ಲಿ ಅವರು ದೀಕ್ಷೆ ಪಡ್ಕೊಂಡ್ಮೇಲೆ ಅವರ ಜೀವನದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತೆ. ಅಂದ್ರೆ ಯಾವಾಗ ನಾವು ಗುರುಗಳ ಆಶ್ರಯವನ್ನ ಪಡಿತೀವಿ, ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಪಡೆಯುವಂತಹ ಪ್ರಯತ್ನದಲ್ಲಿ ತೊಡಗ್ತೀವಿ, ಭಕ್ತಿ ಸೇವೆಯಲ್ಲಿ ಮಾಡೋದಕ್ಕೆ ಶುರು ಮಾಡ್ತೀವಿ, ಭಗವಂತ ನಮ್ಮಲ್ಲಿ ಬರುವಂತಹ ಎಲ್ಲಾ ಅನರ್ಥಗಳು ಅಂದ್ರೆ ಆ ಭಕ್ತಿ ಸೇವೆಯ ಮಾರ್ಗದಲ್ಲಿ ಬರುವಂತಹ ಎಲ್ಲಾ ಅಡೆತಡೆಗಳನ್ನ ಹೇಗೆ ನಿವಾರಣೆ ಮಾಡ್ತಾನೆ ಅಂತ ನಾವು ಮುಂದೆ ನೋಡ್ತೀವಿ. ಅದೇ ರೀತಿ ಇಲ್ಲಿ ನಾರದರಿಗೂ ಕೂಡ ಭಗವಂತ ಅವನು ಅನುಗ್ರಹನೇ ಮಾಡ್ತಾ ಇದ್ದಾನೆ. ಅವರು ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಪಡಿಲಿಕ್ಕೆ ಅವರ ಜೀವನದಲ್ಲಿ ಒಂದು ಅನುಗ್ರಹವನ್ನ ಮಾಡ್ತಾನೆ. ಇವೆಲ್ಲವೂ ಕೂಡ ತುಂಬಾ ಆ ಬದಲಾವಣೆಗಳು ಎದ್ದು ಕಾಣುವಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಮತ್ತೆ ನಿಜವಾದ ಸಹಚರ್ಯವು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಬದುಕಿನಲ್ಲಿ ಶೀಘ್ರ ಬದಲಾವಣೆಯನ್ನು ತರುತ್ತೆ. ಅಂದ್ರೆ
ಸಂಘ ಅನ್ನುವಂಥದ್ದು, ಭಗವದ್ ಭಕ್ತರ ಸಂಘ ಅನ್ನೋದು ನಮ್ಮಲ್ಲಿ ನಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಯನ್ನ, ಅದು ತುಂಬಾ ಬೇಗ ಬರುತ್ತೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಶ್ರೀ ನಾರದರ ಹಿಂದಿನ ಜನ್ಮದಲ್ಲಿ ಈ ಬದಲಾವಣೆ ಹೇಗಾಯ್ತು ಎಂಬುದನ್ನ ಈ ಅಧ್ಯಾಯದಲ್ಲಿ ಮುಂದೆ ಮುಂದೆ ನಮ್ಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಶ್ಲೋಕ 6. ಏಕ ಆತ್ಮಜಾ ಮೇ ಜನನಿ ಯೋಷಿತ್ ಮೂಢಾಚ ಕಿಂಕರಿ ಮಯಿ ಆತ್ಮಜೆ ಅನನ್ಯಗತೌ ಚಕ್ರೇ ಸ್ನೇಹ ಅನುಬಂಧನಂ. ತನ್ನ ತಾಯಿಗೆ ತಾನೊಬ್ಬನೇ ಮಗ, ತನ್ನ ತಾಯಿಯೋ ಸಾಮಾನ್ಯ ಹೆಂಗಸು ಮಾತ್ರವಲ್ಲ, ದಾಸಿ ಕೂಡ ಆಗಿದ್ದಳು. ನಾನು ಅವಳ ಏಕಮಾತ್ರ ಸಂತತಿಯಾಗಿದ್ದರಿಂದ ಅವಳ ರಕ್ಷಣೆಗೆ ಬೇರೆ ಯಾರೂ ಇರಲಿಲ್ಲ. ಅವಳು ವಾತ್ಸಲ್ಯದ ಕಟ್ಟಿನಿಂದ ನನ್ನನ್ನು ಕಟ್ಟಿ ಹಾಕಿದ್ದಳು. ನಾವೆಲ್ಲರೂ ಕೂಡ ಈ ರೀತಿ ಒಂದು ಬಂಧನದಲ್ಲಿ ಇರ್ತೀವಿ. ಅಹಂ ಮಮ ಅಂದ್ರೆ ಈ ದೇಹನೇ ನಾನು, ಈ ದೇಹಕ್ಕೆ ಸಂಬಂಧಪಟ್ಟವರೆಲ್ಲ ನನ್ನವರು, ಮತ್ತೆ ನಾನಿರುವಂತಹ ಮನೆ, ನಾನಿರುವಂತಹ ಜಾಗ, ನಾನಿರುವಂತಹ ದೇಶ, ಹೀಗೆ ಏನಂತಾರೆ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಅಂತಾರೆ. ಹೀಗೆ ಅಂತಹ ಒಂದು ಬಂಧನ ಅದು ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಹುಟ್ಟಿದವರಿಗೆಲ್ಲರಿಗೂ ಕೂಡ ಇಂತಹ ಒಂದು ಬಂಧನ ಇರುತ್ತೆ. ಅಂತದೇ ಒಂದು ಬಂಧನದಲ್ಲಿ ಇಲ್ಲಿ ನಾರದರು ಇದ್ರು. ಅಂದ್ರೆ ಅವರು ತನ್ನ ತಾಯಿಗೆ ಬೇರೆ ಯಾರು ಇರ್ಲಿಲ್ಲ. ಆ ತಾಯಿ ಪರಿಪೂರ್ಣವಾಗಿ, ಆದ್ರೆ ಆ ತಾಯಿಗೆ ಯಾರು ತಂದೆ ತಾಯಿ ಇಲ್ಲ, ಗಂಡ ಇಲ್ಲ, ಯಾರು ಇಲ್ಲ. ಅವಳು ಒಂಟಿ ಹೆಂಗಸು, ಒಂದು ಪುಟ್ಟ ಮಗುವನ್ನ ತನ್ನ ಜೀವನದ ಎಲ್ಲ ಸರ್ವಸ್ವ ಅಂತ ತಿಳ್ಕೊಂಡು ಅವಳು ಆ ಮಗುವಿನ ಜೊತೆಯಲ್ಲಿ ಇದ್ಲು. ಅಂತಹ ತಾಯಿ ಈಗ ಅವ್ರು ಕಳ್ಕೋತಾರೆ ಮುಂದೆ. ಮತ್ತೆ ಅವರು ಅಷ್ಟೇ ಪ್ರೀತಿ ವಾತ್ಸಲ್ಯನ ಇಟ್ಕೊಂಡಿದ್ರು. ಅದೇ ರೀತಿ ಮಗುವಿಗೂ ಕೂಡ ತಾಯಿ ಬಿಟ್ರೆ ಬೇರೆ ಯಾರು ಇಲ್ಲ, ನಾರದರಿಗೂ ಕೂಡ ಬೇರೆ ದಿಕ್ಕಿಲ್ಲ. ತಾಯಿ ಒಂದೇ ಏಕಮಾತ್ರ ಒಂದು ಏನಂತಾರೆ ತಾಯಿ ಗುರು ಕೂಡ ಆಗ್ತಾಳೆ. ಮತ್ತೆ ತಾಯಿ ಒಂದು ನಾವ್ ಯಾರನ್ನಾದ್ರೂ ಡಿಪೆಂಡ್ ಆಗ್ಬೇಕಂದ್ರೆ ಜೀವನದಲ್ಲಿ ತಾಯಿ ಮೇಲೆ ಡಿಪೆಂಡ್ ಆಗ್ಬೋದು, ಅದು ಸರಿಯಾಗಿರುತ್ತೆ. ಅಂದ್ರೆ ಯಾಕಂದ್ರೆ ಅಲ್ಲಿ ನಿಸ್ವಾರ್ಥ ಅನ್ನೋದಿರುತ್ತೆ. ಆ ರೀತಿ ತಾಯಿ ಮಗನ ಬಾಂಧವ್ಯ, ವಾತ್ಸಲ್ಯ ಅನ್ನೋದು ಅವರಿಬ್ಬರಲ್ಲಿ ಅದಿರುತ್ತೆ. ಎಲ್ಲಾ ತಾಯಿಂದಿರು ಕೂಡ ಅನ್ಕೋತೀವಿ ನಮ್ಮ ಮಕ್ಕಳು ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಪಡೆದು ನಮ್ಮನ್ನ ಬಿಟ್ಟು ಹೋಗ್ಬಿಡ್ಬಾರ್ದು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಅವ್ರನ್ನ ಒಳ್ಳೆ ರೀತಿ ಓದ್ಬೇಕು, ಒಳ್ಳೆ ರೀತಿ ಸಂಪಾದನೆ ಮಾಡ್ಬೇಕು, ಮತ್ತೆ ನಾವು ಸಾಯುವವರೆಗೂ ನಮ್ಮ ಜೊತೆಯಲ್ಲಿ ಇರ್ಬೇಕು ಅಂತೆಲ್ಲ ಅನ್ಕೋತೀವಿ. ಅದೇ ರೀತಿ ಇಲ್ಲಿ ಅಂತದೇ ಒಂದು ಬಂಧನದಲ್ಲಿ ಇಲ್ಲಿ ನಾರದರು ಮೊದಲಿಗೆ ಇರ್ತಾರೆ. ಆ ದೀಕ್ಷೆ ನಂತರ ಅವ್ರ ಜೀವನದಲ್ಲಿ ಏನೆಲ್ಲ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನ ನಾವು ಮುಂದೆ ನೋಡೋಣ. ಶ್ಲೋಕ 7. ಸ ಅಸ್ವತಂತ್ರ ನ ಕಲ್ಪ ಆಸಿತ್ ಯೋಗಕ್ಷೇಮಂ ಮಮ ಇಚ್ಛತಿ ಈಶಸ್ಯ ಹಿ ವಶೇ ಲೋಕಾ ಯೋಷಾ ದಾರುಮಯಿ ಯತಾ. ನನ್ನ ಯೋಗಕ್ಷೇಮವನ್ನು ಸಮರ್ಪಕವಾಗಿ ನೋಡಿಕೊಳ್ಳಲು ಅವಳು ಬಯಸಿದ್ದಳು. ಆದರೆ ಆಕೆ ಸ್ವತಂತ್ರಳು ಅಲ್ಲವಾದ್ದರಿಂದ ನನಗಾಗಿ ಏನನ್ನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಈ ಜಗತ್ತು ಸಂಪೂರ್ಣವಾಗಿ ಭಗವಂತನ ವಶದಲ್ಲಿದೆ. ಆದ್ದರಿಂದ ಪ್ರತಿಯೊಬ್ಬನೂ ಬೊಂಬೆಯಾಟದವನ ಕೈಯಲ್ಲಿರುವ ಮರದ ಬೊಂಬೆಯಂತೆ ಇರುತ್ತಾನೆ. ಅಂದ್ರೆ ಈ ಭೌತಿಕ ಜಗತ್ತು ಮಾಯೆಯ ವಶದಲ್ಲಿದೆ. ಮಾಯೆ ಭಗವಂತನ ಅಧೀನದಲ್ಲಿದ್ದಾಳೆ. ಭಗವಂತ ಅವನ ನಿಯಂತ್ರಣದಲ್ಲಿ ಈ ಮಹಾಮಾಯೆ ಬಹಿರಂಗ ಶಕ್ತಿ ಇದ್ದಾಳೆ. ಆ ಬಹಿರಂಗ ಶಕ್ತಿಯ ಗುಣಗಳು, ತ್ರಿಗುಣಗಳಲ್ಲಿ ನಾವು ಕಟ್ಟಿ ಹಾಕಲ್ಪಟ್ಟಿದ್ದೀವಿ. ಹೀಗೆ ತಾಯಿ ತನ್ನ ಮಗುವನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೇಕು ಅಂತ ಅವಳಿಗೆ ಆಸೆ ಇದೆ. ಆದ್ರೆ ಅವಳು ಅದನ್ನೆಲ್ಲ ಮಾಡ್ಲಿಕ್ಕೆ ಅವಳಿಗೆ ಆ ಸ್ವತಂತ್ರ ಇಲ್ಲ. ಅಂದ್ರೆ ಅವಳಿಂದ ಅದು ಸಾಧ್ಯ ಇಲ್ಲ. ಆದ್ರೆ ಈ ಜಗತ್ತು ಸಂಪೂರ್ಣವಾಗಿ ಇಲ್ಲಿ ಏನ್ ಹೇಳ್ತಾ ಇದಾರೆ, ಎಲ್ಲವೂ ಕೂಡ ಭಗವಂತನ ಇಚ್ಛೆಯಂತೆಯೇ ನಡೆಯುತ್ತೆ. ಆದ ಕಾರಣ ಇಲ್ಲಿ ಭಗವಂತ ಏನ್ ಇಚ್ಛೆ ಪಡ್ತಾ ಇದ್ದಾನೆ ಅಂತಂದ್ರೆ, ಭಗವಂತ ಅನುಗ್ರಹ ಮಾಡ್ತಾ ಇದ್ದಾನೆ, ಭಕ್ತರ ಮೂಲಕ ಅನುಗ್ರಹ ಮಾಡ್ತಾನೆ. ಇಲ್ಲಿ ವೈಷ್ಣವರು ಯಾರಿದ್ದಾರೆ ಅವರು ಬಂದು ಭಗವಂತನ ಆ ಭಕ್ತಿಯನ್ನ, ಆ ಬೀಜವನ್ನ ಈಗಾಗ್ಲೇ ನಾರದರ ಹೃದಯದಲ್ಲಿ ಬಿತ್ತಿದ್ದಾರೆ. ಈಗ ಅದು ಬೆಳೆದು ಹೆಮ್ಮರವಾಗುತ್ತೆ. ಅದಕ್ಕೆ ಏನೆಲ್ಲ ಅಡೆತಡೆಗಳು ಇದೆ, ನಿಜವಾಗ್ಲೂ ಕೂಡ ಯಾವ್ದೆಲ್ಲ ಅಡೆತಡೆಗಳು, ಆ ಮೋಹ ಅನ್ನೋದು ಏನಿದೆ ಅದೆಲ್ಲವನ್ನು ಕೂಡ ಭಗವಂತ ಕಳಚಿ ಹಾಕಿ ಬಿಟ್ಟುತ್ತಾನೆ. ಆದ್ದರಿಂದ ಅವನು ತಾಯಿಗೆ ಏನಾಗುತ್ತೆ ಅನ್ನೋದನ್ನ ನಾವು ನೋಡೋಣ. ಶ್ಲೋಕ 8. ಅಹಂ ಚ ತತ್ ಬ್ರಹ್ಮಕುಲೆ ಉಷೀವಾನ್ ತತ್ ಉಪೇಕ್ಷಯಾಂ ದಿಕ್ದೇಶ ಕಾಲ ಅವ್ಯುತ್ಪನ್ನ ಬಾಲಕ ಪಂಚಹಾಯನಃ. ಕೇವಲ 5 ವರ್ಷದ ಬಾಲಕನಾಗಿದ್ದಾಗ ನಾನು ಗುರುಕುಲದಲ್ಲಿ ವಾಸವಾಗಿದ್ದೆ. ನನ್ನ ತಾಯಿಯ ವಾತ್ಸಲ್ಯವನ್ನು ಅವಲಂಬಿಸಿದ್ದೆ. ನನಗೆ ವಿವಿಧ ದೇಶಗಳ ಅನುಭವ ಇರಲಿಲ್ಲ. ಅಂದ್ರೆ ಅವರಿಗೆ ಚಿಕ್ಕ ಪುಟ್ಟ ಬಾಲಕ, ಅವರಿಗೆ ಯಾವುದೇ ಲೋಕಜ್ಞಾನ ಅನ್ನೋದು ಇಲ್ಲ.
ಪ್ರಪಂಚ ಅದು ಹೇಗಿದೆ, ಅಲ್ಲಿ ನಾನ್ ಹೇಗೆ ಬದುಕ್ತೀನಿ ಅದೆಲ್ಲ ಕೂಡ ಅವ್ರಿಗೆ ಯಾವುದೇ ಒಂದು ಕಲ್ಪನೆ ಇಲ್ಲ. ಅವರೊಂದು 5 ವರ್ಷದ ಬಾಲಕ ಇದ್ರು. ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಗುರುಕುಲದಲ್ಲಿ ವಾಸವಾಗಿದ್ರು, ಅಂದ್ರೆ ಅವರು ಗುರುಕುಲದಲ್ಲಿ ದಾಸಿಯಾಗಿ ಕೆಲಸ ಮಾಡ್ತಿದ್ರು ಅನ್ಸುತ್ತೆ. ಆಗ ಅವ್ರಿಗೆ ಏನು ಅನುಭವ ಇಲ್ಲದಂತಹ ವಯಸ್ಸಿನಲ್ಲಿ ಅವರು ಭಗವಂತನ ಅಂದ್ರೆ ತನ್ನ ತಾಯಿಯ ವಾತ್ಸಲ್ಯವನ್ನೇ ಅವರು ಅವಲಂಬಿಸಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಶ್ಲೋಕ 9. ಏಕದಾ ನಿರ್ಗತಾಂ ಗೇಹಾತ್ ದುಹಂತೀಂ ನಿಶಿ ಗಾಮ ನಿಶಿಗಾಂ ಪತಿ ಸರ್ಪ ಅದಶತ್ ಪದಾಂ ಸ್ಪೃಷ್ಟ ಕೃಪಣಾಂ ಕಾಲಚೋದಿತಃ. ಒಮ್ಮೆ ನನ್ನ ಬಡತಾಯಿ ಹಸುವಿನ ಹಾಲು ಕರೆಯಲು ರಾತ್ರಿ ಹೊತ್ತಿನಲ್ಲಿ ಹೊರಗೆ ಹೋಗಿದ್ದಾಗ ಸರ್ವೋನ್ನತನಾದ ಕಾಲನ ಪ್ರಚೋದನೆಯಿಂದ ಸರ್ಪವೊಂದು ಅವಳ ಕಾಲನ್ನು ಕಡಿಯಿತು. ಅಂದ್ರೆ ಇಲ್ಲಿ ತಾಯಿ ಅವಳು ದೇಹತ್ಯಾಗ ಮಾಡುವಂತಹ ಸಂದರ್ಭ. ಬೆಳಗಿನ ಜಾವ ಕತ್ತಲೆ ಹೊತ್ತು ಆ ಸಮಯದಲ್ಲಿ ಅವಳು ಹಸುವಿನಿಂದ ಹಾಲನ್ನ ಕರೀಲಿಕ್ಕೆ ಅಂತ ಹೋಗಿದ್ದಾಳೆ. ಆ ಸಂದರ್ಭದಲ್ಲಿ ಒಂದು ಹಾವು ಅವಳನ್ನ ಕಚ್ಚಿದೆ. ಅದು ಪ್ರಾಮಾಣಿಕ ಆತ್ಮವನ್ನು ಭಗವಂತನ ಬಳಿಗೆ ಎಳೆದೊಯ್ಯುವ ರೀತಿಯಾಗಿದೆ. ಅಂದ್ರೆ ಭಗವಂತ ಹೇಗೆ ಆ ಆತ್ಮವನ್ನ ಕರ್ಕೊಳ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಬಡ ಹುಡುಗನನ್ನು ಸಲಹುತ್ತಿದ್ದವಳು ಅವನ ಆ ವಾತ್ಸಲ್ಯಮಯ ತಾಯಿ ಮಾತ್ರ. ಈಗ ಅವನನ್ನು ಭಗವಂತನ ಪೂರ್ಣ ಕೃಪೆಗೆ ಒಳಪಡಿಸಲು ಆ ಪರಮ ಇಚ್ಛೆಯೇ ಅವನ ತಾಯಿಯನ್ನು ಈ ಜಗತ್ತಿನಿಂದ ಕೊಂಡೊಯ್ಯಿತು. ಅಂದ್ರೆ ಭಗವಂತನ ಕೃಪೆ ಯಾವ ರೀತಿ ಸಿಗ್ತಾ ಇದೆ ಅಂತಂದ್ರೆ, ಭಗವಂತ ತಾಯಿ ಕೂಡ ವೈಷ್ಣವರ ಸೇವೆ ಮಾಡಿದಾಳೆ. ಈಗ ಅವಳು ದೇಹತ್ಯಾಗ ಆಗತ್ತೆ. ದೇಹತ್ಯಾಗ ಆದ್ಮೇಲೆ ಕೂಡ ನಾವು ನೋಡ್ತೀವಿ ಏನಂತ ಹೇಳ್ತಾರೆ, ಶುಚಿನಾಂ ಶ್ರೀಮತಾಂ ಗೇಹೆ ಯೋಗೋ ಭ್ರಷ್ಟೋ ಅಭಿಜಾಯತೆ. ಅಂದ್ರೆ ಸ್ವಲ್ಪ ಮಾತ್ರ ಭಗವತ್ ಭಕ್ತರ ಸೇವೆ ಮಾಡಿದ್ರು ಅಂತಂದ್ರೆ ಅವರು ಮುಂದಿನ ಜನ್ಮದಲ್ಲಿ ಒಂದು ವೈಷ್ಣವರು ಶುಚಿನಾಂ ಶ್ರೀಮತಾಂ ಅಂದ್ರೆ ಬ್ರಾಹ್ಮಣರ ಕುಟುಂಬದಲ್ಲೋ ಅಥವಾ ವೈಶ್ಯರ ಕುಟುಂಬದಲ್ಲೋ ಜನ್ಮವನ್ನ ಪಡಿತಾರೆ ಅಂತ. ಈಗ ತಾಯಿ ಕೂಡ ಮುಂದೆ ಅವಳು ಒಂದು ಒಳ್ಳೆಯ ಜನ್ಮವನ್ನೇ ಪಡಿತಾಳೆ. ಆದ್ರೆ ಅವಳು ಈ ರೀತಿ ದೇಹತ್ಯಾಗ ಮಾಡಿದ್ರಿಂದ ಏನಾಗ್ತಿದೆ, ಆ ಮಗು ತಾಯಿಯ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಅದು ಅವಲಂಬನೆಯನ್ನ ಹೊಂದಿತ್ತು. ಈಗ ಏನಾಗ್ತಾ ಇದೆ, ಅವನು ಭಗವಂತನ ಮೇಲೆಯೇ ಅವನು ಅವಲಂಬಿಸೋ ಹಾಗೆ ಒಂದು ಪರಿಸ್ಥಿತಿ ಅದು ಭಗವಂತ ತಾನೇ ಸೃಷ್ಟಿ ಮಾಡ್ತಿದ್ದಾನೆ. ಆ ರೀತಿ ಪರಿಪೂರ್ಣವಾಗಿ ನಾರದರು ಈಗ ಭಗವಂತನ ಮೇಲೆ ಅವಲಂಬಿತರಾಗ್ತಾರೆ. ಅದನ್ನ ಮುಂದೆ ನೋಡೋಣ. ಅದು ಕೂಡ ಒಂದು ಅವ್ಯಾಜ್ಯ ಕರುಣೆ, ಭಗವಂತ ಅವರ ಮೇಲೆ ತೋರಿಸ್ತಿರುವಂತಹ ಅವ್ಯಾಜ್ಯ ಕರುಣೆ. ಆ ಮೂಲಕ ಅವರು ಭಗವಂತ ಅವರ ಮೇಲೆ ಇನ್ನಷ್ಟು ಮತ್ತಷ್ಟು ನಾರದರು ಪ್ರತಿ ಕ್ಷಣ ಅವರ ಮೇಲೆ ಅವಲಂಬಿಸೋದ್ರಿಂದ ಏನಾಗುತ್ತೆ, ಅವರ ಬಗ್ಗೆಯೇ ಯೋಚನೆ ಮಾಡ್ತಾರೆ. ಮತ್ತೆ ಅವರಲ್ಲಿಯೇ ಕೂಡ ಅವರು ಯಾವಾಗ್ಲೂ ಧ್ಯಾನ ಮಗ್ನರಾಗಿರ್ತಾರೆ. ಮತ್ತೆ ಅವರ ಪ್ರೀತಿಗಾಗಿ ಮಾತ್ರನೇ ಹಾತೊರಿತಾ ಇರ್ತಾರೆ. ಅದನ್ನ ನಾವು ನೋಡ್ತೀವಿ. ತದಾ ತತ್ ಅಹಂ ಈಶಸ್ಯ ಭಕ್ತಾನಾಂಶ ಅಭೀಪ್ಸತಃ ಅನುಗ್ರಹಂ ಮನ್ಯಮಾನ ಪ್ರತಿಷ್ಠಾಂ ದಿಶಂ ಉತ್ತರಾಂ. ತನ್ನ ಭಕ್ತರಿಗೆ ಸದಾ ಸನ್ಮಂಗಳವನ್ನು ಬಯಸುವ ಭಗವಂತನ ವಿಶೇಷ ಕೃಪೆ ಇದು ಎಂದು ಬಂದದ್ದನ್ನು ಸ್ವೀಕರಿಸಿದೆ. ಹಾಗೆ ಯೋಚಿಸುತ್ತಾ ಉತ್ತರ ದಿಕ್ಕಿಗೆ ಹೊರಟೆ. ಆ ಸಮಯದಲ್ಲಿ ಬೇರೆ ಯಾರಾದ್ರೂ ಹಾಗಿದ್ರೆ ಮಕ್ಕಳು ತಾಯಿನ ಕಳ್ಕೊಂಡು ಅವು ದಿಕ್ಕಾಪಾಲಾಗ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ದಿಕ್ಕೇ ತೋಚೋದಿಲ್ಲ. ಏನಪ್ಪಾ ಇದು ಆಯ್ತೆ ಈ ತರ, ಇನ್ನು ಮುಂದೆ ಏನು ನಂದು ಅಂತ ಯೋಚನೆ ಮಾಡ್ತಾರೆ. ಅಂದ್ರೆ ಅಷ್ಟ್ ಪುಟ್ಟ ಮಗುಗೆ ಗೊತ್ತಾಗಲ್ಲ ಅಂದ್ರೂ ಕೂಡ ತಾಯಿ ಇಲ್ಲ ಅನ್ನೋದಕ್ಕೆ ಅವ್ರಿಗಾದ್ರೂ ಇರುತ್ತೆ. ಆದ್ರೆ ಇಲ್ಲಿ ಅವ್ರು ಆತರ ಯೋಚನೆ ಮಾಡ್ತಾ ಇಲ್ಲ. ಅವರಲ್ಲಿ ದೀಕ್ಷೆ ನಂತರ ಆದಂತಹ ಒಂದು ಬದಲಾವಣೆ ಇದು. ಅವ್ರು ಏನಂತ ಯೋಚನೆ ಮಾಡ್ತಾ ಇದಾರೆ, ಇದು ಭಗವಂತನ ಕೃಪೆ. ಭಗವಂತ ಏನನ್ನೇ ಮಾಡಿದ್ರು ಕೂಡ ಅದು ಸರಿಯಾದ್ದೇ ಆಗಿರುತ್ತೆ. ಭಗವಂತ ಮಾಡಿದ್ದೆಲ್ಲ ಹಿಂದೆ ಏನೆಲ್ಲ ಆಗಿತ್ತು ಅದು ಸರಿಗಿತ್ತು. ಈಗ ಏನ್ ಮಾಡ್ತಾ ಇದ್ದಾನೆ ಅದು ಸರಿಯಾದ್ದೇ ಆಗಿದೆ. ಮುಂದೆ ಏನಾಗುತ್ತೆ ಅದು ಕೂಡ ಒಳ್ಳೇದೇ ಆಗಿರುತ್ತೆ ಅನ್ನೋದು ಭಕ್ತರ ಮನಸ್ಥಿತಿ ಆಗಿರುತ್ತೆ. ಆ ರೀತಿಯಲ್ಲಿ ನಾರದರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಇದು ಭಗವಂತನ ವಿಶೇಷ ಕೃಪೆ, ಬಂದದ್ದನ್ನು ಸ್ವೀಕರಿಸಿದೆ. ಹಾಗೆ ಯೋಚಿಸುತ್ತಾ ಅವರು ಉತ್ತರದ ದಿಕ್ಕಿಗೆ ನಡೀತಾ ಇದ್ದಾರೆ. ಭಗವಂತನ ಆಪ್ತ ಭಕ್ತರು ಪ್ರತಿ ಹೆಜ್ಜೆಯಲ್ಲೂ ಭಗವಂತನ ಮಂಗಳಕರ ಮಾರ್ಗದರ್ಶನವನ್ನು ಕಾಣುತ್ತಾರೆ. ಈ ಪ್ರಪಂಚದ ಅರಿವಿನಲ್ಲಿ ಯಾವುದನ್ನು ಪ್ರತಿಕೂಲ ಅಥವಾ ಕಷ್ಟಕರ ಸಂದರ್ಭವೆಂದು ಪರಿಗಣಿಸುತ್ತೇವೋ ಅದನ್ನು ಭಗವಂತನ ವಿಶೇಷ ಕೃಪೆ ಎಂದು ಅವರು ಸ್ವೀಕರಿಸುತ್ತಾರೆ. ಪ್ರಾಪಂಚಿಕ ಸಮೃದ್ಧಿ ಒಂದು ಬಗೆಯ ಐಹಿಕ ಜ್ವರವಾಗಿದೆ. ಭಗವಂತನ ಅನುಗ್ರಹದಿಂದ ಐಹಿಕ ಜ್ವರದ ಬೇಗೆ ಹಂತ ಹಂತವಾಗಿ ತಗ್ಗುತ್ತದೆ. ಆಧ್ಯಾತ್ಮಿಕ ಆರೋಗ್ಯ ಹಂತ ಹಂತವಾಗಿ ಲಭಿಸುತ್ತದೆ. ಪ್ರಾಪಂಚಿಕ ಜನ ಇದನ್ನು ತಪ್ಪಾಗಿ ತಿಳಿಯುತ್ತಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ,
ಇದು ಭಗವಂತನ ಅವ್ಯಾಜ್ಯ ಕರುಣೆ. ಭಗವಂತ ನಾರದರಿಂದ ತನ್ನ ತಾಯಿ ಇಲ್ಲವಾಗೋ ಹಾಗೆ ಮಾಡಿ ನಾರದರನ್ನ ಪರಿಪೂರ್ಣವಾಗಿ ಭಗವಂತನ ಭಕ್ತಿಯಲ್ಲಿ ತೊಡಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಈಗ ನಾರದರು ಪರಿಪೂರ್ಣವಾಗಿ ಭಗವಂತನ ಭಕ್ತಿಯಲ್ಲಿ ಅವರು ಮಗ್ನರಾಗ್ತಾರೆ, ಧ್ಯಾನ ಮಗ್ನರಾಗ್ತಾರೆ. ಇಲ್ಲಿ ಇನ್ನೊಂದು ಭಾವಾರ್ಥದಲ್ಲಿ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭುಪಾದರು ಭಾವಾರ್ಥದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರಾಪಂಚಿಕ ಸಮೃದ್ಧಿ ಒಂದು ಬಗೆಯ ಐಹಿಕ ಜ್ವರ. ಅಂದ್ರೆ ಕುಂತಿ ಸ್ತುತಿಯಲ್ಲಿ ನಾವು ಮುಂದೆ ನೋಡ್ತೀವಿ, ಯಾವ್ದೆಲ್ಲ ಒಂದು ಉತ್ತಮ ಕುಲದಲ್ಲಿ ಜನ್ಮ ಪಡೆಯುವಂಥದ್ದು, ಮತ್ತೆ ಉತ್ತಮ ಜ್ಞಾನವನ್ನು ಪಡೆಯುವಂಥದ್ದು, ಅಥವಾ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರುವಂಥದ್ದು, ಐಶ್ವರ್ಯಗಳನ್ನ ಪಡ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ನಮ್ಮನ್ನ ಆಧ್ಯಾತ್ಮಿಕ ಜೀವನದಲ್ಲಿ ತೊಡಗೋದಿಕ್ಕೆ ಅದು ಬಿಡೋದಿಲ್ಲ. ಅವೆಲ್ಲವೂ ಕೂಡ ನಮ್ಮನ್ನ ಆಧ್ಯಾತ್ಮಿಕ ಜೀವನದಿಂದ ತುಂಬಾ ದೂರ ಕಳಿಸಿಬಿಡುತ್ತೆ. ಅದಕ್ಕೆ ಅದನ್ನ ಇಲ್ಲಿ ಐಹಿಕ ಜ್ವರ ಅಂತ ಹೇಳ್ತಾ ಇದ್ದಾರೆ. ಐಹಿಕ ಜ್ವರ ಅಂತಂದ್ರೆ ಅದೊಂದು ಭವರೋಗ ಇದ್ದ ಹಾಗೆ, ಅದು ನಮ್ಮನ್ನ ಬಂಧನಕ್ಕೆ ಸಿಕ್ಕಾಕಿಸುವಂಥದ್ದು. ಯಾವಾಗ ಭಗವಂತನ ಅನುಗ್ರಹ ಆಗತ್ತೆ, ಇಂಥ ಐಹಿಕ ಜ್ವರದ ಬೇಗೆ ಅಂದ್ರೆ ಈ ಭವರೋಗ ಅದು ಹಂತ ಹಂತವಾಗಿ ತಗ್ಗುತ್ತೆ ಅಂತಾರೆ. ಅಂದ್ರೆ ಒಬ್ಬ ಭಕ್ತನ ಜೀವನದಲ್ಲಿ ಅದು ಯಾವ್ದೆಲ್ಲ ಐಹಿಕವಾದ ವಿಷಯಗಳು ಏನಿದೆ ಅವೆಲ್ಲ ದೂರ ಆಗುತ್ತೆ ಅಂತ. ಆದ್ರೆ ಯಾರಾದ್ರೂ ಆ ರೀತಿ ಐಹಿಕ ವಿಷಯಗಳು ದೂರ ಆಗ್ತಾ ಇದೆ ಭಕ್ತಿಗೆ ಬಂದ್ಮೇಲೆ ಅಂತಂದ್ರೆ ಒಮ್ಮೆಗೆ ಏನಂತಾರೆ, ಅಯ್ಯೋ ಭಗವಂತ, ನಾನ್ ನಿನ್ ಭಕ್ತಿ ಮಾಡ್ದೆ, ಏನಪ್ಪಾ ನನ್ಗೆ ಈ ತರ ಮಾಡ್ಬಿಟ್ಟೆ ಅಂತಾರೆ. ಆದ್ರೆ ಇಲ್ಲಿ ನಾರದರು ಆ ರೀತಿ ಏನು ಯೋಚನೆ ಮಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಾಗ್ತಾ ಇದೆ. ಅವ್ರಿಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ಭಗವಂತ ನನ್ನ ಮೇಲೆ ಕರುಣೆ ತೋರಿಸ್ತಾ ಇದ್ದಾನೆ, ಭಗವಂತ ನನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ, ಅವ್ನು ನನ್ನನ್ನ ತನ್ನ ಹತ್ರ ಕರ್ಕೊಳ್ಳೋದಕ್ಕೆ ಅವನು ದಾರಿ ಮಾಡ್ತಾ ಇದ್ದಾನೆ ಅನ್ನೋದನ್ನ ಅವರು ತಿಳ್ಕೊತಾರೆ. ಆಧ್ಯಾತ್ಮಿಕ ಆರೋಗ್ಯ ಹಂತ ಹಂತವಾಗಿ ಲಭಿಸುತ್ತದೆ. ಪ್ರಾಪಂಚಿಕ ಜನ ಇದನ್ನ ತಪ್ಪಾಗಿ ತಿಳಿತಾರೆ ಅಂತ ಹೇಳಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಶ್ಲೋಕ ಅಂದ್ರೆ ನಾವು ನೋಡ್ತೀವಿ ಪ್ರಭುಪಾದರ ಜೀವನದಲ್ಲೂ ಹಾಗೆ ಆಗುತ್ತೆ. ಪ್ರಭುಪಾದರು ಏನ್ ಅನ್ಕೋತಾರೆ, ಅವ್ರ ಗುರುಗಳು ಹೇಳ್ತಾರೆ, ನೀನು ಭಗವದ್ಗೀತೆ ಅಂದ್ರೆ ಭಾಗವತವನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕು, ಇಂಗ್ಲಿಷ್ ಭಾಷೆಯಲ್ಲಿ ತರ್ಜುಮೆ ಮಾಡ್ಬೇಕು, ನಂತರ ಅದನ್ನ ಎಲ್ಲರಿಗೂ ಸಿಗುವ ಹಾಗೆ ನೀನು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು ಅಂತಂದಾಗ ಅವ್ರು ಅಂತಾರೆ, ನನಗೆ ಒಂದು ಕೆಮಿಕಲ್ ಫ್ಯಾಕ್ಟರಿ ಇದೆ, ಅದರಲ್ಲಿ ನನಗೆ ಯಥೇಚ್ಛವಾಗಿ ಲಾಭ ಸಿಗುತ್ತೆ, ಆ ಲಾಭದಲ್ಲಿ ನಾನು ಎಲ್ಲ ಕೆಲಸಗಳನ್ನ ಮಾಡ್ತೀನಿ ಅಂತ ಅವರು ಯೋಚನೆ ಮಾಡಿರ್ತಾರೆ. ಆದ್ರೆ ಏನಾಗುತ್ತೆ ಅಂತಂದ್ರೆ, ಮುಂದೆ ಆ ಫ್ಯಾಕ್ಟ್ರಿಗೆ ಬೆಂಕಿ ಬೀಳುತ್ತೆ, ನಂತರ ಅವ್ರಿಗೆ ಕಳ್ಳತನ ಆಗುತ್ತೆ, ಮತ್ತೆ ಅವ್ರ ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾರೆ. ಆ ರೀತಿ ಕಳ್ಕೊಂಡಾಗ ಅವರು ದಿಕ್ಕೆಟ್ಟು ಹೋಗೋದಿಲ್ಲ. ಅವರು ಇದೆಲ್ಲ ಕೂಡ ಭಗವಂತನ ಇಚ್ಛೆ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಆಧ್ಯಾತ್ಮಿಕವಾಗಿ ಮುನ್ನಡೆಯನ್ನ ಸಾಧಿಸ್ತಾರೆ. ಅಂದ್ರೆ ಮನೆಯಲ್ಲೂ ಕೂಡ ಅವರ ಹೆಂಡತಿ ಮಕ್ಕಳು ಕೂಡ ಯಾವಾಗ ಅವರು ಎಲ್ಲವನ್ನು ಕಳ್ಕೊಂಡ್ರು ಅಂತ ಗೊತ್ತಾಗುತ್ತೆ, ಅವ್ರಿಗೂ ಕೂಡ ಅವರ ಮೇಲೆ ಒಂದು ಇದು ಬರುತ್ತೆ. ಅಂದ್ರೆ ಅವರಲ್ಲಿ ಅಷ್ಟೇನು ಆಸಕ್ತಿ ಉಳಿಯೋದಿಲ್ಲ. ಆಗ ಅವ್ರಿಗೆ ಅದು ಸುಲಭ ಆಗುತ್ತೆ. ಅವ್ರಿಗೆ ಆ ರೀತಿ ವಾನಪ್ರಸ್ಥ ಆಶ್ರಮವನ್ನ ಸ್ವೀಕಾರ ಮಾಡೋದಕ್ಕೆ ಸುಲಭ ಆಗುತ್ತೆ. ಅವರು ಮನೆಯನ್ನ ಬಿಟ್ಟು ಮಗನಿಗೆ ಎಲ್ಲ ಜವಾಬ್ದಾರಿಯನ್ನು ಕೊಟ್ಟು ಅವರು ಆಧ್ಯಾತ್ಮಿಕವಾಗಿ ಮುನ್ನಡೆಯೋದಕ್ಕೆ ಅವರಿಗೆ ಅದು ಸಹಾಯ ಮಾಡುತ್ತೆ. ಹಾಗೆ ಇಲ್ಲಿ ನಾರದರಿಗೂ ಕೂಡ ನಡೀತಾ ಇದೆ. ಶ್ಲೋಕ 11. ಸ್ಮಿತಾನ್ ಜನಪದಾನ್ ತತ್ರ ಪುರಾ ಗ್ರಾಮ ವ್ರಜ ಆಕರಾನ್ ಕೇಟ ಕರ್ವಟವಾಟಿ ಚಾವಾನನಿ ಉಪವನಾನಿ ಚ. ನನ್ನ ಪ್ರಯಾಣದ ಉದ್ದಕ್ಕೂ ನಾನು ವಿಶಾಲವಾದ ದೇಶಗಳನ್ನು, ಪಟ್ಟಣಗಳನ್ನು, ಹಳ್ಳಿಗಳನ್ನು, ಪ್ರಾಣಿ ಸಾಗಾಣಿಕೆಯ ತಾಣಗಳನ್ನು, ಗಣಿ ಪ್ರದೇಶಗಳನ್ನು, ಕೃಷಿ ಪ್ರದೇಶಗಳನ್ನು, ಕಣಿವೆಗಳನ್ನು, ಹೂದೋಟಗಳನ್ನು, ಸಸ್ಯ ಉದ್ಯಾನಗಳನ್ನು, ಸಹಜ ವನಗಳನ್ನು ಹಾದು ಹೋದೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾರದರು ಈಗ ಅವ್ರು ಹೇಳ್ತಿರುವಂತದ್ದು ಬ್ರಹ್ಮನ ಹಿಂದಿನ ಒಂದು ಕಲ್ಪ, ಅಂದ್ರೆ ಅವನ ಹಿಂದಿನ ದಿನದಲ್ಲಿ ನಡೆದಂತಹ ವಿಷಯಗಳು. ಅಲ್ಲೂ ಕೂಡ ಇದು ಒಂದು ಹಿಸ್ಟ್ರಿ ತರ ನಮ್ಗೆ ಗೊತ್ತಾಗ್ತಾ ಇದೆ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಲ್ಲಾ ಕಲ್ಪದಲ್ಲೂ ಎಷ್ಟೇ ಅಂದ್ರೆ ಹಿಸ್ಟ್ರಿ ರಿಪೀಟ್ಸ್ ಅಂತಾರೆ, ಅಂದ್ರೆ ಈ ಇತಿಹಾಸ ಅದು ಪುನರಾವರ್ತನೆ ಆಗ್ತಾ ಇರತ್ತೆ ಅಂತ. ಪ್ರತಿ ಸತಿ ಪುನರಾವರ್ತನೆ ಆಗುವಾಗ್ಲೂ ಕೂಡ ಎಲ್ಲವೂ ಕೂಡ ಇದೇ ರೀತಿ ಇತ್ತು. ಈಗ ನಾವೇನ್ ನೋಡ್ತಾ ಇದೀವಿ ಅದೇ ರೀತಿ ಇತ್ತು. ಅಲ್ಲಿ ಹೇಳ್ತಾ ಇದ್ದಾರೆ ದೇಶಗಳು ಇತ್ತು, ಅಂದ್ರೆ ದೇಶ ಅನ್ನೋದಿತ್ತು, ಪಟ್ಟಣ ಅನ್ನೋದಿತ್ತು, ಅಂದ್ರೆ ಸಿಟಿಗಳು ಅನ್ನೋದಿತ್ತು, ಹಳ್ಳಿಗಳು ವಿಲೇಜ್ಗಳು ಇದ್ವು, ಮತ್ತೆ ಅಲ್ಲಿ ಪ್ರಾಣಿ ಸಾಗಾಣಿಕೆ ಮಾಡ್ತಾ ಇದ್ರು, ಗಣಿ ಪ್ರದೇಶಗಳಿತ್ತು, ಗಣಿ ಪ್ರದೇಶಗಳು ಕೂಡ ಇತ್ತು. ಅಂದ್ರೆ ಗಣಿಗಾರಿಕೆ ಅಂತ ಹೇಳ್ತಾರಲ್ವಾ, ಅಂದ್ರೆ ಅದನ್ನು ಆಗ್ಲೂ ಕೂಡ ಅವೆಲ್ಲ ಕೂಡ ಇದ್ವು. ಅಂದ್ರೆ ಕೃಷಿ ಪ್ರದೇಶ, ಇಂಡಸ್ಟ್ರೀಸ್ ಆಗ್ಲೂ ಎಷ್ಟು ವರ್ಷಗಳು, ಎಷ್ಟು ಲೆಕ್ಕಗಳೇ ಇಲ್ಲದಷ್ಟು ವರ್ಷಗಳ ಹಿಂದೆ ಕೂಡ ಇಂಡಸ್ಟ್ರೀಸ್ ಎಲ್ಲ ಇತ್ತು, ಕೃಷಿ ಇತ್ತು, ಕಣಿವೆಗಳಿತ್ತು, ಹೂತೋಟಗಳು, ಸಸ್ಯ ಉದ್ಯಾನವನಗಳು, ಸಹಜ ವನಗಳು, ಇವೆಲ್ಲವೂ ಕೂಡ ಇದ್ವು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಮೈನಿಂಗ್. ಮಾತಾಜಿ, ಧನ್ಯವಾದಗಳು ಮಾತಾಜಿ.
ವ್ಯವಸಾಯ, ಗಣಿಗಾರಿಕೆ, ಪ್ರಾಣಿ ಸಾಗಾಣಿಕೆ, ಕೈಗಾರಿಕೆ, ತೋಟಗಾರಿಕೆ ಮುಂತಾದವುಗಳಲ್ಲಿ ಮಾನವ ಚಟುವಟಿಕೆಗಳು ಈಗಿದ್ದ ಪ್ರಮಾಣದಲ್ಲಿಯೇ ವರ್ತಮಾನ ಸೃಷ್ಟಿಯ ಹಿಂದಿನ ಸೃಷ್ಟಿಯಲ್ಲೂ ಇದ್ದವು. ಈಗಿದ್ದಂತೆಯೇ ಅದೇ ಚಟುವಟಿಕೆಗಳು ಮುಂದಿನ ಸೃಷ್ಟಿಯಲ್ಲೂ ಇರುವವು. ಎಷ್ಟೋ ಲಕ್ಷ ಲಕ್ಷ ವರ್ಷಗಳ ನಂತರ ನಿಸರ್ಗದ ನಿಯಮದಿಂದ ಸೃಷ್ಟಿಯೊಂದು ಮೊದಲುಗೊಂಡಿತು. ವಿಶ್ವದ ಇತಿಹಾಸ ಅದೇ ರೀತಿ ಕಾರ್ಯತಃ ತಾನಾಗಿ ಪುನರಾವರ್ತನೆ ಆಗುತ್ತಿರುತ್ತದೆ. ಪ್ರಾಪಂಚಿಕ ಲೆಕ್ಕಾಚಾರದ ಪಂಡಿತರು ಬದುಕಿನ ಅತಿ ಮಹತ್ವದ ಅಗತ್ಯಗಳನ್ನು ಶೋಧಿಸದೆ ಪುರಾತತ್ವ ಶಾಸ್ತ್ರದ ಭೂಶೋಧನೆಯಲ್ಲಿ ಕಾಲಹರಣ ಮಾಡುತ್ತಾರೆ. ಆಧ್ಯಾತ್ಮಿಕ ಬದುಕಿನಲ್ಲಿ ಪ್ರೇರಣೆಯನ್ನು ಪಡೆದ ಬಳಿಕ ಕೇವಲ ಬಾಲಕರಾಗಿದ್ದ ಶ್ರೀ ನಾರದ ಮುನಿಗಳು ಪಟ್ಟಣ, ಹಳ್ಳಿ, ಗಣಿ, ಕೈಗಾರಿಕೆಗಳನ್ನು ಹಾದು ಹೋದರು. ಆರ್ಥಿಕ ಅಭಿವೃದ್ಧಿಗಾಗಿ ಒಂದು ಕ್ಷಣವನ್ನು ವ್ಯರ್ಥ ಮಾಡಲಿಲ್ಲ. ಅವರು ಆಧ್ಯಾತ್ಮಿಕ ವಿಮುಕ್ತಿಯ ಔನ್ನತ್ಯದ ಎಡೆಗೆ ನಿರಂತರವಾಗಿ ಸಾಗಿದರು. ಶ್ರೀಮದ್ ಭಾಗವತದ ಲಕ್ಷಾಂತರ ವರ್ಷಗಳ ಹಿಂದೆ ನಡೆದು ಹೋದ ಇತಿಹಾಸದ ಪುನರಾವರ್ತನೆಯಾಗಿದೆ. ಇದರಲ್ಲಿ ಹೇಳಲಾದಂತೆ ಈ ಅಲೌಕಿಕ ಸಾಹಿತ್ಯದಲ್ಲಿ ಇತಿಹಾಸದ ಅತ್ಯಂತ ಪ್ರಮುಖ ಅಂಶಗಳನ್ನು ಮಾತ್ರ ದಾಖಲುಗೊಳಿಸಲಿಕ್ಕಾಗಿ ಆಯ್ದುಕೊಳ್ಳಲಾಗಿದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಎಷ್ಟೋ ವರ್ಷಗಳಾದ್ರೂ ಕೂಡ ಇತಿಹಾಸ ಅನ್ನೋದು ಪುನರಾವರ್ತನೆ ಆಗ್ತಾನೆ ಇರುತ್ತೆ. ಪ್ರತಿ ಸತಿ ಅದು ಮತ್ತೆ ಮತ್ತೆ ಪುನರಾವರ್ತನೆ ಅನ್ನೋದು ಆಗ್ತಾ ಇರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಏನು ಯಾವ್ದ್ರಲ್ಲಿ ನಾವು ನಮ್ಮ ಸಮಯವನ್ನ, ಅಮೂಲ್ಯವಾದ ಮನುಷ್ಯ ಜನ್ಮವನ್ನ ವೇಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಪುರಾತತ್ವ ಶಾಸ್ತ್ರದ ಭೂಶೋಧನೆಯಲ್ಲಿ ಕಾಲಹರಣ ಮಾಡ್ತೀವಿ. ನಾವು ಎಷ್ಟೊಂದು ಆಶ್ಚರ್ಯ ಪಡ್ತೀವಿ. ಅಂದ್ರೆ 1000 ವರ್ಷ ಹಿಂದೆ ಹೇಳ್ತೀವಿ ಈಗ ಪಾಕಿಸ್ತಾನ ಇರುವ ಜಾಗದಲ್ಲಿ ಹರಪ್ಪ, ಮೊಹೆಂಜೊದಾರೋ ಅಂತ ಒಂದು ಸಿಟಿಗಳು ಇತ್ತು. ಅವು ಈ ಡ್ರೈನೇಜ್ ಸಿಸ್ಟಮ್ ಅನ್ನ ಇಟ್ಕೊಂಡಿತ್ತು. ಈಗ ನಾವು ಅದನ್ನ ಶೋಧನೆ ಮಾಡಿದ್ರೆ ಅಲ್ಲಿ ಎಲ್ಲಾ ಆ ಜಾಗಗಳು ನಮ್ಗೆ ಸಿಗುತ್ತೆ ಅಂತ. ಅದನ್ನೇ ನಾವು ಆಶ್ಚರ್ಯವಾಗಿ ನೋಡ್ತೀವಿ. ಇಲ್ಲಿ ಇದು ಭಾಗವತ ಅನ್ನುವಂಥದ್ದು ಅದಕ್ಕಿಂತ ದೊಡ್ಡ ಹಿಸ್ಟ್ರಿ, ಎಷ್ಟೋ ಲಕ್ಷಾಂತರ ವರ್ಷಗಳ ಹಿಂದೆ ನಡೆದದ್ದೆಲ್ಲವೂ ಕೂಡ ಭಾಗವತದಲ್ಲಿ ನಮ್ಗೆ ಸಿಗುತ್ತೆ. ಮತ್ತೆ ಇಲ್ಲಿ ನಾರದರು ಕೂಡ ಅವುಗಳಿಗೆ ಪುರಾವೆಗಳನ್ನ ಇದ್ದಾರೆ, ಯಾವ ರೀತಿ ಎಲ್ಲ ಇತ್ತು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಂತರ ನಾವು ಸೃಷ್ಟಿ ಬಗ್ಗೆ ತಿಳ್ಕೊತೀವಿ. ಅದಾದ್ಮೇಲೆ ನಾವು ಆ ಸೃಷ್ಟಿ ಅದು ಪಾಸ್ಟ್ ಆದ್ರೆ ಫ್ಯೂಚರ್ ಕೂಡ ಹೇಳ್ತಾರೆ. ಅಂದ್ರೆ ಕಲಿಯುಗ ಹೇಗಿರುತ್ತೆ, ಆಗ ಏನೆಲ್ಲ ಜನರಲ್ಲಿ ಮತ್ತೆ ವಾತಾವರಣದಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗುತ್ತೆ, ಇವೆಲ್ಲವೂ ಕೂಡ ಈ ಶ್ರೀಮದ್ ಭಾಗವತದಲ್ಲಿ ನಮ್ಗೆ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ. ಒಂದ್ ನಿಮಿಷ. ಕ್ಷಮಿಸಿ. ಸೊ ನಮ್ಮ ಮನುಷ್ಯ ಜನ್ಮ ಅನ್ನುವಂಥದ್ದು ಅದು ತುಂಬಾ ಅಪರೂಪವಾಗಿ ನಮಗೆ ಸಿಗುವಂಥದ್ದು. ಅಂತಹ ಜನ್ಮದಲ್ಲಿ ನಾವು ಅದನ್ನ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಪಡೆಯೋದಕ್ಕೆ ಬಳಸ್ತೀರಾ. ಈ ರೀತಿ ನಾವು ಹಿಂದಿನ ಪೀಳಿಗೆಯವರು ಏನೆಲ್ಲ ಮಾಡಿದ್ರು ಆ ರೀತಿ ಶೋಧನೆಗಳನ್ನ ಮಾಡೋದ್ರಲ್ಲಿ ನಮ್ಮ ಜೀವನವನ್ನ, ಅಂದ್ರೆ ಭೂಶೋಧನೆ ಮಾಡೋದ್ರಲ್ಲಿ ನಾವು ಕಾಲಹರಣ ಮಾಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ರೆ ನಿಜವಾದ ಏನು ಇತಿಹಾಸ ಅನ್ನೋದಿದೆ ಅದು ನಮಗೆ ಶ್ರೀಮದ್ ಭಾಗವತದಲ್ಲಿ ಸಿಗುವಂತದ್ದು. ಶ್ರೀಮದ್ ಭಾಗವತದಲ್ಲಿ ಸಿಗದೆ ಇರುವಂತದ್ದು ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆ ಸೃಷ್ಟಿ ವಿಜ್ಞಾನ ಏನೆಲ್ಲ ಈ ಸೈಂಟಿಸ್ಟ್ಗಳು ಕಂಡುಹಿಡಿತಾರೆ, ಅದೆಲ್ಲವೂ ಕೂಡ ಸೃಷ್ಟಿ ಹೇಗಾಯ್ತು, ಮತ್ತೆ ಆ ಸೃಷ್ಟಿ ಕಾಲ ನಂತರ ಅದು ಹೇಗೆ ಲಯವಾಗುತ್ತೆ, ಇವೆಲ್ಲವೂ ಕೂಡ ನಮ್ಗೆ ಭಾಗವತದಲ್ಲಿ ಸಿಗುತ್ತೆ. ವಿಜ್ಞಾನ ಸಿಗುತ್ತೆ, ಮತ್ತೆ ನಮಗೆ ಈ ರೀತಿ ಇತಿಹಾಸ ಕೂಡ ಸಿಗುತ್ತೆ. ಮುಂದೆ ನಾವು ನೋಡ್ತೀವಿ ರಾಜಕೀಯದಲ್ಲಿ ಹೇಗೆ ರಾಜ್ಯಭಾರವನ್ನ ಮಾಡ್ತಿದ್ರು, ಇವೆಲ್ಲವೂ ಕೂಡ ನಮ್ಗೆ ಭಾಗವತದಲ್ಲಿ ಸಿಗುತ್ತೆ. ಇದರಲ್ಲಿ ಸಿಗುವಂತಹ ಈ ವಿಜ್ಞಾನ ಅಥವಾ ಇತಿಹಾಸ ಅಥವಾ ರಾಜಕಾರಣ ಏನಿದೆ ಅವೆಲ್ಲವೂ ಕೂಡ ಭಗವಂತನಿಗೆ ಸಂಬಂಧಿಸಿದಾದ ಕಾರಣ ಅವೆಲ್ಲವೂ ಕೂಡ
ಆಧ್ಯಾತ್ಮಿಕವಾದ ವಿಷಯಗಳಾಗಿರುತ್ತೆ. ಇವನ್ನ ನಾವು ಎಲ್ಲರಿಗೂ ಕೂಡ ಈ ವಿಷಯಗಳಲ್ಲಿ ಅತ್ಯಂತ ಆಸಕ್ತಿ ಅನ್ನೋದನ್ನ ನಾವು ನೋಡ್ತೀವಿ. ಎಲ್ಲರೂ ಕೂಡ ಪ್ರತಿದಿನ ಟಿವಿ ಮುಂದೆ ಕುತ್ಕೊಂಡು ನ್ಯೂಸ್ ಕೇಳ್ತಾರೆ. ಅಂದ್ರೆ ಎಲ್ಲಿ ಯುದ್ಧ ನಡೀತಿದೆ, ಎಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅವೆಲ್ಲವೂ ಕೂಡ ಲೌಕಿಕವಾದದ್ದು. ಅದು ನಮ್ಗೆ ಯಾವುದೇ ರೀತಿ ಸಮಾಧಾನವನ್ನ ಕೊಡೋದಿಲ್ಲ. ಆದ್ರೆ ಭಗವಂತನ ವಿಷಯವಾಗಿ ಈ ವಿಜ್ಞಾನವನ್ನ, ಈ ಇತಿಹಾಸವನ್ನ ನಾವು ಕೇಳುವಾಗ ನಮ್ಗೆ ಅದು ಆನಂದವನ್ನು ಕೊಡುತ್ತೆ. ನಾವು ಮಕ್ಕಳಲ್ಲೂ ಕೂಡ ನೋಡ್ತೀವಿ. ಮಕ್ಕಳು ಕೂಡ ಅವ್ರಿಗೂ ಕೂಡ ಅವರದೇ ಆದಂತ ವಯಸ್ಸಿಗೆ ತಕ್ಕಂತ ಒಂದು ಆಸಕ್ತಿಗಳಿರುತ್ತೆ. ಆದ್ರೆ ಭಗವಂತ ಅದೇ ವಯಸ್ಸಿನಲ್ಲಿ ಅವನು ಈಗಿರೋ ಮಕ್ಕಳಿಗಿಂತ ಹೆಚ್ಚು ಅವನು ತುಂಟನಾಗಿದ್ದ. ಅವ್ರು ಮಾಡ್ತಿದ್ದಂತಹ ಆ ಲೀಲೆಗಳನ್ನ ಕೇಳಿದಾಗ ನಮ್ಗೆ ನಿಜವಾದ ಆನಂದ ಅದು ಸಿಗುತ್ತೆ. ಹೀಗೆ ಭಗವಂತನಿಗೆ ಸಂಬಂಧಪಟ್ಟದ್ದು ಎಲ್ಲವೂ ಕೂಡ ಅಷ್ಟೇ ತೃಪ್ತಿಯನ್ನ ಕೊಡುವಂತದ್ದು. ಮತ್ತೆ ಆದ ಕಾರಣ ಇಲ್ಲಿ ಹೇಳ್ತಾ ಇದ್ದಾರೆ ನಾರದರು ವ್ಯಾಸರಿಗೆ, ನೀನು ಶ್ರೀಮದ್ ಭಾಗವತವನ್ನ ರಚನೆ ಮಾಡು, ಭಗವಂತನಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ, ಭಕ್ತರಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನೀನಿಲ್ಲಿ ಭಾಗವತದ ಮೂಲಕ ಎಲ್ಲರಿಗೆ ಸಿಗುವಂತೆ ಮಾಡು. ಆ ರೀತಿ ಅದನ್ನ ಶ್ರವಣ ಮಾಡಿದ ಕೂಡಲೇ ಭಗವಂತನ ಸಾನ್ನಿಧ್ಯ, ಅಂದ್ರೆ ಭಗವಂತನ ಸಂಪರ್ಕ ಅವ್ರಿಗೆ ಸಿಗುವಂತದ್ದು. ಈಗ ಶ್ರೀಮದ್ ಭಾಗವತವನ್ನ ಓದ್ತಾ ಇದೀವಿ ಅಂತಂದ್ರೆ ನಾವು ಭಗವಂತನ ಸಂಪರ್ಕದಲ್ಲಿ ಇದ್ದೀವಿ ಅಂತ. ಹಾಗೆ ಅಂತಹ ಒಂದು ಪೂರ್ಣ ಜ್ಞಾನವನ್ನ ನೀನ್ ಕೊಡು ಅಂತ ಇಲ್ಲಿ ನಾರದರು ಮುಂದೆ ವ್ಯಾಸರಿಗೆ ತಿಳಿಸ್ತಾ ಇದ್ದಾರೆ. ಶ್ಲೋಕ 12. ಚಿತ್ರಧಾತು ವಿಚಿತ್ರ ಅದ್ರೀನ್ ಇವ ಭಗ್ನ ಭುಜ ದ್ರುಮಾನ್ ಜಲಾಶಯಾನ್ ಶಿವಾ ಜಲಾನ್ ನಲಿನಿ ಸುರಸೇವಿತಾ ಚಿತ್ರ ಸ್ಫನೈ ಪತ್ರರತೈ ವಿಭ್ರಮಾತ್ ಭ್ರಮರಶ್ರಿಯ. ಚಿನ್ನ, ಬೆಳ್ಳಿ, ತಾಮ್ರದಂತಹ ನಾನಾ ಬಗೆಯ ಖನಿಜಗಳ ಗಣಿಗಳಿಂದ ತುಂಬಿದ ಬೆಟ್ಟ ಗುಡ್ಡಗಳನ್ನು ನಾನು ಹಾದು ಹೋದೆ. ಸುಂದರ ಕಮಲ ಪುಷ್ಪಗಳಿಂದ ತುಂಬಿದ ಜಲಾಶಯಗಳುಳ್ಳ ಸ್ವರ್ಗವಾಸಿಗಳಿಗೆ ಯೋಗ್ಯವಾದ ಕಂಗೆಟ್ಟ ದುಂಬಿಗಳಿಂದ ಅಲಂಕೃತವಾದ ಹಕ್ಕಿಗಳು ಹಾಡುತ್ತಿರುವ ಭೂಪ್ರದೇಶಗಳನ್ನು ಹಾದು ಹೋದೆ. ನಾವು ಈಗ ನೋಡ್ತೀವಿ, ಅಂದ್ರೆ ಪಾಶ್ಚಿಮಾತ್ಯ ದೇಶಗಳು ತುಂಬಾ ಮುಂದುವರೆದಿದ್ದಾರೆ ಅಂತ ಅವರು ಹೇಳ್ತಾರೆ. ಆದ್ರೆ ನಾವು ಪಾಶ್ಚಿಮಾತ್ಯರು ಈ ನಮ್ಮ ಜಾಗಗಳಿಗೆ ಬರೋದಕ್ಕೆ ಮುಂಚೆ ಕೂಡ ನಮ್ಮಲ್ಲಿ ಯಥೇಚ್ಛವಾಗಿ ಈ ಖನಿಜಗಳು ಇದ್ವು. ಅಂದ್ರೆ ನಮ್ಮಲ್ಲಿ ಚಿನ್ನ, ಬೆಳ್ಳಿ, ತಾಮ್ರ ಅದು ಯಥೇಚ್ಛವಾಗಿತ್ತು. ಇಲ್ಲಿದ್ದಂತಹ ಸಂಪತ್ತನ್ನ ಲೂಟಿ ಮಾಡೋದಕ್ಕಾಗಿ ಅವ್ರು ಅಲ್ಲಿಂದ ಬಂದದ್ದು. ಹಾಗೆ ಯಾವಾಗ್ಲೂ ಕೂಡ ಮೊದ್ಲಿಂದಲೂ ಕೂಡ ಈ ಭೂಮಿ ಮೇಲೆ ಇದೆಲ್ಲವೂ ಕೂಡ ಎಷ್ಟು ಸಮೃದ್ಧಿಯಾಗಿ ಇತ್ತು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಸುಂದರ ಕಮಲ ಪುಷ್ಪಗಳಿಂದ ತುಂಬಿದ ಜಲಾಶಯಗಳು, ಅಂದ್ರೆ ಜಾಗ ಎಷ್ಟು ಸುಂದರವಾಗಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸ್ವರ್ಗವಾಸಿಗಳಿಗೆ ಯೋಗ್ಯವಾದ, ಅಂದ್ರೆ ಸ್ವರ್ಗವನ್ನೇ ಮೀರಿಸುವಂತಹ ಸುಂದರವಾದ ಜಲಾಶಯಗಳಿತ್ತು. ಮತ್ತೆ ಕಂಗೆಟ್ಟ ದುಂಬಿಗಳಿಂದ ಅಲಂಕೃತವಾದ ಹಕ್ಕಿಗಳ ಹಾಡುತ್ತಿರುವ ಭೂ ಪ್ರದೇಶವನ್ನು ಹಾದು ಹೋದೆ. ಅಂದ್ರೆ ಅವರು ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಯಾವುದೇ ಲೋಕಜ್ಞಾನ ಅನ್ನೋದು ಇರ್ಲಿಲ್ಲ. ತಾಯಿ ಜೊತೆ ಇದ್ದಾಗ ಅವ್ರಿಗೆ ಗೊತ್ತಿಲ್ಲ ಪ್ರಪಂಚ ಅದು ಹೇಗಿದೆ ಅನ್ನೋದು, ಭಗವಂತನ ಸೃಷ್ಟಿ ಅದು ಹೇಗಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಈಗ ಅವರು ಹಾಗೆ ಹಾದು ಹೋಗ್ತಾ ಇದ್ದಾರೆ, ಉತ್ತರದ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಭಗವಂತನ ಸೃಷ್ಟಿಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಅವರು ನೋಡ್ತಾ ಹೋಗ್ತಾ ಇದ್ದಾರೆ. ಭಗವಂತನ ಸೃಷ್ಟಿಯನ್ನ ಆಸ್ವಾದಿಸುತ್ತಾ ಅದನ್ನ ಸಂತೋಷ ಪಟ್ಕೊಂಡು ಅದನ್ನ ಆನಂದದಿಂದ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಶ್ಲೋಕ 13. ನಲಾವೇಣು ಶರಾತನ್ವ ಕುಶಾ ಕೀಚಕ ಗಹ್ವರಂ ಏಕಂ ಏವ ಅತಿಯಾತಃ ಅಹಂ ಅದ್ರಾಕ್ಷಂ ವಿಪಿನಂ ಮಹದ್ ಘೋರಂ ಪ್ರತಿಭಯ ಆಕರಂ ವ್ಯಾಲ ಊಲುಕ ಶಿವ ಅಜಿರಂ. ಜೋಂಡು, ಬಿದಿರು, ಹುಲ್ಲು, ದರ್ಬೆ, ಕಳೆ ಮತ್ತು ಗುಹೆಗಳುಳ್ಳ ಅನೇಕ ಕಾಡುಗಳನ್ನು ಒಬ್ಬನೇ ಹಾದು ಹೋದೆ. ವಾಸ್ತವಿಕವಾಗಿ ಒಬ್ಬನೇ ಅಲ್ಲಿ ಹಾದು ಹೋಗುವುದು ಅತ್ಯಂತ ಕಷ್ಟದ ಕೆಲಸ. ಗಹನವಾದ, ಕತ್ತಲು ಕವಿದ, ಅಪಾಯಕರವಾದ ಭಯಂಕರ ಕಾಡುಗಳನ್ನು ನಾನು ಸ್ಪರ್ಶಿಸಿದೆ. ಅವೆಲ್ಲ ಹಾವು, ಗೂಬೆ, ನರಿಗಳು ಓಡಾಡುವ ಪ್ರದೇಶಗಳಾಗಿದ್ದವು. ಯಾರು ಈ ಸನ್ಯಾಸಿಗಳಿರ್ತಾರೆ ಅಥವಾ ಯಾರು ಪರಿವ್ರಾಜಕಾಚಾರ್ಯರಾಗಿರ್ತಾರೆ, ಅವ್ರು ಈ ರೀತಿ ಒಂದು ನೆಲೆಯಲ್ಲಿ ಇರೋದಿಲ್ಲ. ಅವರು ಮುಂದೆ ಮುಂದೆ ಸಾಕ್ತಾನೆ ಇರ್ತಾರೆ. ಭೂಮಿಯಲ್ಲಿ ಎಲ್ಲಾ ಕಡೆ ಅವರು ಓಡಾಡ್ತಾ ಇರ್ತಾರೆ. ಹೀಗೆ ಹೋಗುವಾಗ ಯಾರು ಆ ರೀತಿ ಸನ್ಯಾಸಿಗಳಿರ್ತಾರೆ, ಅವರಲ್ಲಿ ಅಭಯ ಅಂತಾರೆ. ಅಂದ್ರೆ ಅವ್ರಿಗೆ ಹೆದರಿಕೆ ಇರೋದಿಲ್ಲ. ನನಗೆ ಏನಾಗ್ಬೋದು ಅನ್ನೋ ಹೆದರಿಕೆ ಇರೋದಿಲ್ಲ. ನನಗೆ ಹೋಗಿದ ಕಡೆ ಎಲ್ಲ ಸಮಯಕ್ಕೆ ನನ್ಗೆ ಆಹಾರ ಸಿಗುತ್ತಾ ಅನ್ನೋದು ಅವ್ರಿಗೆ ಒಂದು ಯೋಚನೆ ಇರೋದಿಲ್ಲ. ಅವರು ಭಗವಂತನ ಮೇಲೆ ಅಷ್ಟೊಂದು
ಅವಲಂಬಿಸಿರ್ತಾರೆ. ಭಗವಂತನನ್ನ ಎಷ್ಟು ಅವಲಂಬಿಸಿರ್ತಾರೆ ಅಂದ್ರೆ ಅವ್ರಿಗೆ ಭಗವಂತನ ಮೇಲೆ ಅಷ್ಟು ನಂಬಿಕೆ ಅನ್ನೋದಿರುತ್ತೆ. ಭಗವಂತ ನನಗೆ ಆ ಸಮಯಕ್ಕೆ ಬೇಕಾದನ್ನ ಒದಗಿಸ್ತಾನೆ. ಪ್ರಭುಪಾದರು ಕೂಡ ಹೇಳ್ತಾರೆ, ಆ ಒಂದು ಇರುವೆಗೆ, ಒಂದು ಆನೆಗೆ ಭಗವಂತ ಊಟ ಕೊಡ್ತಾನೆ ಅಂತಂದ್ರೆ ನಮ್ಗೆ ಕೊಡೋದಿಲ್ವಾ? ಹಾಗೆ ಯಾರು ಭಕ್ತರಿರ್ತಾರೆ ಅವರು ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ. ಅಂದ್ರೆ ಈ ಸನ್ಯಾಸಿಗಳು, ಪರಿವ್ರಾಜಕಾಚಾರ್ಯರು ಅವ್ರೇನ್ ಮಾಡ್ತಾರೆ, ಭಗವತ್ ಕಾರ್ಯದಲ್ಲಿ ತೊಡಗಿದ್ದಾರೆ. ಸಮಾಜವನ್ನ ಆಧ್ಯಾತ್ಮಿಕ ಉನ್ನತಿಯಲ್ಲಿ ತೊಡಗಿಸೋದು ಪ್ರಯತ್ನದಲ್ಲಿ ತೊಡಗಿರ್ಬೇಕಾದ್ರೆ ಭಗವಂತನಿಗಾಗಿ ಕೆಲಸ ಮಾಡ್ತಿರೋರಿಗೆ ಭಗವಂತ ಅವ್ರಿಗೆ ಬೇಕಾಗಿರುವ ಅವಶ್ಯಕತೆಗಳನ್ನ ಪೂರೈಸೋದಿಲ್ವಾ ಅಂತ ಹೇಳಿ ಅವ್ರಿಗೆ ಒಂದು ಭಯ ಅನ್ನೋದು ಇರೋದಿಲ್ಲ. ಅವರು ಎಲ್ಲಿ ಬೇಕಾದ್ರೂ ಒಬ್ಬರೇ ಹೋಗ್ತಾ ಇರ್ತಾರೆ. ಮತ್ತೆ ಅವರು ಎಲ್ಲರಿಗೂ ಕೂಡ ಆಧ್ಯಾತ್ಮಿಕ ಜ್ಞಾನವನ್ನ ನೀಡ್ತಾ ಇರ್ತಾರೆ. ಈಗ ನಾರದ್ರು ಕೂಡ 5 ವರ್ಷದ ಬಾಲಕ, ಅವರು ಹಾದು ಹೋಗ್ತಾ ಇರುವಂತಹ ಜಾಗ ಎಂತದಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಕತ್ತಲೆ ತುಂಬಿದಂತಹ ಪ್ರದೇಶಗಳು ಕೂಡ ಬರ್ತಾ ಇದೆ, ಕಾಡುಗಳು ಬರ್ತಾ ಇದೆ. ಆ ಕಾಡು ಅಂತಂದ್ಮೇಲೆ ಅಲ್ಲಿ ಕಾಡು ಮೃಗಗಳು ಕೂಡ ಇರ್ತವೆ, ಹಾವು, ಗೂಬೆ, ನರಿಗಳು ಓಡಾಡುವಂತ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಅಲ್ಲಿ ಅವರಲ್ಲಿ ಆ ಭಯ ಇಲ್ಲ. ಯಾರು ಭಕ್ತನಾಗಿರ್ತಾನೆ ಅವನು ಅಭಯನಾಗಿರ್ತಾನೆ, ಅವನಲ್ಲಿ ಯಾವುದೇ ಹೆದರಿಕೆ ಅನ್ನೋದಿರಲ್ಲ. ಹಾಗೆ ಅವರು ಆ ಪ್ರದೇಶಗಳನ್ನ ಹಾದು ಹೋಗ್ತಿದ್ರು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ದೇವರ ಸೃಷ್ಟಿಯ ವೈವಿಧ್ಯವನ್ನು ಅನುಭವದಿಂದ ಅರಿಯಲು ಒಬ್ಬೊಂಟಿಯಾಗಿ ಕಾಡು, ಮೇಡು, ಪಟ್ಟಣ, ಹಳ್ಳಿ ಮುಂತಾದೆಡೆಗೆ ಪ್ರವಾಸ ಮಾಡುವುದು ಪರಿವ್ರಾಜಕಾಚಾರ್ಯನ ಕರ್ತವ್ಯವಾಗಿದೆ. ಇದರ ಉದ್ದೇಶ ದೇವರಲ್ಲಿ ಶ್ರದ್ಧೆಯನ್ನು, ಮಾನಸಿಕ ಬಲವನ್ನು ಪಡೆಯುವುದು. ಅಂದ್ರೆ ಯಾಕೆ ಅವ್ರು ಆ ರೀತಿ ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಭಗವಂತನ ಮೇಲೆ ಶ್ರದ್ಧೆ ಇದೆ, ಅಂದ್ರೆ ಅವರಲ್ಲಿ ನಂಬಿಕೆ ಇದೆ. ಆ ಭಗವಂತ ನನ್ನನ್ನ ನಾನು ಭಗವಂತನ ಮಗು, ಭಗವಂತ ನನ್ನ ಎಲ್ಲ ಯೋಗಕ್ಷೇಮ ಅವ್ನು ನೋಡ್ಕೋತಾ ಇದ್ದಾನೆ, ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಕಾಗಿಲ್ಲ ಅನ್ನುವಂತ ಒಂದು ಶ್ರದ್ಧೆ ಇದೆ. ಮತ್ತೆ ಮಾನಸಿಕವಾಗಿ ಬಲ ಕೂಡ ಅವ್ರಿಗೆ ಸಿಗುತ್ತೆ ಆ ರೀತಿ ಹೋಗೋದ್ರಿಂದ. ಹಾಗೆಯೇ ಭಗವಂತನ ಸಂದೇಶವನ್ನು ಅಲ್ಲಿನ ನಿವಾಸಿಗಳಿಗೆ ಉಪದೇಶ ಮಾಡುವುದು ಆಗಿದೆ. ನಾವು ನೋಡ್ತೀವಿ ದಾಸರು ಕೂಡ ಅವರು ಅನೇಕ ಪದ್ಯಗಳನ್ನ ಹಾಡ್ತಾ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ರು ಅಂತ. ಹಾಗೆ ಇಲ್ಲಿ ನಾರದರು ಕೂಡ ಭಗವಂತನ ಮಹಿಮೆಗಳನ್ನ ಹಾಡ್ತಾ, ಭಗವಂತನ ವಿಷಯಗಳನ್ನ ಏನ್ ಕೇಳಿದ್ರು ವೈಷ್ಣವರಿಂದ ಆ ವಿಷಯಗಳನ್ನೆಲ್ಲ ಅವರು ಸಂದೇಶಗಳನ್ನ, ಭಗವಂತನ ಸಂದೇಶಗಳನ್ನ ಎಲ್ಲರಿಗೂ ಅಲ್ಲಿರುವಂತ ನಿವಾಸಿಗಳಿಗೆ ಹೇಳ್ತಾ ಅವರು ಮುಂದೆ ಹೋಗ್ತಾ ಇದ್ದಾರೆ. ಸನ್ಯಾಸಿಯಾದವನು ಭಯವಿಲ್ಲದೆ ಈ ಕಷ್ಟದ ಕೆಲಸವನ್ನು ಕೈಗೊಳ್ಳುವ ಕರ್ತವ್ಯಕ್ಕೆ ಬದ್ಧನಾಗಿರ್ತಾನೆ. ಯಾರು ಸನ್ಯಾಸಿ ಆಗಿರ್ತಾರೆ ಅವನಿಗೆ ಭಯ ಅನ್ನೋದು ಇರಬಾರ್ದು. ಮತ್ತೆ ಅವನು ಭಗವಂತನ ಉಪದೇಶವನ್ನ ಎಲ್ಲರಿಗೂ ಸಿಗುವ ಹಾಗೆ ಮಾಡುವಂತಹ ಕೆಲಸ, ಅದು ಅವನ ಕರ್ತವ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಈ ವರ್ತಮಾನ ಯುಗದಲ್ಲಿ ಅಂತಹ ಅಪ್ಪಟ ಸನ್ಯಾಸಿಯಾಗಿದ್ದಾರೆ. ಅವರು ಇದೇ ರೀತಿ ಹುಲಿ, ಕರಡಿ, ಹಾವುಗಳು, ಜಿಂಕೆ, ಆನೆಗಳು ಮತ್ತು ಇತರ ಎಷ್ಟೋ ಕಾಡು ಪ್ರಾಣಿಗಳಿಗೆ ಕೂಡ ಜ್ಞಾನದ ಅರಿವನ್ನು ನೀಡುತ್ತಾ ಮಧ್ಯ ಭಾರತದ ದಟ್ಟ ಅಡವಿಗಳಲ್ಲಿ ಸಂಚರಿಸಿದರು. ಅಂದ್ರೆ ನಾವು ನೋಡ್ತೀವಿ ಜಾರ್ಖಂಡ್ ನಲ್ಲಿ ಅವರು ಆ ಕಾಡಿನಲ್ಲಿ ಹೋಗುವಾಗ ಅವರು ಬರೀ ಮನುಷ್ಯರಿಗೆ ಮಾತ್ರ ಜ್ಞಾನವನ್ನ ನೀಡಿಲ್ಲ, ಮನುಷ್ಯರನ್ನ ಮಾತ್ರ ಮುಕ್ತಾತ್ಮರನ್ನಾಗಿಸ್ಲಿಲ್ಲ, ಅವರು ಈ ಪ್ರಾಣಿ ಪಕ್ಷಿಗಳನ್ನು ಕೂಡ ಮುಕ್ತಾತ್ಮರನ್ನಾಗಿಸ್ತಾರೆ. ಅಂದ್ರೆ ಅವರು ಒಂದು ನಾಯಿಗೆ ಒಂದು ಊಟವನ್ನ ಕೊಡ್ತಾರೆ, ರೊಟ್ಟಿನ ಕೊಡ್ತಾರೆ. ಆ ನಾಯಿ ಕೂಡ ಅದು ತನ್ನ ದೇಹವನ್ನ ತ್ಯಾಗ ಮಾಡಿ ಒಡನೆ ಅದು ಆಧ್ಯಾತ್ಮಿಕ ಜಗತ್ತಿಗೆ ಉನ್ನತಿಯನ್ನು ಪಡೆಯುತ್ತೆ. ಹಾಗೆ ಇಲ್ಲಿ ಅವರು ಕಾಡಿನಲ್ಲಿ ಹಾದು ಹೋಗುವಾಗ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಿರ್ಬೇಕಾದ್ರೆ ಅಲ್ಲಿದ್ದಂತಹ ಎಲ್ಲ ಪ್ರಾಣಿಗಳು ಕೂಡ ಅವರ ಜೊತೆಯಲ್ಲಿ ಆ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಕಲಿಯುಗದಲ್ಲಿ ಸಾಮಾನ್ಯ ಮನುಷ್ಯರಿಗೆ ಸನ್ಯಾಸವನ್ನು ನಿಷೇಧಿಸಲಾಗಿದೆ. ಆದ್ರೆ ಈ ಕಲಿಯುಗದಲ್ಲಿ ಯಾರಿಗೂ ಕೂಡ ಸನ್ಯಾಸ ಅನ್ನೋದು ಅದು ಏನಂತಾರೆ ಅಡ್ವೈಸ್ಡ್ ಅಲ್ಲ ಅಂತ ಹೇಳ್ತಾ ಇದಾರೆ. ಅಂದ್ರೆ ಯಾರಿಗೂ ಕೂಡ ಅದನ್ನ ಸನ್ಯಾಸ ತಗೊಳ್ಳೋದನ್ನ ಇಲ್ಲಿ ಹೇಳ್ತಿಲ್ಲ. ಪ್ರಚಾರಕ್ಕಾಗಿ ಉಡುಗೆಯನ್ನು ಬದಲಾಯಿಸುವವನು ಮೂಲದ ಆದರ್ಶ ಸನ್ಯಾಸಿಗಿಂತ ಭಿನ್ನನಾಗಿದ್ದಾನೆ. ಅಂದ್ರೆ ಬರೀ ಪ್ರಚಾರ ಮಾಡೋದಕ್ಕಾಗಿ ಮಾತ್ರ, ಅಂದ್ರೆ ವಿಮೂಢಾತ್ಮ, ಮಿಥ್ಯಾಚಾರಿ ಅಂತ ನಾವು ನೋಡಿದೀವಿ ಭಗವದ್ಗೀತೆಯಲ್ಲಿ. ಹಾಗೆ ಬರೀ ಉಡುಗೆಯನ್ನ ಧರಿಸಿದ ಮಾತ್ರಕ್ಕೆ ಯಾರು ಸನ್ಯಾಸಿ ಆಗೋದಿಲ್ಲ. ಆದರೂ ಸಾಮಾಜಿಕ ಸಂಬಂಧವನ್ನು ಸಂಪೂರ್ಣವಾಗಿ ತಡೆಯಲು ದೃಢವ್ರತವನ್ನು ಕೈಗೊಳ್ಳಬೇಕು. ಅಂದ್ರೆ ನಾವು ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳ್ತಾರೆ, ಸ್ಥಾನೇ ಸ್ಥಿತ, ಎಲ್ಲಿದ್ದೀರಾ ಅಲ್ಲಿ ಗೃಹಸ್ಥರಾಗಿದ್ರೂ ಪರವಾಗಿಲ್ಲ, ನೀವು ಕೂಡ ಭಕ್ತಿಯನ್ನ ಮಾಡಬಹುದು. ಅದಕ್ಕೆ ನೀವೇನ್ ಮಾಡ್ಬೇಕು, ಸಾಮಾಜಿಕ ಸಂಬಂಧವನ್ನು ಸಂಪೂರ್ಣವಾಗಿ ತಡೆಯಲು ದೃಢವ್ರತವನ್ನು ಕೈಗೊಳ್ಳಬೇಕು. ಅಂದ್ರೆ ನಾವು ಆಧ್ಯಾತ್ಮಿಕದಲ್ಲಿ ಉನ್ನತಿಯನ್ನ ಹೊಂದಬೇಕಾದ್ರೆ ಭಕ್ತರ ಸಂಘದಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ನಮಗೆ ಬೇಡದ ವಿಷಯಗಳಿಂದ ನಾವು ದೂರ ಆಗ್ತೀವಿ. ಮತ್ತೆ ಭಗವಂತನ ಸೇವೆಗಾಗಿಯೇ ಬದುಕನ್ನು ಅರ್ಪಿಸಬೇಕು, ನಮ್ಮ ಜೀವನವನ್ನ ಭಗವನ್ಮಯವಾಗಿಸ್ಬೇಕು. ಹಾಗೆ ಮಾಡೋದ್ರಿಂದ ನಾವು ಭಗವಂತನ ಧಾಮಕ್ಕೆ ಹಿಂದಿರುಗೋದಕ್ಕೆ ಅರ್ಹತೆಗಳನ್ನ ಪಡ್ಕೋತೀವಿ. ಉಡುಗೆಯನ್ನು ಬದಲಾಯಿಸುವುದು ಕೇವಲ ಸಂಪ್ರದಾಯ ಅಷ್ಟೇ,
ಚೈತನ್ಯ ಮಹಾಪ್ರಭುಗಳು ಸನ್ಯಾಸಿಯ ಹೆಸರನ್ನು ಸ್ವೀಕರಿಸಲಿಲ್ಲ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಕೂಡ ಅವರು ಸನ್ಯಾಸಿ ಹೆಸರು ಅಂದ್ರೆ ಸನ್ಯಾಸಿ ಆದ್ರೆ ಅವರ ಹೆಸರು ಬದಲಾಯಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳ ಜಾಡಿನಲ್ಲಿ ಸಾಗುವ ಸನ್ಯಾಸಿ ಎಂದು ಹೇಳಿಕೊಳ್ಳುವವರು ಈ ಕಲಿಯುಗದಲ್ಲಿ ತಮ್ಮ ಹಿಂದಿನ ಹೆಸರನ್ನು ಬದಲಾಯಿಸಕೂಡದು. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಕೂಡ ಸನ್ಯಾಸವನ್ನ ಸ್ವೀಕಾರ ಮಾಡುವಂಥದ್ದು ಕಲಿಯುಗಕ್ಕೆ ಅದು ಹೇಳಿರುವಂತದ್ದಲ್ಲ. ಈ ಯುಗದಲ್ಲಿ ಭಗವಂತನ ಪವಿತ್ರ ನಾಮ ಮಹಿಮೆಯನ್ನು ಕೇಳುವ, ಕೀರ್ತನೆ ಮಾಡುವ ಭಕ್ತಿ ಸೇವೆಯನ್ನು ಒತ್ತಾಯ ಪೂರ್ವಕವಾಗಿ ಸಲಹೆ ಮಾಡಲಾಗಿದೆ. ಇಲ್ಲಿ ಏನು ಒತ್ತಿ ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳಂದ್ರೆ, ಎಲ್ಲರೂ ಕೂಡ ಭಗವಂತನ ಮಹಿಮೆಗಳನ್ನ ಶ್ರವಣ ಕೀರ್ತನ ಮಾಡಿ ಭಕ್ತಿ ಅದನ್ನೇ ಭಕ್ತಿ ಸೇವೆ ಅಂತ ಹೇಳುವಂಥದ್ದು, ಅದನ್ನ ಮಾಡಿ ಅಂತ ಇಲ್ಲಿ ಒತ್ತಾಯ ಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ಸಂಸಾರ ಜೀವನದಿಂದ ವಿರಕ್ತಿಯ ವ್ರತವನ್ನು ಕೈಗೊಳ್ಳುವವನು ನಾರದ, ಚೈತನ್ಯರಂತಹ ಪರಿವ್ರಾಜಕಾಚಾರ್ಯರನ್ನು ಅನುಕರಿಸಬೇಕಿಲ್ಲ. ಸಂಸಾರ ಜೀವನದಿಂದ ವಿರಕ್ತಿ ಅಂತಂದ್ರೆ ಆ ಜೀವನ ಬದುಕನ್ನ ಬಿಟ್ಟು ನೀನು ಹೊರಗಡೆ ಹೋಗ್ಬೇಕು ಅಂತೇನಿಲ್ಲ. ಅವ್ರ ಜೊತೆಯಲ್ಲಿ ಇದ್ದಾಗ್ಲೇ ನಿನಗೆ ಅದರ ಮೇಲೆ ಯಾವುದೇ ಮೋಹ ಅನ್ನೋದು ಇಲ್ಲ ಅಂತಂದ್ರೆ ಅಲ್ಲಿ ವಿರಕ್ತಿ ಅಂತಾನೆ ಅದನ್ನ ಕರಿಬೇಕು. ಅಂದ್ರೆ ನಾವು ನೋಡಿದೀವಿ ಯಾವುದು ಯುಕ್ತ ವೈರಾಗ್ಯ ಅನ್ನೋ ಹಾಗೆ ಪ್ರತಿಯೊಂದರಲ್ಲೂ ಕೂಡ ಭಗವಂತನಿಗಾಗಿ ನಾವು ಮಾಡ್ತಾ ಇರ್ಬೇಕಾದ್ರೆ ಆ ಪ್ರಕ್ರಿಯೆ ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ ತಂತಾನೇ ನಮ್ಗೆ ಐಹಿಕ ವಿಷಯಗಳಲ್ಲಿ ಆಸಕ್ತಿ ಅನ್ನೋದು ಕಡಿಮೆ ಆಗುತ್ತೆ. ಚೈತನ್ಯ ಆದರೆ ಯಾವುದಾದರೂ ಪವಿತ್ರ ಕ್ಷೇತ್ರದಲ್ಲಿ ಕುಳಿತು ವೃಂದಾವನದ 6 ಗೋಸ್ವಾಮಿಗಳಂತಹ ಮಹಾ ಆಚಾರ್ಯರು ನೀಡಿರುವ ಪವಿತ್ರ ಗ್ರಂಥಗಳ ಶ್ರವಣ ಮತ್ತು ನಿರಂತರ ಸಂಕೀರ್ತನೆಯಲ್ಲಿ ತನ್ನೆಲ್ಲ ಸಮಯ ಮತ್ತು ಶಕ್ತಿಯನ್ನು ಸಮರ್ಪಿಸಿಕೊಳ್ಳಬಹುದು. ನಾವು ಆ ರೀತಿ ಪರಿವ್ರಾಜಕಾಚಾರ್ಯರಾಗಿ ಕಾಡು ಮೇಡುಗಳನ್ನ ಹಲಿದು ಎಲ್ಲರಿಗೂ ಕೂಡ ಆ ಭಗವಂತನ ವಿಷಯವನ್ನ ಆ ಜ್ಞಾನವನ್ನ ಪ್ರಸಾರ ಮಾಡುವುದಕ್ಕಿಂತ ಕಲಿಯುಗದಲ್ಲಿ ಅದಕ್ಕಿಂತ ಒಂದು ಉನ್ನತವಾದ ವಿಷಯ ಇಲ್ಲಿ ಪ್ರಭುಪಾದರಿಗೆ ಜಯವಾಗ್ಲಿ ಏನಂತ ಹೇಳ್ತಿದ್ದಾರೆ ಅಂತಂದ್ರೆ, ಪವಿತ್ರ ಕ್ಷೇತ್ರದಲ್ಲಿ ಕುಳಿತು ಅಂದ್ರೆ ವೃಂದಾವನದಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ಹೋಗಿ ನೆಲೆಸಿ ಅಲ್ಲಿ 6 ಗೋಸ್ವಾಮಿಗಳು ನಮಗೆ ಅನೇಕ ಗ್ರಂಥಗಳನ್ನ ನೀಡಿದ್ದಾರೆ. ಆ ಗೋಸ್ವಾಮಿಗಳು ನೀಡಿರುವಂತಹ ಗ್ರಂಥಗಳನ್ನ ಶ್ರವಣ ಮಾಡಿ ಸಂಕೀರ್ತನೆ ಮಾಡಿ ಅದನ್ನ ನೀವು ತಿಳ್ಕೊಳ್ಳಿ, ಮತ್ತೊಬ್ಬರಿಗೂ ತಿಳಿಸಿ. ಆ ರೀತಿ ನೀವು ಸಮಯವನ್ನ ಶಕ್ತಿಯನ್ನ ಸಮರ್ಪಿಸ್ಕೊಳ್ಬಹುದು. ಆ ರೀತಿ ನೀವು ನಿಜವಾದ ಸನ್ಯಾಸಿಗಳು ಪರಿವ್ರಾಜಕಾಚಾರ್ಯರು ಅವ್ರು ಏನ್ ಮಾಡ್ತಾ ಇದ್ರು ಅದನ್ನ ನೀವು ಈ ರೀತಿನೂ ಕೂಡ ಮಾಡೋದು ಉತ್ತಮ ಅಂತ ಇಲ್ಲಿ ಪ್ರಭುಪಾದರು ನಮಗೆ ಸಲಹೆನ ನೀಡ್ತಾ ಇದ್ದಾರೆ. ಇವತ್ತಿಗೆ ಇಲ್ಲಿಗೆ ನಿಲ್ಸೋಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ರಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿತ್ತು, ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರಿ ಮಾತಾಜಿ ಅದ್ರ ಬಗ್ಗೆ. ಮಾತಾಜಿ ನಾನೇನ್ ಹೇಳಿಲ್ಲ ಮಾತಾಜಿ, ಅಲ್ಲಿದ್ದು ಓದಿದ್ದೀನಿ ಅಷ್ಟೇ. ನಂದೇನು ಸ್ವಂತ ಏನಿಲ್ಲ, ಎಲ್ಲ ಪ್ರಭುಪಾದ್ರು ಕೊಟ್ಟಿದ್ದನ್ನ ಓದಿದ್ದೀನಿ ಅಷ್ಟೇ ಮಾತಾಜಿ. ಮಾತಾಜಿ ಕ್ಷಮಿಸಿ, ನನ್ನ ಉತ್ತರ ಕೇಳ್ತಾ ಇದ್ದೀನಿ. ಹಾ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಈಗ ಹರೇ ಕೃಷ್ಣ ಇರಿ ಪ್ರಭುಜಿ ಅವ್ರು ಮುಗಿಸ್ಬಿಡ್ಲಿ, ನೀವ್ ಆಮೇಲೆ ಹೇಳಿರಂತೆ. ಇಬ್ರದ್ದು ನಾನು ಮಿಕ್ಸ್ ಆಗ್ಬಿಡುತ್ತೆ ಆಮೇಲೆ ಯಾರೇನ್ ಹೇಳಿದ್ರಿ ಅಂತ. ಪ್ರಭು ಮಾತಾಜಿ, ಈಗ ನಾವು ಪ್ರಭುಪಾದ್ರು ಅನುವಾದ ಸಂಸ್ಕೃತದಲ್ಲಿರೋ ಶ್ಲೋಕಗಳನ್ನೆಲ್ಲ ಕನ್ನಡದಲ್ಲಿ ಅನುವಾದ ಮಾಡಿಕೊಟ್ರು. ಅದು ನಮ್ಮ ಪೂರ್ವಜನದ ಪುಣ್ಯ ಅರ್ಥ ಆಗಕ್ಕೆ. ಅದೇ ರೀತಿ ನಾವು ಆದಿ ಕಾಲದಿಂದಲೂ ಭಾಗವತಂ ಇದೆ, ಎಷ್ಟು ವರ್ಷಗಳಿದೆ ಅಂತ ತಿಳ್ಕೊಬೋದಾ ಮಾತಾಜಿ? ಅದು ಗೊತ್ತಿದ್ಯಾ? ಭಾಗವತಂ ಅದನ್ನೇ ಕೇಳ್ತಾ ಇರೋದು ಮಾತಾಜಿ. ಇಲ್ಲಿ ಸುತ ಗೋಸ್ವಾಮಿಗಳನ್ನ ಅವ್ರು ಪ್ರಶ್ನೆ ಮಾಡ್ತಾ ಇರೋದೇ ಅದನ್ನೇ. ಭಾಗವತ ಯಾವಾಗ ಪ್ರಾರಂಭ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಭಾಗವತ ಯಾವಾಗ ಪ್ರಾರಂಭ ಆಯ್ತು ಅಂತಂದ್ರೆ ಯಾವಾಗ ವ್ಯಾಸರು ಕಲಿಯುಗದಲ್ಲಿ ಏನೆಲ್ಲ ಕಷ್ಟಗಳು ಬರುತ್ತೆ ಅಂತ ತಿಳ್ಕೊಂಡು ವೇದಗಳನ್ನ ರಚನೆ ಮಾಡಿ ಅದನ್ನ ಡಿವೈಡ್ ಮಾಡಿ ಆಮೇಲೆ ಮಹಾಭಾರತವನ್ನ ರಚನೆ ಮಾಡಿ ಆಮೇಲೆ ಕೂಡ ತೃಪ್ತಿ ಆಗದೆ ಹೋದಾಗ ಇಲ್ಲಿ ಭಾಗವತ ರಚನೆ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾಗವತ ರಚನೆ ವ್ಯಾಸರು ಮಾಡಿರುವಂತದ್ದು. ಅದು ಎಷ್ಟು ವರ್ಷ ಅಂತ ಅದು ಉಲ್ಲೇಖ ಆಗಿಲ್ಲ ಮಾತಾಜಿ, ಅದು ಪ್ರಸ್ತಾವನೆ ಆಗಿಲ್ವಾ? ಉಲ್ಲೇಖ ಅಂದ್ರೆ ನೀವು 5,000 ವರ್ಷಗಳ ಹಿಂದೆನೆ ತಗೊಳ್ಳಿ ಮಾತಾಜಿ. ದ್ವಾಪರ ಶುರುವಾಗಿ ವ್ಯಾಸರು ಒಂದು ಜನ್ಮ ಪಡೆದದ್ದು ಆ ದ್ವಾಪರ ಯುಗದಲ್ಲಿ ಅಲ್ವಾ? ಸೊ ದ್ವಾಪರ ಯುಗದಿಂದ ನಮ್ಗೆ ಭಾಗವತ ಅದು ಸಿಗ್ತಿದೆ. ಧನ್ಯವಾದ ಮಾತಾಜಿ. ಇಲ್ಲ ಮಾತಾಜಿ, ನೀವು ಕೇಳಿದ್ರೆ ನಾವು ಯೋಚನೆ ಮಾಡೋದು, ಇಲ್ಲಾಂದ್ರೆ ನಮ್ಗೂ ತಲೆ ಓಡೋದಿಲ್ಲ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಯಾನಂದ್ ಪ್ರಭುಜಿ ಹೇಳಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಈಗ ನಾರದರು ಬ್ರಹ್ಮನ ಹಿಂದಿನ ಕಲ್ಪದಲ್ಲಿ ಬಾಲಕ ಪರಿವ್ರಾಜಕನಾಗಿ ಅವರು ಸುತ್ತಾಡಿದ್ರು ಅಂತ ಹೇಳ್ಬೇಕಾದ್ರೆ, ನೀವು ಈ ಭಾರತ ಅಂತ ಹೇಳಿದ್ರಿ, ಭಾರತದಲ್ಲಿ ಮಧ್ಯ ಭಾರತದಲ್ಲಿ ಆ ಕಾಡುಗಳನ್ನ ದಾಟಿ
ಜಾರ್ಖಂಡ್ ಅಂತೆಲ್ಲ ಹೇಳಿದ್ರಿ ನನಗೆ. ಇದು ಚೈತನ್ಯ ಆಕ್ಚುಲಿ ಮಹಾಪ್ರಭುಗಳು ಪ್ರಭುಜಿ. ಜಾರ್ಖಂಡ್ ಇದು ನಾನು ಹೇಳಿದ್ದು ಚೈತನ್ಯ ಚೈತನ್ಯ ಮಹಾಪ್ರಭುಗಳ ಬಗ್ಗೆ. ಪ್ರಭು ಹೌದಾ? ನಂಗೆ ನಾರದರು ಹಿಂದಿನ ಓಹ್, ಕಲ್ಪದಲ್ಲಿ, ಈಗ ಭಾರತ ಭೂಮಿ ಯಾವಾಗ್ಲೂ ಇತ್ತಂತ ನನಗೆ ಕನ್ಫ್ಯೂಷನ್ ಆಯ್ತು ಮಾತಾಡಿ. ಇಲ್ಲ ಇಲ್ಲ ಪ್ರಭುಜಿ, ಮಾತಾಜಿ ನಾನು ಹಾಗಾದ್ರೆ ಹೇಳಿದ್ದು ಚೈತನ್ಯ ಮಹಾಪ್ರಭುಗಳ ಬಗ್ಗೆ. ಮಹಾಪ್ರಭು. ಹಾ, ಓಕೆ ಓಕೆ. ಹಂಗಾದ್ರೆ ನಾರದರು ಇದೇ ಭಾರತದಲ್ಲಿ ಇದ್ರು ಅಂತ ನಾವ್ ಅನ್ಕೊಳ್ಳೋ ಹಾಗಿಲ್ಲ. ಅನ್ಕೊಳ್ಳಿ ಪ್ರಭುಜಿ, ಯಾಕಂದ್ರೆ ಇದು ಭಾರತ ಭೂಮಿ ಅಲ್ವಾ, ಭಾರತ ಅಲ್ಲ ವರ್ಷ. ಆದ್ರೆ ಅವ್ರ ಅಲ್ಲ ಭೂಮಿ ಮಾತಾಜಿ, ಮೇಲೆನೆ ಹೌದು. ಜನ್ಮ ಈಗ ಚೈತನ್ಯ ಪಡೆದಿದ್ದು. ಪ್ರಭುಗಳಾದ್ರೆ ಅಂದ್ರೆ ಭೂಮಿ ಮುಂಚೆ ಹಿಂದಿನ ಬ್ರಹ್ಮನ ಪ್ರತಿ ಯುಗದಲ್ಲೂ, ಪ್ರತಿ ದಿವ್ಯ ಯುಗದಲ್ಲೂ ಸಾವಿರಾರು ವರ್ಷಗಳ ಹಿಂದೆನು ಇದಿತ್ತ? ಹಾಗಾದ್ರೆ ಇತ್ತ ಅಂತ? ಪ್ರತಿ ಸತಿ ಅದು ನಾಶ ಇದೇ ಆಗಿ ಭೂಮಿ ಇತ್ತ? ಸೃಷ್ಟಿ ಆಗುತ್ತೆ. ಅದೇ ಪ್ರಭುಜಿ, ಅದು ಸೃಷ್ಟಿ ಲಯ ಆಗ್ತಾನೆ ಇರುತ್ತೆ. ಅವರು ಒಂದು ಕಲ್ಪ ಮುಗಿದು ಇನ್ನೊಂದು ಬೆಳಿಗ್ಗೆ ಅವ್ರು ಮತ್ತೆ ಶುರು ಮಾಡಿದಾಗ ಮತ್ತೆ ಸೃಷ್ಟಿ ಶುರು ಆಗುತ್ತೆ. ಮತ್ತೆ ಸೃಷ್ಟಿ ಶುರು ಆಗುತ್ತೆ ಅಂದ್ರೆ ಅವ್ರು ಮತ್ತೆ ಈ ಲೋಕಗಳನ್ನ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಓಕೆ. ಭೂಲೋಕ, ಊರ್ಧ್ವಲೋಕ, ಅಧೋಲೋಕಗಳನ್ನ ಸೃಷ್ಟಿ ಮಾಡ್ತಾರೆ. ಹಾ ಹಾ. ಹಾಗಾದ್ರೆ ಅಲ್ಲ, ನಾವು ಇದೇ ಭೂಮಿಯಲ್ಲಿ ಹುಟ್ಟಿದ್ವಾ ಹಾಗಾದ್ರೆ ಅನ್ನೋದೊಂದು ಡೌಟ್ ಮಾತಾಜಿ. ಹಿಂದೆ ಹಾ ಏನು ಹಾ ಯಾವ್ದೋ ಜನ್ಮದಲ್ಲಿ ಯಾವ್ದೋ ಪ್ರಾಣಿ ಆಗಿಯೋ ಏನಾಗಿಯೋ ಒಟ್ಟು ಇದೇ ಭೂಮಿಯಲ್ಲಿ ಹುಟ್ಟಿದ್ದೇವಾ ಹಾಗಾದ್ರೆ? ಹುಟ್ತಾನೆ ಇರ್ತೀವಿ ಪ್ರಭುಜಿ, ಹುಟ್ತಾನೆ ಇರ್ತೀವಿ, ಸಾಯ್ತಾನೆ ಇರ್ತೀವಿ. ನಾವು ಭಗವಂತನ ಧಾಮಕ್ಕೆ ಹೌದು. ಹಿಂದಿರುಗೋವರೆಗೂ ನಾವು ಇಲ್ಲೇ ಆಗ್ತಾನೆ ಇರುತ್ತೆ, ಮತ್ತೆ 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 ಆಗ್ತಾ ಇರುತ್ತೆ. ಆದ್ರೆ ನಾವು ಕೇಳ್ಕೋಬೇಕು. ಭಾಗವತ ಮುಂದೆ ಓದ್ತಾ ಹಾ ಹೋದಾಗೆ ಕಲಿಯುಗ ಎಷ್ಟು ಘೋರವಾಗಿರುತ್ತೆ ಅಂತಂದ್ರೆ, ಇದು ಮೊದಲ ಪ್ರಥಮ ಪಾದ ಅಂತೀವಿ ಕಲಿಯುಗ, ಅಂದ್ರೆ ಸುವರ್ಣ ಯುಗ ಅಂತೀವಿ. ಅಂದ್ರೆ ಇಲ್ಲಿ ಹೌದು ಚೈತನ್ಯ ಹೌದು ಮಹಾಪ್ರಭುಗಳು, ಹೌದು. ಪ್ರಭುಪಾದರ ಇವರ ಎಲ್ಲ ಆಧ್ಯಾತ್ಮಿಕ ಜ್ಞಾನ ನಮ್ಗೆ ಸಿಗ್ತಾ ಇದೆ. ಮುಂದೆ ಹೋದಷ್ಟು ಹೌದು. ಅಂದ್ರೆ 10,000 ವರ್ಷಗಳು ಕಳೆದ್ರೆ ಭಾಗವತ ಮತ್ತೆ ಭಗವದ್ಗೀತೆ ಇವೆಲ್ಲವೂ ಕೂಡ ನಮ್ಗೆ ಸಿಗದಿರ ಆಗತ್ತೆ ಅಂತ ಹೇಳ್ತಾರೆ. ಅಂತಹ ಒಂದು ಹಾ ಕಲಿಯುಗ, ಹಾ ಘೋರ ಕಲಿಯುಗ ಶುರುವಾಯ್ತು ಅಂತಂದ್ರೆ ಮನುಷ್ಯನನ್ನ ಕೊಂದು ಹಾ ತಿಂತಾರೆ ಅಂತ ಹೇಳ್ತಾರೆ. ಅಂತಹ ಪರಿಸ್ಥಿತಿ ಬಂದಾಗ ನಾವು ಮತ್ತೆ ಇಲ್ಲಿ ಇರಬಾರ್ದು ಅಂತ ಅನ್ನೋದು ನಮ್ಗೆ ಅನ್ಸುತ್ತೆ. ಅದು ಹಾ ಓದ್ದಾಗ ಅನ್ಸುತ್ತೆ, ಹಾ ಅಪ್ಪ ಇಂತಹ ಒಂದು ಭೂಮಿ ಮೇಲೆ ನಾವು ಯಾಕೆ ಬರ್ಬೇಕು ಅಪ್ಪ, ಇಷ್ಟು ಕೆಟ್ಟದಾಗಿರುತ್ತಾ, ಹಾ ಬೇಡ ಭಗವಂತ ಧಾಮಕ್ಕೆ ನಾವು ಹಿಂದಿರ್ಗೋದು ಒಳ್ಳೇದು ಅಂತ ಅನ್ಸುತ್ತೆ. ಹಾ. ಹರೇ ಕೃಷ್ಣ. ಮತ್ತೆ ಅಂದ್ರೆ ಪ್ರತಿ ಕಲಿಯುಗದಲ್ಲೂ ಹೀಗೆ ಎಂಡ್ ಆಗತ್ತೆ ಹಾಗಾದ್ರೆ? ಪ್ರತಿ ಒಂದು ದಿವ್ಯ ಯುಗದಲ್ಲೂ ಕಲಿಯುಗ ಕೊನೆಯಲ್ಲಿ ಬರುತ್ತೆ, ಕಲಿಯುಗದ ಕೊನೆಯಲ್ಲಿ ಹೀಗೆ ಮನುಷ್ಯರು ಈ ರೀತಿ ಹೌದು ಅಧರ್ಮದಲ್ಲಿ ಪ್ರಭುಜಿ, ಹೌದು. ಇದಾಗ್ಬಿಡ್ತಾರೆ. ಪ್ರತಿ ಓಕೆ. ಕಲಿಯುಗದಲ್ಲೂ ಹಾಗಾದ್ರೆ ಎಲ್ಲ ಈ ಹಾ 4 ತತ್ವಗಳು ಪೂರ್ತಿಯಾಗಿ, ಧರ್ಮದ 4 ತತ್ವಗಳು ಅದು ಪೂರ್ತಿಯಾಗಿ ನಾಶ ಹೊಂದ್ಬಿಡುತ್ತೆ. ಅಂದ್ರೆ ಹಾ ಸತ್ಯ ಅನ್ನೋದು, ಓಕೆ ದಯೆ ಓಕೆ. ಅನ್ನೋದು, ಮತ್ತೆ ಶುಚಿತ್ವ ಹಾ ಅನ್ನೋದು, ಇದು ಯಾವ್ದು ಇರೋದಿಲ್ಲ, ಹಾ. ತಪಸ್ಸಿರಲ್ಲ. ಹಾಗಾದ್ರೆ ಈ ಕೃಷ್ಣನ ಅವತಾರಗಳು, ಈ ಲೀಲೆಗಳು ಎಲ್ಲ ಹೀಗೆ ನಡೀತಾನೆ ಇರುತ್ತೆ ಒಟ್ಟು. ಪ್ರತಿ ಸತಿ ನಡೀತಾನೆ ಇರುತ್ತೆ ಪ್ರಭುಜಿ. ಆದ್ರೆ ಕೃಷ್ಣ ಮಾತ್ರ ಒಟ್ಟಾರೆ ನಾವು ಬ್ರಹ್ಮನ ಬೆಳಗ್ಗೆ ಎದ್ದು ದಿನ ಹೌದು. ಕೃಷ್ಣನ ಅವತಾರ ಹಾ ಮಾತ್ರ ಬ್ರಹ್ಮನ ಒಂದು ಹಾ ಕಲ್ಪದಲ್ಲಿ ಒಂದು ಬಾರಿ, ಅವನ ಮಧ್ಯಾಹ್ನದ ಸಮಯದಲ್ಲಿ. ಈಗ ನಾವು ಹೌದು ಹೌದು. ಅದಕ್ಕೆ ಹತ್ರ ಇದೀವಿ. ಒಂದು ಸಾರಿ ಭಗವಂತ ಬಂದಾಗ ನಾವು ಬಂದಿದ್ದೇವೆ. ಅದರಿಂದ ನಮ್ಗೆ ಕೃಷ್ಣನ ಬಗ್ಗೆ ಹಾ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿದೆ. ಪುಣ್ಯ ಹೌದು ಮಾಡಿದೀವಿ. ಹೌದು. ಹಾ ಮಾತಾಜಿ, ಅದೇನು ಹೌದು. ಅದರಲ್ಲಿ ನಾವು ಒಂದಷ್ಟು ಪುಣ್ಯ ಮಾಡಿರೋದಕ್ಕೆ ಒಂದಷ್ಟು ಜ್ಞಾನ ದೊರೀತಾ ಇದೆ ನಮ್ಗೆ, ದಾರಿ ನಮ್ಮ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ, ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ. ಹರೇ ಹೌದು ಕೃಷ್ಣ ಪ್ರಭುಜಿ. ಮಾತಾಜಿ. ಹರೇ ಧನ್ಯವಾದ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಒಂದು ಹೇಳಿಕೆ ಇದೆಯಲ್ಲ, ಚೈತನ್ಯ ಮಹಾಪ್ರಭುಗಳ ಜಾಡಿನಲ್ಲಿ ಸಾಗುವ ಸನ್ಯಾಸಿ ಎಂದು ಹೇಳಿಕೊಳ್ಳುವವರು ಈ ಕಲಿಯುಗದಲ್ಲಿ ತಮ್ಮ ಹಿಂದಿನ ಹೆಸರನ್ನು ಬದಲಾಯಿಸಕೂಡದು ಅಂತ. ಅಂದ್ರೆ ಇಲ್ಲಿ ಅಂದ್ರೆ ಹೇಳಿ ಮಾತಾಜಿ. ಅಲ್ಲ, ಅಂದ್ರೆ ಇವಾಗ ಎಲ್ಲಾರ ಹೆಸರುಗಳು ಬದಲಾಯಿಸಿದೆ ಅಲ್ವಾ? ಶ್ರೀಲ ಪ್ರಭುಪಾದರದ್ದು ಕೂಡ ಹೆಸರು ಬದಲಾಯಿಸಿದೆ, ದೀಕ್ಷೆ ಅದು ಆದ್ಮೇಲೆ ಅವ್ರದ್ದು. ಹಾ ಮಾತಾಜಿ. ಮತ್ತೆ ಈ ಸ್ಟೇಟ್ಮೆಂಟ್ ನಂಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಇಲ್ಲಿ ಏನ್ ಹೇಳಕ್ ಬರ್ತಾ ಇದಾರೆ ಅಂದ್ರೆ ಮಾತಾಜಿ, ಭಾವಾರ್ಥದಲ್ಲಿ ಪ್ರಭುಪಾದ್ರು ಹೇಳ್ತಾ ಇದಾರೆ, ಯಾರಿಗೂ ಕೂಡ ಸನ್ಯಾಸಿ ದೀಕ್ಷೆ ತಗೊಳ್ಳುವಂತದ್ದು ಅಡ್ವೈಸ್ಡ್ ಅಲ್ಲ. ಸನ್ಯಾಸಿ ದೀಕ್ಷೆ ತಗೊಂಡು ಪರಿವ್ರಾಜಕಾಚಾರ್ಯರ ಹಾಗೆ ನೀವು ದೇಶಾಂತರ ಹೋಗಿ ಅಲೆದಾಟ ಬೇಡ. ಅದು ಬೇಡ ನಿಮ್ಗೆ. ಅದ್ರ ಬದಲು ನೀವು ಯಾವ್ದಾದ್ರು ಒಂದು ಪವಿತ್ರ ಕ್ಷೇತ್ರದಲ್ಲಿ ಕೂತ್ಕೊಂಡು 6 ಗೋಸ್ವಾಮಿಗಳ ಗ್ರಂಥಗಳನ್ನ ಶ್ರವಣ ಮಾಡಿ, ಅಂದ್ರೆ ಕೇಳಿ ತಿಳ್ಕೊಳ್ಳಿ, ಮತ್ತೆ ಇನ್ನೊಬ್ಬರಿಗೆ ಹೇಳಿ, ಅದನ್ನ ಮಾಡಿದ್ರೆ ಸಾಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೆಲ್ಲ ಆಯ್ತು ಮಾತಾಜಿ. ಹೆಸರು ಬದಲಾಯಿಸ್ಕೊಳ್ಳೋದ್ರ ಬಗ್ಗೆ ನನ್ಗೆ ಯಾಕೆ ಈ ತರ ಸ್ಟೇಟ್ಮೆಂಟ್ ಬಂದಿದ್ದಕ್ಕೆ ಪ್ರಶ್ನೆ ಬಂತು ಅಷ್ಟೇ. ಅಂದ್ರೆ ಇಲ್ಲಿ ದೀಕ್ಷೆ ಹೆಸರು ಅಂತ ಹೇಳ್ತಿಲ್ಲ ಮಾತಾಜಿ, ಅವ್ರು ಹೇಳ್ತಾ ಇರೋಂಥದ್ದು ಸನ್ಯಾಸಿ ಹೆಸರನ್ನ ಸ್ವೀಕರಿಸಲಿಲ್ಲ ಅಂತ ಇದ್ದಾರೆ. ಸನ್ಯಾಸಿ ದೀಕ್ಷೆ ತಗೊಂಡಿಲ್ಲ. ಹ್ಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಮಾತಾಜಿ ಈಗ ನಾವು ಏನೇ ಭಗವದ್ಗೀತೆಯಲ್ಲಿ ಭಗವಂತ ಹೃದಯದಲ್ಲಿ ನೆಲೆಸಿರ್ತಾರೆ ಅಂತ ತಿಳಿಸ್ಕೊಡ್ತಾರೆ ಪ್ರಭುಪಾದರು. ಆದ್ರೆ ಹಾ ನಾವು ಮಾತಾಜಿ. ಏನೇ ಒಂದು ಮಾತಾಡಿದ್ರುನು ಅದು ಭಗವಂತನ ಇಚ್ಛೆನೇ ಆಗಿರುತ್ತೆ ಮಾತಾಜಿ. ಮಾತಾಜಿ, ನಾವು ದೊಡ್ಡ ದೊಡ್ಡ ವಿಷಯಗಳಲ್ಲಿ ಭಗವಂತ ಅವನು ಅವನ ನಿರ್ಧಾರ ಅಂದ್ರೆ ಅವನ ಇಚ್ಛೆಯಂತೆ ಮಾಡ್ತಾನೆ. ಅಂದ್ರೆ ಈಗ ನಾವು ಹುಟ್ಟೋದಿರ್ಬೋದು, ನಾವು ಸಾಯೋದಿರ್ಬೋದು, ಇಲ್ಲ ಜೀವನದಲ್ಲಿ ಯಾವ್ದಾದ್ರು ಒಂದು ಮಹತ್ವದ ವಿಷಯ, ಒಂದು ಬದಲಾವಣೆ ನಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂದ್ರೆ ಅದು ಭಗವಂತ ಅವನ ಅನುಗ್ರಹದಿಂದ ಆಗ್ತಿರುತ್ತೆ. ಸಣ್ಣ ಪುಟ್ಟ ಆಸೆಗಳೇನಿರುತ್ತೆ, ಪ್ರತಿದಿನ ನಾವೇನೆಲ್ಲ ಮಾಡ್ತಾ ಇದೀವಿ ಅದೆಲ್ಲವೂ ಕೂಡ ನಮಗೆ ಅವನು ಆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ನಮ್ಗೊಂದು ಅಲ್ಪ ಸ್ವಾತಂತ್ರ್ಯ ಇದೆ, ಒಂದು ಪುಟ್ಟ ಸ್ವಾತಂತ್ರ್ಯ ಇದೆ. ಅಂದ್ರೆ ಈ ಹಸುವನ್ನ ಒಂದು ಕಾಂಪೌಂಡ್ ಒಳಗಡೆ ಕಟ್ಟಿ ಹಾಕಿದ್ರೆ ಅದು ಹಗ್ಗ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಓಡಾಡಕ್ ಆಗತ್ತೆ ಅನ್ನೋ ಹಾಗೆ ಪ್ರತಿದಿನ ನಾವೇನೆಲ್ಲ ಮಾಡ್ತಾ ಇದ್ವಿ ಅದೆಲ್ಲ ನಮ್ಮ ಇಚ್ಛೆ ಅಂತಾನೆ ನಾವು ಮಾಡ್ತಾ ಇದೀವಿ. ಅಂದ್ರೆ ಭಗವಂತ ಜ್ಞಾನ ಕೊಡ್ತಾನೆ, ನೀನ್ ಏನನ್ನ ಮಾಡ್ಬೇಕು ಅಂತ ಹೇಳ್ತಾನೆ. ಅದನ್ನ ತಿಳ್ಕೊಂಡು ನಾವು ಭಗವಂತ ಹೇಳಿದ ಹಾಗೆ ನಾವು ಮಾಡಿದ್ವಿ ಅಂತಂದ್ರೆ ಭಗವಂತನ ಭಕ್ತಿಯಲ್ಲಿ ತೊಡಗ್ತೀವಿ. ಆ ರೀತಿ ಮಾಡಿದಿರ ನಮ್ಮ ಇಂದ್ರಿಯ ಸುಖದಲ್ಲಿಯೇ ನಾವು ತೊಡಗ್ತಾ ಇದೀವಿ ಅಂತಂದ್ರೆ ಅದು ನಮ್ಮ ಇಚ್ಛೆ ಅಂತ ಮಾಡ್ತಾ ಇರುವಂತದ್ದು. ಅಲ್ಲಿ ಯಾವುದೇ ರೀತಿ ಭಗವಂತನ ಪ್ರೇರಣೆ ಇಲ್ಲ. ಓಕೆ ಮಾತಾಜಿ, ಅರ್ಥ ಆಯ್ತು ಮಾತಾಜಿ. ಧನ್ಯವಾದ, ದಂಡವಾದ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಇದು ಕೃಷ್ಣ ಪ್ರಭುಜಿ. ಪರಿವಾಚಕ ಆಚಾರ್ಯಂತ್ರ ಅವರು ತಿರುಗ್ತಾನೆ ಇರ್ತಾವ, ಒಂದೇ ಕಡೆ ಇರಲ್ಲ ಅಂತಾರಲ್ಲ ಮಾತಾಜಿ. ಹೌದು ಪ್ರಭುಜಿ, ಅವರು ಒಂದು ಭಿಕ್ಷೆ ಒಂದು ಕಡೆ ಬೇಡಲ್ಲ, ಇರೋದಿಲ್ಲ. ಅವ್ರು ಭಿಕ್ಷೆ ಬೇಡ, ಊಟ ಮಾಡಲ್ಲ, ಅವರು ಗಿಡ ಮೂಲಿಕೆ ಇದರ ಮೇಲೆ ಬದುಕ್ತಾರೆ. ಇಲ್ಲ ಪ್ರಭುಜಿ, ಅವರು ಪರಿವ್ರಾಜಕಾಚಾರ್ಯರು ಗಿಡಮೂಲಿಕೆಗಳನ್ನ ತಿಂದು ಬದುಕೋದು ಅದು ಅವ್ರಿಗೆ ಹೇಳಿರುವಂತದ್ದು. ಆದ್ರೆ ಅವ್ರಿಗೆ ಸನ್ಯಾಸಿಗಳು ಅವರು ಯಾರಾದ್ರೂ ಮನೆಗೆ ಹೋದಾಗ ಅವರು ಏನಾದ್ರು ಕೊಟ್ಟಾಗ ಅದನ್ನ ನಾವು ಸ್ವೀಕಾರ ಮಾಡ್ತಾರೆ. ಆದ್ರೆ ಅಲ್ಲಿ ಹೋಗಿದ್ದು ಅವರು ಅವರಿಂದ ಪಡ್ಕೊಳ್ಳೋಕ್ಕಾಗಿ ಅಲ್ಲ, ಅವ್ರಿಗೆ ಕೊಡೋದಕ್ಕಾಗಿ ಹೋಗಿರೋದು. ಅವ್ರು ಹೋಗ್ತಾ ಇರೋ ಉದ್ದೇಶ ಅವ್ರಿಗೆ ಆಧ್ಯಾತ್ಮಿಕ ಜ್ಞಾನವನ್ನ ಕೊಡೋದಕ್ಕಾಗಿ ಹೋಗ್ತಾ ಇರೋಂಥದ್ದು. ಆ ಸಂದರ್ಭದಲ್ಲಿ ಭಿಕ್ಷೆ ಸಿಕ್ಕಿದಾಗ ಅವರು ಅದನ್ನ ಪಡ್ಕೋತಾರೆ. ಅಂದ್ರೆ ಅವರು ಪೂರ್ತಿಯಾಗಿ ಅವರು ಈ ಪ್ರಕೃತಿಯನ್ನೇ ಅವಲಂಬಿಸ್ಬೇಕು ಅನ್ನೋದು ನಿಜ ಇರ್ಬೋದು. ಆದ್ರೆ ಪ್ರಕೃತಿಯಲ್ಲಿ ಅವರು ಕೂಡ ಬರ್ತಾರೆ, ಅಂದ್ರೆ ಯಾರು ಸಮಾಜದಲ್ಲಿ ಇದ್ದಾರೆ ಅವರು ಕೂಡ ಬರ್ತಾರೆ. ಅಲ್ಲಿಂದ ಅವ್ರು ಸಿಕ್ಕಿದಾಗ ಸ್ವೀಕಾರ ಮಾಡ್ತಾರೆ. ಆದ್ರೆ ಅದ್ರ ಮೂಲ ಉದ್ದೇಶ ಅವರಿಂದ ಪಡ್ಕೋಬೇಕು, ಆಧ್ಯಾತ್ಮಿಕ ಜ್ಞಾನವನ್ನ ಕೊಡಬೇಕು, ಭಕ್ತಿಯನ್ನ ಕೊಡ್ಬೇಕು ಅನ್ನೋದು ಅವರ ನಿಜವಾದ ಉದ್ದೇಶ ಆಗಿರುತ್ತೆ, ಅವರನ್ನ ಸಂಧಿಸುವಂತದ್ದು. ಓಕೆ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.